ಹೋಗುಗಳನ್ನು ಸಮರ್ಪಣೆ ಮಾಡಿ ದೇವರ ಆಶೀರ್ವಾದ ಚಪ್ಪಾಳೆ ತಡುತ್ತಾ ನಮಗಲ್ಲ ಕರ್ತರೆ ನಮಗಲ್ಲ ಕರ್ತರೆ ಮಹಿಮೆ ಮಹಿಮೆ ಯೇಸುವಿಗೆ ನಮಗಲ್ಲ ಕರ್ತರೆ ನಮಗಲ್ಲ ಕರ್ತರೆ ಮಹಿಮೆ ಮಹಿಮೆ ಯೇಸುವಿಗೆ ನಮಗಲ್ಲ ಕರ್ತರೆ ನಮಗಲ್ಲ ಕರ್ತರೆ ಮಹಿಮೆ ಮಹಿಮೆ ಯೇಸುವಿಗೆ ನಮಗೆಲ್ಲ ಕರ್ತನೆ ನಮಗೆಲ್ಲ ಕರ್ತನೆ ಮಹಿಮೆ ಮಹಿಮೆ ಯೇಸುವಿಗೆ ಮಣ್ಣಿನ ಮಡಿಕೆಯು ನಾವು ಅಯೋಗ್ಯ ದಾಸರು ನಾವು ಮಣ್ಣಿನ ಮಡಕೆಯು ನಾವು ಅಯೋಗ್ಯ ದಾಸರು ನಾವು ಬಲಹೀನರಾದ ನಮ್ಮನ್ನು ಎತ್ತಿದ ಯೇಸುವಿಗೆ ಮಹಿಮೆ ಬಲಹೀನರಾದ ಎತ್ತಿದ ಯೇಸುವಿಗೆ ಮಹಿಮೆ 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 ಯೇಸುವಿಗೆ ಮಹಿಮೆ ಯೇಸುವಿಗೆ ಮಹಿಮೆ ಮಹಿಮೆ ಯೇಸುವಿಗೆ ಮಹಿಮೆ ಮಹಿಮೆ ಯೇಸುವಿಗೆ
Jesus, Jesus. Thank you, Jesus. Thank you, Lord. Thank you, Lord. Praise you, Lord. Glorify and mighty God. Hallelujah. Worship, Lord Jesus. Hallelujah, hallelujah, hallelujah. Wherever, Baba, Shandar, wherever, wherever, Jesus, Jesus, Jesus. Hallelujah, 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 hallelujah. ಇಲ್ಲಿ ಒಂದು 3 ಜನ ಇದ್ದಾರೆ, ಒಬ್ಬಂಟಿಗರಾಗಿ ಜೀವಿಸ್ತಾರೆ. ಈಗ ಸುರುಪಣನ್ ಜೀತ ಅದು ಕೊನೆಗೆ ಹೇಗಿದೆ ಗಂಜನ ಸುಮಿದಕ್ಕೆ रागी जीविसवा एक सुरपण कौन पर जियेतात गरा एक सुरे कौन जियेतात त्यांचे संगत आज तौन सोमी जियेता आज जेजू एक तुमका प्रॉमिस दिता तुमका बसवणी दिते असा आज तौन तुम्ही एक सुरीने बगर हाऊन तुमचे संगत असा म्हणता जेजू एक सुरपण नान तुम्ही जेतना जेजू येता सर्वेस्पोर देवताचे संगत असता पवित्रात्मा त्याच्या संगत असता मरी माय त्याच्या संगत असता आंज बडवे त्याच्या संगत असतात सांत भक्त त्यांच्या संगत असतात माडतीर त्यांच्या संगत असतात सगळी सर्गींची पौज त्यांच्या संगत असता ಪ್ರೈಸ್ ದಿ ಲಾರ್ಡ್ ಹalleluya ಹalleluya ನೋಡಿ ಒಬ್ಬಂಟಿಗರು ಇರುವವರಿಗಾಗಿ ಇಷ್ಟೆಲ್ಲ ಸೈನ್ಯವೇ ಸೈನ್ಯ ಅವರೊಂದಿಗೆ ಇರ್ತದೆ ಪ್ರೈಸ್ ದಿ ಲಾರ್ಡ್ ಹalleluya ಯಾಕಂದ್ರೆ ಇವರು ಚಿಂತೆ ಮಾಡ್ತಾ ಇದ್ರು ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾರೆ ಯೇಸು मस्त कंद करना असल्या तुम्ही वैगे एक सुरपणान जियेता म्हणून कंद करना असतल्या हौदಲ್ಲ सत्य ಅಲ್ಲ ಇದು एक वैगिने एक सुरपणान असा म्हणून कंद करना असल्या तुम्ही वैगिने ते 500 जण असतात आणि जेजू आज तुमचे एक सुरपण काढता जेजू प्रेज द लॉर्ड हालेलुया तुमच्या संगता देव असा हे पाती आहे भावार्थान आज देवान तुमका प्रॉमिस दिला देवान तुमकां भासावणी दिल्या तुम्ही एक सुरपणांत आसात देखून हांव तुमचे संगता निरंतरी आसतलो वो संसार सरा पर्यंत तुमचे संगता आसतलो प्रेज द लॉर्ड हालेलुया 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 ನಿಮ್ಮೊಂದಿಗೆ ನಾನಿದ್ದೇನೆ ಈ ಲೋಕದ ಅಂತ್ಯದವರೆಗೆ ನಾನಿದ್ದೇನೆ ಅಂದರೆ ಲೋಕ ಯಾವಾಗ ನನಗೆ ಅಂತ್ಯ ಆಗ್ತದೆ ಯಾವಾಗ ನಾನು ಸಾಯುತ್ತೇನೋ ಆ ದಿವಸ ನನಗೆ ಈ ಲೋಕ ಅಂತ್ಯ ಆಗ್ತದೆ ಅಷ್ಟರವರೆಗೆ ದೇವರು ನನ್ನೊಟ್ಟಿಗೆ ಮತ್ತು ನಿಮ್ಮೊಂದಿಗೆ ಇದ್ದಾರೆ ಪ್ರೈಸ್ ದಿ ಲಾರ್ಡ್ ಒಂದು ಗಟ್ಟಿ ಚಪ್ಪಾಳೆ ವಾಗ್ದಾನಕ್ಕಾಗಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಯೇಸು ಗೊತ್ತಾ ಎಷ್ಟೊಂದು ಸಾಫ್ಟ್ನೆಸ್ ಅಲ್ಲಿ ಮಾತಾಡ್ತಾರೆ ದೇವರು ಅವರನ್ನು ಕರೆ ಅಂತ ಹೇಳ್ತಾರೆ ಯಾರು 5 ಮಂದಿ 3 ಮಂದಿ ಯಾರು ತೋರಿಸ್ತಾರೆ ದೇವರು ಅವರನ್ನು ಕರೆ ಅವರನ್ನು ನಾನು ಎಷ್ಟು ಪ್ರೀತಿಸ್ತೇನೆ ಹೇಳು ಅವರಿಗೆ ಯಾಕೆ ಅವರು ಚಿಂತೆ ಮಾಡ್ತಾರೆ ಯಾಕೆ ಅವರು ಕೊರಗ್ತಾರೆ ಯಾಕೆ ಅವರು ಒಬ್ಬಂಟಿಕೆಯಾಗಿ ಇದ್ದಾರೆ ಅಂತ ನೆನೆಸ್ತಾರೆ ಇಲ್ಲ ಅವರು ಒಬ್ಬಂಟಿಗರಲ್ಲ ನಾನು ಅವರಿಗೆ ಇದ್ದೇನೆ ಅವರನ್ನು ಪ್ರೀತಿಸ್ತೇನೆ ಅವರನ್ನು ಬಿಡುಗಡೆಗೊಳಿಸ್ತೇನೆ ಅವರೊಟ್ಟಿಗೆ ನಾನು ಇದ್ದೇನೆ ಅವರಿಗೆ ಏನೆಲ್ಲ ಈ ಲೋಕದಲ್ಲಿ ಬೇಕೋ ಅದೆಲ್ಲವನ್ನು ನಾನು ದಯಪಾಲಿಸ್ತೇನೆ ಅಂತ ಯೇಸು ವಾಗ್ದಾನ ಮಾಡ್ತಾ ಇದ್ದಾರೆ ಪ್ರೈಸ್ ದಿ ಲಾರ್ಡ್ ಹalleluya 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 ಯೇಸುವೇ ಸ್ತೋತ್ರ ಯೇಸುವೇ ವಂದನೆ ಯೇಸುವೇ ಆರಾಧನೆ ಯೇಸುವೇ ಮಹಿಮೆ ಹalleluya 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 ನಿನ್ನ ವಿರುದ್ಧವಾಗಿ ಉಪಯೋಗಿಸುವಂತ ಪ್ರತಿಯೊಂದು ದುಷ್ಟ ಶಕ್ತಿಗಳ ಪ್ರಭಾವಗಳನ್ನು ನಾನು ಬಡಿದೆಬ್ಬಿಸ್ತೇನಂತ ವಾಗ್ದಾನ ಮಾಡಿದ್ದಾರೆ ಯೆಶಾಯ ಪ್ರವಾದಿ 54ನೇ ಅಧ್ಯಾಯದಲ್ಲಿ 17ನೇ ವಚನದಲ್ಲಿ ಪ್ರೈಸ್ ದಿ ಲಾರ್ಡ್ हालेलुया तुमचे विरोध वापरून केल्ले हर एक हातेर हांव निर्फोळ करतलो ते सुफोळ जावचे ना कित्याक सर्वेस्पर देव तुजे संगत आसतलो प्रेज द लॉर्ड तुका गुन्यांवकार करता ती हर एक जीभ तूं फडकिरी म्हणून रुजू करतलो या रुजू करतली कित्याक तूं सर्वेस्पराच्या देवाच्या शुभांपणान तूं आसाय ದೇವರ ಸಂಗತ ತೋರಿಸಾಯಿ ದೇವರ ಒಟ್ಟಿಗೆ ನೀವಿದ್ದೀವಿ ದೇವರ ಅನ್ಯೋನ್ಯತೆಯಲ್ಲಿ ನೀವಿದ್ದೀರಿ ಇವತ್ತಿನ ಈ ದಿನದಲ್ಲಿ ನೀವು ದೇವರನ್ನು ಭೇಟಿ ಮಾಡಲು ದೇವರ ಹತ್ರ ಮಾತಾಡಲು ದೇವರ ಕರುಣೆಯನ್ನು ನೀವು ದೇವರ ಕೃಪೆಯನ್ನು ಅನುಗ್ರಹಿಸಲು ಇಲ್ಲಿ ಬಂದಿದ್ದೀರಾ ಪ್ರತಿಯೊಬ್ಬರನ್ನು ಯೇಸು ನಿಮ್ಮನ್ನು ಪ್ರೀತಿಸ್ತಾರೆ ಪ್ರೈಸ್ ದಿ ಲಾರ್ಡ್ ಹalleluya ನಮ್ಮ ಬಲಿಬದಿಯಲ್ಲಿ ಎಡಬದಿಯಲ್ಲಿದ್ದವರು ಕೈ ಕೊಟ್ಟು ಹೇಳಿ ಯೇಸು ನಿಮ್ಮನ್ನು ಪ್ರೀತಿಸ್ತಾರೆ ಅಂತ ಹೇಳಿ ಬಲಬದಿ ಎಡಬದಿಯಲ್ಲಿದ್ದವರು ಕೈ ಕೊಟ್ಟು ಯೇಸು ನಿಮ್ಮನ್ನು ಪ್ರೀತಿಸ್ತಾರೆ ಅಯ್ಯೋ ಅದು ಕೂಡ ಒಂದು ಸರಿಯಾಗಿ ಹೇಳಲಿಲ್ಲ ಅಯ್ಯೋ
ಸ್ವಲ್ಪ ಮುಖಗಳನ್ನು ನೋಡಿ ಮುಗುಳ್ನಗೆ ಕೊಟ್ಟು ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅಲ್ಲಿ ಸಹೋದರ ಇದ್ದಾರೆ, ಸಹೋದರ ಏನು ತೊಂದರೆಗಳಿದ್ದಂಥ ಸಹೋದರನ ಬಿಡುಗಡೆಗೊಳಿಸ್ತಾರೆ. ಅದು ಡಾರ್ಕ್ ಬ್ಲೂ ಇದ್ದೀರಾ, ನೇವಿ ಬ್ಲೂ ಹಾಕಿದ್ದೀರಲ್ಲ, ಸ್ವಲ್ಪ ಉದ್ದ ಕೂದಲು, ಹಿಂದೆ ನೋಡಬೇಡಿ, ನೀವೇ ನಿಮಗೆ ಇವತ್ತು ದೇವರು ಬಿಡುಗಡೆಯನ್ನು ಕೊಡ್ತಾ ಇದ್ದಾರೆ. ಎಷ್ಟೋ ತೊಂದರೆಗಳಿಂದ ನೀವು ಬಂದಿದ್ದೀರಾ, ಎಷ್ಟು ಸಮಸ್ಯೆಗಳಿಂದ ಇದ್ದೀರಾ. ಈ ಕ್ಷಣದಲ್ಲಿ ದೇವರು ನಿಮ್ಮನ್ನು ಬಿಡುಗಡೆಗೊಳಿಸಿ ಆಯ್ತು, ನಿಮ್ಮನ್ನು ಮುಟ್ಟಿ ಕೂಡ ಆಯ್ತು. ವರ್ರ ಹೀರಲಕ್ಕ ಬಬ್ಬ ಚಂದರ ಬರೆ ಕರಬಲ ರುಖ ಬಬ್ಬ. The mighty anointing of the Holy Spirit, the power of God will come upon us in the name of Jesus Christ. Hallelujah, hallelujah. ಒಂದು ಗಳಿಗೆ ಕರಗಳ ಹೃದಯ ಮೇಲೆ ಇಟ್ಟುಕೊಳ್ಳಿ, ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ನೀವು ದೇವರ ಹತ್ರ ಬೇಡಿಕೊಳ್ಳಿ, ಯೇಸುವೆ ಇವತ್ತು ನನಗೆ ಕೂಡ ಮುಟ್ಟಿರಿ ಅಪ್ಪ ತಂದೆ, ನನ್ನನ್ನು ಬಿಡುಗಡೆಗೊಳಿಸಿರಿ ಅಪ್ಪ ತಂದೆ, ನಿನ್ನ ಕೃಪೆಯಿಂದ ನಮ್ಮನ್ನು ತುಂಬಿರಿ ಅಪ್ಪ ತಂದೆ. ನನ್ನ ದೇಹದಲ್ಲಿರುವ ಪ್ರತಿಯೊಂದು ರೋಗಗಳು ನನ್ನನ್ನು ಬಿಟ್ಟು ತೊಲಗಲಿ ಯೇಸುವೆ, ಕಷ್ಟಗಳು ಬಿಟ್ಟು ತೊಲಗಲಿ ಯೇಸುವೆ. ನಿಮ್ಮ ಕೃಪೆ ವರದಾನಗಳು ನನ್ನ ಜೀವನದಲ್ಲಿ ಇಳಿದು ಬರಲಿ ಯೇಸುವೆ. ಅಪ್ಪ ತಂದೆ, ಅಭಿಷೇಕ ಮಾಡು, ಅಭಿಷೇಕ ಮಾಡು, ಅಭಿಷೇಕ ಮಾಡು ಯೇಸುವೆ. ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ, ಆರಾಧನೆ ಯೇಸುವೆ, ಮಹಿಮೆ. Hallelujah, hallelujah. Jesus, thank you Lord, thank you Lord, thank you Lord, thank you Lord. Praise the Lord, glorify mighty God. Hallelujah. Baba rakhlari chandra bare karbala rakhl. Jesus, Jesus, Jesus. ನಿನ್ನ ಪ್ರೀತಿಸುವೆನು, ನಿನ್ನ ಸೇವಿಸುವೆನು, ನಿನ್ನ ಆರಾಧಿಸುವೆನು ಯೇಸುವೇ. ನಿನ್ನ ಪ್ರೀತಿಸುವೆನು, ನಿನ್ನ ಸೇವಿಸುವೆನು, ನಿಮ್ಮ ಆರಾಧಿಸುವೆನು ಯೇಸುವೇ. ನನ್ನ ಆಸೆ ನೀನೇ, ನನ್ನ ಬಯಕೆ ನೀನೇ, ನನ್ನ ಹೃದಯದ ಮಿಡಿತ ನೀನೇ. ನನ್ನ ಆಸೆ ನೀನೇ, ನನ್ನ ಬಯಕೆ ನೀನೇ, ನನ್ನ ಹೃದಯದ ಮಿಡಿತ ನೀನೇ. ಕೊಡುವೆನು ಕೊಡುವೆನು ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು. ಕೊಡುವೆನು ಕೊಡುವೆನು ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು. ನಿನ್ನ ಪ್ರೀತಿಸುವೆನು, ನಿನ್ನ ಸೇವಿಸುವೆನು, ನಿನ್ನ ಆರಾಧಿಸುವೆನು ಯೇಸುವೇ. ನಿನ್ನ ಪ್ರೀತಿಸುವೆನು, ನಿನ್ನ ಸೇವಿಸುವೆನು, ನಿನ್ನ ಆರಾಧಿಸುವೆನು ಯೇಸುವೇ. ಯಾರೊಬ್ಬರು ಇಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ, ಅವರಿಗೆ ಒಂದು ಮಗು ಉಂಟು, ಎರಡನೇಗೆ ಅವರು ಪ್ರೆಗ್ನೆನ್ಸಿ ಇದೆ. ಮಾತ್ರ ಆ ಹೆಂಗಸು ತುಂಬ ಭಯದಿಂದ ತುಂಬಿದ್ದಾರೆ. ಎರಡನೇ ಡೆಲಿವರಿ ಹೇಗೆ ಆಗ್ತದೆ, ಏನಾಗ್ತದೆ ಅಂತ ತುಂಬ ಭಯದಿಂದ ತುಂಬಿದ್ದಾರೆ. ಇಂಥವ್ರಿಗಾಗಿ ಯಾರು ಪ್ರಾರ್ಥಿಸ್ತವರು ಇದ್ದಾರಾ? ಒಂದು ಮಗು ಇದೆ, ಎರಡನೇ ಮಗು ಪ್ರೆಗ್ನೆನ್ಸಿ ಇದೆ, ಗರ್ಭದಲ್ಲಿ ಮಗು ಇದೆ, ಅದರದ್ದು ಡೆಲಿವರಿ ಆಗಲಿಕ್ಕೆ ತುಂಬ ಭಯ ಪಡ್ತಾ ಇದ್ದಾಳೆ. ಇಂಥವ್ರಿಗೆ ಯಾರು ಪ್ರಾರ್ಥಿಸ್ತಿದ್ರೆ ಅವರಿಗೆ ಒಂದು ಸಂದೇಶವನ್ನು ಹೇಳಿ, ನೀವು ಯಾರಾದರೂ ನಿಮ್ಮ ಕುಟುಂಬದಲ್ಲಿ ಇಂಥವ್ರು ಇದ್ದಾರೆ, ಯಾರಾದರೂ ಇಲ್ಲಿ ಇದ್ದರೆ ನೀವು ಈಗ ಪ್ರಾರ್ಥಿಸಿರಿ. ದೇವರ ಕೃಪೆ ವರದಾನಗಳು ಅವರ ಮೇಲೆ ಇಳಿದು ಬರುವಂಥ ಸಮಯ. ದೇವರ ಸೇವೆಗಾಗಿ ಆ ಮಗುವನ್ನು ಸಮರ್ಪಣೆ ಮಾಡಿ, ಆ ಮಗು ಖಂಡಿತವಾಗಿ ಒಳ್ಳೆಯ ರೀತಿಯಲ್ಲಿ ಈ ಲೋಕಕ್ಕೆ ಬರ್ತದೆ, ಒಳ್ಳೆಯ ರೀತಿಯಲ್ಲಿ ಬರ್ತದೆ. ಆ ಮಗುವನ್ನು ದೇವರು ತನ್ನ ಸೇವೆಗಾಗಿ ಉಪಯೋಗ ಮಾಡ್ತಾ ಇದ್ದಾರೆ. ಆ ಮಗುವನ್ನು ದೇವರು ತನ್ನ ಸೇವೆಗಾಗಿ ಉಪಯೋಗ ಮಾಡ್ತಾ ಇದ್ದಾರೆ. ಈಗ ಪ್ರಾರ್ಥಿಸೋಣ ಆ ಮಗುವಿಗಾಗಿ, ಆ ಗರ್ಭ ಧರಿಸಿದ ಹೆಣ್ಣು ಮಗಳಿಗಾಗಿ ವಿಶೇಷವಾಗಿ ಪ್ರಾರ್ಥಿಸೋಣ. ದೇವರ ಕೃಪೆ ವರದಾನಗಳು ಅವಳ ಮೇಲೆ ಇಳಿದು ಬರಲೆಂದು ನಾವು ಪ್ರಾರ್ಥಿಸೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ.
Hirabare Kalavare the Gashandara Bare Karabalare Kalavare the Gadija. Thank you, Lord Jesus. Praise you, Lord. Glory, 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 glory. ನನ್ನನು ನಿನಗೆಂದೇ ಮೊದಲೇ ಆರಿಸಿ ಯಾರು ಗ್ರಹಿಸದಂತ ಯೋಜನೆ ಇಟ್ಟವನೇ ತಳ್ಳಲ್ಪಟ್ಟ ನನ್ನನು ನಿನಗೆಂದೇ ಮೊದಲೇ ಆರಿಸಿ ಯಾರು ಗ್ರಹಿಸದಂತ ಯೋಜನೆ ಇಟ್ಟವನೇ ಹುಟ್ಟಿದ ದಿನದಿಂದ ಇಲ್ಲಿಯವರೆಗೂ ಕಣ್ಣಿಟ್ಟು ಕಾದಿರುವೆ ಆಮೆನ್ ಆಮೆನ್ ಏನೇನು ಕೊಟ್ಟರು ನಿನ್ನಯ ಪ್ರೀತಿಗೆ ಈಡೇಯಾಗದೆಯಾ ಹುಟ್ಟಿದ ದಿನದಿಂದ ಇಲ್ಲಿಯವರೆಗೂ ಕಣ್ಣಿಟ್ಟು ಕಾದಿರುವೆ ಏನೇನು ಕೊಟ್ಟರು ನಿನ್ನಯ ಪ್ರೀತಿಗೆ ಈಡೇಯಾಗದೆಯಾ ಕೊಡುವೆನು ಕೊಡುವೆನು ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು 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 ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು ಯಾರಿಗೆಲ್ಲ ದೇವರ ಸೇವಕರ ಆಗಬೇಕಂತ ಇಚ್ಛೆ ಇದೆಯೋ ಅವರು ಪ್ರಾರ್ಥಿಸಿ ಈ ಕ್ಷಣದಲ್ಲಿ ಪ್ರಾರ್ಥಿಸಿರಿ ದೇವರ ಪವಿತ್ರಾತ್ಮ ನಿಮ್ಮ ಮೇಲೆ ಬಂದು ನಿಮ್ಮನ್ನು ದೇವರ ಸೇವಕರನ್ನಾಗಿ ಮಾಡ್ತಾ ಇದೆ ನಿಮಗೆ ಯಾವುದು ಶಿಕ್ಷಣ ಬೇಡ ನಿಮ್ಮದು ಆಸೆ ಅಂತಸ್ತು ಬೇಡ ನಿಮ್ಮ ಎಲ್ಲ ವೈಡೂರ್ಯಗಳು ಬೇಡ ಹಣ ಬೇಡ ಆದರೆ ನೀವು ದೇವರಿಗೆ ಬೇಕು ಯಾರೆಲ್ಲ ದೇವರ ಸೇವಕರ ಆಗಬೇಕಂತ ಇಚ್ಛೆ ಇದೆಯೋ ಅವ್ರ ಕರಗಳನ್ನು ಮೇಲಕ್ಕೆತ್ತಿ कोणाकपूर देवाचे सेवक जायचे देवाचे काम करीचे म्हणून कोणाकपूर आशा आसा ती देवाचे हाताकाल आसा तुम्ही ह्या वेळार तुमचे हात उबारा देवाचे सेवक जावच्या खातीर तुमचे एज्युकेशन गरज ना तुमचे पयशे गरज ना तुमची बिल्डिंगां गरज ना तुमची कितेंय गरज ना मगर जेजूक तूं गरज आसा तूं गरज आसा ह्या वेळार तूं गरज आसा ह्या वेळार देखून तुझे सगळे जिवितांत देवाची सेवा करच्या खातीर माग संवसारांत तुवें 1000 वर्सां जिवच्या बदलाक देवाच्या आंगणांत देवाचो सेवक जावन एक दीस जिवचें बरें एक दीस जिवचें बरें ಈ ಲೋಕದಲ್ಲಿ ನೀನು 1000 ವರ್ಷ ಜೀವಿಸುವುದರ ಬದಲು ಯೇಸುವಿನ ಸೇವಕರಾಗಿ ಒಂದು ದಿವಸ ಜೀವಿಸಿದ್ರೆ ಒಳ್ಳೆಯದಂತ ದೇವರ ವಾಕ್ಯವಿರುತ್ತದೆ ದೇವರ ವಾಕ್ಯ ಹೇಳ್ತದೆ ಅದಕ್ಕಾಗಿ ಪ್ರಾರ್ಥಿಸಿ ಕರಗಳನ್ನೆಲ್ಲ ಯಾರೆಲ್ಲ ದೇವರ ಸೇವಕರಾಗಬೇಕಂತ ಇಚ್ಛೆ ಇದೆಯೋ ಕರಗಳನ್ನು ಮೇಲಕ್ಕೆತ್ತಿ ಪ್ರಾರ್ಥಿಸಿ ಹಲ್ಲೆಲೂಯಾ 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 ಈರಬವರೆ ಕಲವರೆದಗ ಸಂದರಬರೆ ಕರಬಲರೆ ಕಲವ್ಯ ಥ್ಯಾಂಕ್ ಯು ಜೀಸಸ್ ಹಲ್ಲೆಲೂಯಾ 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 ಈರಬವರೆ ಕಲವರೆದಗ ಸಂದರಬರೆ ಕರಬಲರೆ ಕಲ ಜೀಸಸ್ ದ ಮೈಟಿ ಗಾಡ್ ಹಲ್ಲೆಲೂಯಾ 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 ದೇವರ ಸೇವಕರಾಗಿ ಈ ಧ್ಯಾನ ಕೇಂದ್ರದಲ್ಲಿ ಸೇವೆ ಮಾಡಲಿಕ್ಕಾಗಿ ನಿಮಗೆ ದೇವರು ಆರಿಸಿಕೊಂಡಿದ್ದಾರೆ ನಿಮಗೆ ಅಭಿಷೇಕ ಮಾಡಿದ್ದಾರೆ ಈ ಕ್ಷಣದಲ್ಲಿ ನಿಮ್ಮನ್ನು ಬಿಡುಗಡೆಗೊಳಿಸ್ತಾ ಇದ್ದಾರೆ ಯೇಸು ಹಲ್ಲೆಲೂಯಾ 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 ಈರಬವರೆ ಕಲವರೆ ಕರಿಶಂದರಬರೆ ಕರಬಲರೆ ಕಲ ಜೀಸಸ್ ಜೀಸಸ್ ಈ ಸೇವೆಗೆ ಕರೆದ ಕರ್ತನೆ ನಿನ್ನ ಚಿತ್ತವು ನಿತ್ಯವೂ ಮಾಡುವೆ ನಿನ್ನ ಹೃದಯದ ಆಸೆಯು ನನ್ನ ಬಯಕೆಯು ಈ ಸೇವೆಗೆ ಕರೆದ ಕರ್ತನೆ ನಿನ್ನ ಚಿತ್ತವು ನಿತ್ಯವೂ ಮಾಡುವೆ ನಿನ್ನ ಹೃದಯದ ಆಸೆಯು ನನ್ನ ಬಯಕೆಯು ಹಿಂಸೆ ನೋವು ಸಂಕಟ ನಿಂದೆ ಏನೇ ಬಂದರು ಜೀವವ ನೀಡುವ ನಿನ್ನಯ ನಾಮವ ಎಲ್ಲೆಡೆ ಸಾರುವೆನು ಹಿಂಸೆ ನೋವು ಸಂಕಟ ನಿಂದೆ ಏನೇ ಬಂದರು ಜೀವವ ನೀಡುವ ನಿನ್ನಯ ನಾಮವ ಎಲ್ಲೆಡೆ ಸಾರುವೆನು ಕೊಡುವೆನು ಕೊಡುವೆನು ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು 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 ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು 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 ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು 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 ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು ನಿನ್ನ ಪ್ರೀತಿಸುವೆನು
ನಿನ್ನ ಸೇವಿಸುವೆನು, ನಿನ್ನ ಆರಾಧಿಸುವೆನು ಯೇಸುವೇ. ನಿನ್ನ ಪ್ರೀತಿಸುವೆನು, ನಿನ್ನ ಸೇವಿಸುವೆನು, ನಿಮ್ಮ ಆರಾಧಿಸುವೆನು ಯೇಸುವೇ. എല്ലാവരും കുളിത്തുകൊള്ളിരി. Praise the Lord. Hallelujah. 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 നമ്മൾ ഇന്ന് യേശുവിൻ്റെ പൗരോഹിത്യ പ്രാർത്ഥനയെക്കുറിച്ച് ഒന്ന് കാണുകയാണ്. ನಾವು ಇವತ್ತು ಧ್ಯಾನಿಸುವಂಥದ್ದು ಯೇಸು ಸ್ವಾಮಿಯ ಪೌರೋಹಿತ್ಯ ಶುಶ್ರೂಷೆಯ, യേശുവിൻ്റെ പുരോഹിത പ്രാർത്ഥന. ಯೇಸು ಸ್ವಾಮಿಯ ಪುರೋಹಿತ ಪ್ರಾರ್ಥನೆ. നമ്മൾ ഈ പ്രാർത്ഥനയുടെ അർത്ഥം മനസ്സിലായ ನಾವು ಈ ಪ್ರಾರ್ಥನೆಯನ್ನು ತಿಳಿದುಕೊಳ್ಳುವಾಗ നമുക്ക് ഒത്തിരി കൃപകളും ഒത്തിരി വരങ്ങളും ദൈവം തന്നുകൊണ്ടേയിരിക്കും. ನಮಗೆ ತುಂಬ ಅನೇಕ ಕೃಪೆ ವರಗಳನ್ನು ದೇವರು ನೀಡುತ್ತಾರೆ. നമ്മുടെ ചിന്തകളെല്ലാം മാറിപ്പോകും, ನಮ್ಮ ಚಿಂತೆಗಳು ಬದಲಾಗುತ್ತದೆ, നമ്മുടെ കാഴ്ചപ്പാടുകളെല്ലാം മാറിപ്പോകും. ನಮ್ಮ ನೋಡುವಿಕೆ ಕಾಣುವಿಕೆ ಎಲ್ಲ ಬದಲಾಗುತ್ತದೆ. ദൈവം നമ്മെ ഓരോരുത്തരും എത്രയോ ഉന്നതമായിട്ടാണ് കാണുന്നത്. ದೇವರು ನಮ್ಮನ್ನು ಎಷ್ಟು ಮಾತ್ರ ಉನ್ನತ ಸ್ಥಿತಿಯಲ್ಲಿ ಕಂಡುಕೊಳ್ಳುತ್ತಾರೆ, അത് തിരിച്ചറിയുന്നതാണ് ഈ പ്രാർത്ഥന. ಅದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಈ ಪ್ರಾರ್ಥನೆ. നമുക്കൊന്ന് വായിച്ചു കേൾക്കാം. ನಮಗೆ ಅದನ್ನು ಈಗ ಓದಿ ತಿಳಿದುಕೊಳ್ಳುವ. യോഹന്നാന്റെ സുവിശേഷം 17-ാം അധ്യായം. ಯೋಹನ್ನನ ಸುವಾರ್ತೆ 17ನೇ ಅಧ್ಯಾಯ 1 മുതലുള്ള വാക്യങ്ങളാണ്. 1ರಿಂದ ಇರುವ ವಾಕ್ಯಗಳನ್ನು ನಾವು ಈಗ തുടക്കത്തിൽ 1 തൊട്ട് 5 വരെയുള്ള വാക്യങ്ങളൊന്ന് ശ്രവിക്കുക. ನೋಡಿ, 1ರಿಂದ 5ರ ತನಕ ಇರುವ ವಾಕ್ಯಗಳನ್ನು ನೀವು ಗಮನವಿಟ್ಟು ಕೇಳಿರಿ. ಯೇಸು ಸ್ವಾಮಿ ಅವರೊಡನೆ ಹೀಗೆ ಮಾತನಾಡಿದ ಮೇಲೆ ಆಕಾಶದತ್ತ ಕಣ್ಣುಗಳನ್ನು ನೋಡಿ, ಪಿತನೇ, ನಿರೀಕ್ಷಿಸಿದ ಗಳಿಗೆ ಬಂದಿದೆ. ನಿಮ್ಮ ಪುತ್ರನು ನಿಮ್ಮ ಮಹಿಮೆಯನ್ನು ಬೆಳಗಿಸುವಂತೆ ನೀವು ಆತನ ಮಹಿಮೆಯನ್ನು ಬೆಳಗಿಸಿರಿ. ನರಮಾನವರೆಲ್ಲರ ಮೇಲೆ ನೀವು ಆತನಿಗೆ ಅಧಿಕಾರವನ್ನು ಕೊಟ್ಟಿರುವಿರಿ. ಇದರಿಂದಾಗಿ ನೀವು ಆತನಿಗೆ ಒಪ್ಪಿಸಿರುವ ಎಲ್ಲರಿಗೆ ನಿತ್ಯ ಜೀವವನ್ನು ಆತನು ನೀಡುವನು. ಏಕೈಕ ನಿಜ ದೇವರಾದ ನಿಮ್ಮನ್ನು ನೀವು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದೇ ನಿತ್ಯ ಜೀವ. ನೀವು ನನಗೆ ಕೊಟ್ಟ ಕಾರ್ಯವನ್ನು ನಾನು ಮಾಡಿ ಮುಗಿಸಿ ನಿಮ್ಮ ಮಹಿಮೆಯನ್ನು ಜಗತ್ತಿಗೆಲ್ಲ ತೋರ್ಪಡಿಸಿದೆನು. ಪಿತನೇ, ಜಗತ್ತು ಉಂಟಾಗುವ ಮೊದಲೇ ನಿಮ್ಮೊಡನೆ ನನಗಿದ್ದ ಅದೇ ಮಹಿಮೆಯನ್ನು ಕೊಟ್ಟು ನನ್ನನ್ನು ಈಗ ನಿಮ್ಮ ಸನ್ನಿಧಿಯಲ್ಲಿ ಮಹಿಮೆ ಪಡಿಸಿರಿ. Praise the Lord. Praise the Lord. Hallelujah. 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 യേശു ക്രിസ്തുവിന്റെ പ്രാർത്ഥനയാണ്. ನೋಡಿ, ಯೇಸು ಕ್ರಿಸ್ತನ ಪ್ರಾರ್ಥನೆ ಇದು. പിതാവിനോടുള്ള പ്രാർത്ഥനയാണ്. ಪಿತದೇವರೊಂದಿಗಿರುವ ಪ್ರಾರ್ಥನೆ. പിതാവിനോട് പ്രാർത്ഥിക്കുകയാണ്, ಪಿತನಲ್ಲಿ ಪ್ರಾರ್ಥಿಸುತ್ತಾರೆ, തന്നെ മഹത്വപ്പെടുത്താൻ വേണ്ടി. ತನ್ನನ್ನು ಮಹಿಮೆ ಪಡಿಸಲು. അത് മുഖാന്തരം ಅದರ ಮುಖಾಂತರ പുത്രനും പിതാവിനെയും മഹത്വപ്പെടുത്തുകയാണ്. ಪುತ್ರನು ಪಿತನನ್ನು ಮಹಿಮೆ ಪಡಿಸುತ್ತಾರೆ. ഹല്ലേലൂയ. 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 വളരെ പ്രധാനപ്പെട്ട ഒരു സത്യം നമ്മളിവിടെ കാണുകയാണ്. ಅತಿ ಪ್ರಾಮುಖ್ಯವಾದ ಒಂದು ಸತ್ಯವನ್ನು ನಾವು ಇಲ್ಲಿ ತಿಳಿಯುತ್ತೇವೆ. യേശുക്രിസ്തു മനുഷ്യന്റെ രൂപം സ്വീകരിക്കുന്നതിന് മുൻപേ ಯೇಸು ಸ್ವಾಮಿ ಮನುಷ್ಯ ರೂಪವನ್ನು ತಾಳುವ ಮೊದಲೇ പിതാവിന്റെ തുല്യ മഹത്വം യേശുക്രിസ്തുവിനുണ്ടായിരുന്നു. ಪಿತದೇವರ ಸಮನಾದ ಮಹಿಮೆ ಯೇಸು ಕ್ರಿಸ್ತರಿಗೆ ಇತ್ತು. അതേ മഹത്വം തന്നെയാണ്. ಅದೇ ಮಹಿಮೆ, അതേ മഹത്വം യേശുവിനുണ്ടായിരുന്നു. ಅದೇ ಮಹಿಮೆ ಯೇಸು ಕ್ರಿಸ್ತರಿಗೂ ಇತ್ತು. എന്നാൽ മനുഷ്യജന്മം എടുത്തപ്പോൾ ಮನುಷ್ಯ ಜನ್ಮ ತಾಳಿದಾಗ ആ മഹത്വത്തിന് ഒരു കുറവും വന്നില്ല. ಆ ಮಹಿಮೆಗೆ ಯಾವ ಕೊರತೆಯೂ ಉಂಟಾಗಲಿಲ್ಲ. എന്നാൽ ಆದರೂ
മനുഷ്യർക്ക് പലർക്കും അത് മനസ്സിലായില്ല. ಮನುಷ್ಯನಿಗೆ ಅದು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. യേശു ആരാണെന്ന് തിരിച്ചറിഞ്ഞില്ല. ಯೇಸು ಯಾರೆಂದು ತಿಳಿದುಕೊಳ್ಳಲು ಅವರಿಗೆ ಸಾಧ್ಯವಾಗಲಿಲ್ಲ. തന്റെ മഹത്വമെല്ലാം മറച്ചു വെച്ചുകൊണ്ടാണ് ತನ್ನ ಮಹಿಮೆಯನ್ನೆಲ್ಲ ಆತನು ಅಡಗಿಸಿಟ್ಟು യേശു മനുഷ്യന്റെ രൂപം സ്വീകരിച്ചത്. ಯೇಸು ಸ್ವಾಮಿ ಮನುಷ್ಯ ರೂಪವನ್ನು ತಾಳಿತು. ആ മഹത്വം ഉണ്ട്, ಆ ಮಹಿಮೆ ಆತನಲ್ಲಿ ಇದೆ. പക്ഷെ അത് മറച്ചു വെച്ചിരിക്കുക. ಆದರೆ ಅದನ್ನು ಮರೆಮಾಚಿಕೊಂಡು മനുഷ്യ രൂപം എടുക്കാൻ വേണ്ടി, ಮನುಷ್ಯ ರೂಪ ತಾಳಲು. അങ്ങനെ മനുഷ്യന്റെ രൂപം എടുത്തു വന്ന യേശു, ಹೀಗೆ ಮನುಷ್ಯನ ರೂಪ ತಾಳಿದ ಯೇಸು എല്ലാവർക്കും അത് മനസ്സിലായില്ല. ಆದರೆ ಅದನ್ನು ಎಲ್ಲರಿಗೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. എല്ലാവർക്കും യേശു ദൈവമാണെന്ന് തിരിച്ചറിയാൻ പറ്റിയില്ല. ಎಲ್ಲರಿಗೂ ಯೇಸು ಸ್ವಾಮಿ ದೇವರು ಎಂಬ ಅರಿವು ಸಾಧಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. അതുകൊണ്ടാണ് ಅದಕ್ಕಾಗಿ ചിലര് പരിഹസിച്ച് യേശുവിനെ വിളിച്ചത്. ಕೆಲವರು ಪರಿಹಾಸ್ಯ ಮಾಡಿ ಯೇಸುವನ್ನು ಕರೆದದ್ದು, ഇവൻ ആ തച്ചന്റെ മകനല്ലേ, ನೋಡಿ ಇವನು ಆ ಬಡಗಿಯ ಮಗನಲ್ವೇ, ഇവൻ ആ മറിയത്തിന്റെ മകനല്ലേ, ಇವನು ಆ ಮರಿಯಳ ಮಗನಲ್ಲವೇ, യാക്കോബ് യോഹന്നാൻ ഇവന്റെ സഹോദരങ്ങളല്ലേ, ಯಾಕೋಬ ಯೋಹನ್ನಾನನು ಇವನ ಸಹೋದರರಲ್ಲವೇ, ഇവൻ ആ കുടുംബത്തിൽ പിറന്നവനല്ലേ, ಅವನು ಆ ಕುಟುಂಬದಲ್ಲಿ ಹುಟ್ಟಿದವನಲ್ಲವೇ, ഇവൻ ആര് ಇವನು ಯಾರು എന്ന് പലര് യേശുവിനെ കുറ്റപ്പെടുത്തി സംസാരിച്ചത്. ಹಾಗೆ ಅನೇಕರು ಯೇಸುವಿನ ಮೇಲೆ ಆರೋಪ ಮಾಡಿ ಮಾತನಾಡಿದ್ದು യേശുവിന്റെ മഹത്വം എന്താണെന്ന് അവർക്ക് അറിയത്തില്ല. ಯೇಸುವಿನ ಮಹಿಮೆ ಏನೆಂಬುದು ಅವರು ತಿಳಿದುಕೊಂಡಿರಲಿಲ್ಲ. യേശു ഇപ്പൊ പ്രാർത്ഥിക്കുകയാണ്. ಯೇಸು ಸ್ವಾಮಿ ಈ ಹೊತ್ತಿನಲ್ಲಿ ಪ್ರಾರ್ಥಿಸುವಂತದ್ದು, പിതാവേ, ಪಿತನೇ, അവിടുന്ന് എന്നെ മഹത്വപ്പെടുത്തണമേ. ನೀವು ನನ್ನನ್ನು ಮಹಿಮೆ ಪಡಿಸಬೇಕು. 17-ാം അധ്യായം ನೋಡಿ, ಯೋಹನ್ನನ ಸುವಾರ್ತೆ 17ನೇ ಅಧ್ಯಾಯ 1-ാം വാക്യം. 1ನೆಯ ವಾಕ್ಯ. പിതാവേ, സമയമായിരിക്കുന്നു, ಪಿತನೇ, ನಿರೀಕ್ಷಿಸಿದ ಗಳಿಗೆ ಬಂದಿದೆ. പുത്രൻ അവിടുത്തെ മഹത്വപ്പെടുത്തേണ്ടതിന് പുത്രനെ അങ്ങ് മഹത്വപ്പെടുത്തേണം. ನಿಮ್ಮ ಪುತ್ರನು ನಿಮ್ಮನ್ನು ಮಹಿಮೆಯನ್ನು ಬೆಳಗಿಸುವಂತೆ ನೀವು ಆತನ ಮಹಿಮೆಯನ್ನು ಬೆಳಗಿಸಿರಿ. പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. ഹല്ലേലൂയ, 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 ഹല്ലേലൂയ. ഹല്ലേലൂയ. എന്തിനാ യേശു അങ്ങനെ പ്രാർത്ഥിച്ച? ಯಾಕಾಗಿ ಯೇಸು ಸ್ವಾಮಿ ಈ ರೀತಿ ಬೇಡುತ್ತಾರೆ? എന്തിനാ? ಯಾಕಾಗಿ ಈ ರೀತಿ ಪ್ರಾರ್ಥಿಸುವಂತದ್ದು? പുത്രനെ മഹത്വപ്പെടുത്തിയെങ്കിൽ മാത്രമേ, ಪುತ್ರನನ್ನು ಮಹಿಮೆ ಪಡಿಸಿದರೆ ಮಾತ್ರ ಪುತ್ರನು നമ്മെ മഹത്വപ്പെടുത്താൻ സാധിക്കത്തുള്ളൂ. ನಮ್ಮನ್ನು ಮಹಿಮೆ ಪಡಿಸಲು ಸಾಧ್ಯ. നമ്മെ മഹത്വപ്പെടുത്തുന്നതിന് വേണ്ടിയിട്ടാണ്. ನಮ್ಮನ್ನು ಮಹಿಮೆ ಪಡಿಸಲಿಕ್ಕಾಗಿ. അതാണ് ദൈവത്തിന്റെ പദ്ധതി. ನೋಡಿ, ಅದಾಗಿದೆ ದೇವರ ಇಚ್ಛೆ. അപ്പൊ നമ്മെ മഹത്വപ്പെടുത്താൻ വേണ്ടി, ನಮ್ಮನ್ನು ಮಹಿಮೆಗೊಳಿಸಲು പിതാവായ ദൈവം, ಪಿತನಾದ ದೇವರು, അദർശനായ ദൈവം, ಅದೃಶ್ಯನಾಗಿರುವಂತಹ ದೇವರು ദൃശ്യരൂപമെടുത്തതാണ് യേശു ക്രിസ്തു. ದೃಶ್ಯ ರೂಪ ತಾಳಿದ್ದು ಯೇಸು ಕ್ರಿಸ್ತರಾಗಿ. അദർശനായ ദൈവം, ಅದೃಶ್ಯನಾದಂತ ದೇವನು പുറത്തേക്ക് വന്നല്ലോ. ನೋಡಿ, ಹೊರಗೆ ಕಾಣಬೇಕಲ್ವಾ? അദർശനായ ദൈവം, ಅದೃಶ್ಯನಾಗಿರುವಂತಹ ದೇವನು, മോശ കണ്ട ദൈവം, ಮೋಶೆ ನೋಡಿದಂತಹ ದೇವನು, അബ്രഹാം കണ്ട ദൈവം, ಅಬ್ರಹಾಮನು ಕಂಡಂತಹ ದೇವನು, ആ ദൈവം, ಆ ದೇವರು, അദർശനായ ദൈവം, ಅದೃಶ್ಯನಾಗಿರುವಂತಹ ದೇವನು ദൃശ്യരൂപമെടുക്കണം. ದೃಶ್ಯ ರೂಪ ತಾಳ್ಬೇಕು. എന്തിനാ? നമുക്ക് കാണാൻ വേണ്ടി. ಯಾಕಾಗಿ? ನಮಗೆ ನೋಡ್ಬೇಕು, നമുക്ക് കാണാൻ, ನಮಗೆ ಕಾಣಲು, നമുക്ക് കേൾക്കാൻ, ನಮಗೆ ಕೇಳಲು, നമുക്ക് തൊടാൻ, ನಮಗೆ ಒಮ್ಮೆ ಮುಟ್ಟಲು. അങ്ങനെ അദർശനായ ദൈവം ദൃശ്യരൂപമെടുത്താണ് യേശു ക്രിസ്തു. ನೋಡಿ, ಅದೃಶ್ಯನಾದ ದೇವನು ದೃಶ್ಯ ರೂಪ ತಾಳಿದ ಯೇಸು ಕ್ರಿಸ್ತ. അതാണ് യേശുവിന്റെ പ്രാർത്ഥന. ಅದಾಗಿತ್ತು ಯೇಸುವಿನ ಪ್ರಾರ್ಥನೆ. പിതാവേ, ತಂದೆಯೇ, നാം ഒന്നായിരിക്കുന്നത് പോലെ ನಾವು ಒಟ್ಟಾಗಿರುವ ಹಾಗೆ അവരും ഒന്നായിരിക്കേണ്ടതിന്. ಅವರು ಒಟ್ಟಾಗಿರಲು. നിനക്ക് ശബ്ദം കൂടുതലുണ്ടാ? ನಿಮಗೆ ಶಬ್ದ ಹೆಚ್ಚಾಗಿ ಕೇಳಿಸ್ತಾ ಉಂಟಾ? കമ്മിയാക്കണ? ಕಡಿಮೆ ಬೇಕಾ? ಬೇಡ, കുഴപ്പമില്ല. ತೊಂದರೆ ಇಲ್ಲ. ചെവിക്ക് കുഴപ്പമില്ല. ಕಿವಿಗೆ ಏನು ತೊಂದರೆ ಇಲ್ಲಲ್ಲ? ಓಕೆ. ഹല്ലേലൂയ, 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 ഹല്ലേലൂയ. നാം എവിടെ ആയിരിക്കുന്നത്? ನಾವು ಇಲ್ಲಿ ಆಗಿರುವಂತದ್ದು യേശു പറയുന്നുണ്ട്. ಯೇಸು ಹೇಳುತ್ತಿದ್ದಾರೆ. 5-ാം വാക്യം ശ്രദ്ധിച്ച് ನೋಡಿ, 5ನೇ ವಾಕ್ಯವನ್ನು ಎಲ್ಲರೂ ಕೇಳಿರಿ. വളരെ വലിയൊരു സത്യം യേശു വെളിപ്പെടുത്തുന്നു. ನೋಡಿ, ಒಂದು ದೊಡ್ಡದಾದ ಸತ್ಯವನ್ನು ಯೇಸು ಸ್ವಾಮಿ ನಮಗೆ ತಿಳಿಯಪಡಿಸುತ್ತಾರೆ. വലിയ സത്യം. ನೋಡಿ, ಅತಿ ದೊಡ್ಡದಾದ ಸತ್ಯ. നാം ചിന്തിക്കുന്നതിനേക്കാൾ അപ്പുറത്തുള്ള ദൈവിക രഹസ്യമാണ്. ನಾವು ಚಿಂತಿಸುವುದಕ್ಕಿಂತಲೂ ಎಷ್ಟೋ ಮಿಗಿಲಾಗಿರುವಂತಹ ದೈವಿಕ ರಹಸ್ಯವಿದು. 17:5 ನೋಡಿ, 17ನೇ ಅಧ್ಯಾಯ 5ನೇ ವಾಕ್ಯ. ಪಿತನೇ,
ಜಗತ್ತು ಉಂಟಾಗುವ ಮೊದಲೇ ನಿಮ್ಮೊಡನೆ ನನಗಿದ್ದ ಅದೇ ಮಹಿಮೆಯನ್ನು ಕೊಟ್ಟು ನನ್ನನ್ನು ಈಗ ನಿಮ್ಮ ಸನ್ನಿಧಿಯಲ್ಲಿ ಮಹಿಮೆ ಪಡಿಸಿರಿ. എന്നോട് വായിച്ചേ. ಪಿತನೇ, ಜಗತ್ತು ಉಂಟಾಗುವ ಮೊದಲೇ, ജഗത്ത് ഉണ്ടാകുವ ಮೊದಲೇ. കണ്ടോ? അപ്പം ഈ ലോകം ഉണ്ടാകുന്നതിന് മുമ്പ് തന്നെ, ನೋಡಿ, ಈ ಲೋಕ ಉಂಟಾಗುವ ಮೊದಲೇ, ലോകം ഉണ്ടാകുന്നതിന് മുന്നേ തന്നെ ಲೋಕ ಉಂಟಾಗುವ ಮೊದಲೇ പിതാവും പുത്രനും ഒന്നായിരുന്നു. ಪಿತನು ಸುತನು ಒಂದಾಗಿದ್ದರು. ഒരേ മഹത്വം, ಒಂದೇ ರೀತಿಯ ಮಹಿಮೆ, ഒരേ മഹത്വം, ಒಂದೇ ರೀತಿಯ ಮಹಿಮೆ, ഒരേ ദൈവം, ಒಬ್ಬನೇ ದೇವರು. അതാണ് പറയുന്നത്. ಅದೇ ಹೇಳುವಂತದ್ದು. ജഗത് ഉണ്ടാകുന്നതിന് മുഞ്ച്, ಜಗತ್ತು ಉಂಟಾಗುವ ಮೊದಲೇ ആ ನಿಮ್ಮೊಡನೆ ನನಗಿದ್ದ ಅದೇ ಮಹಿಮೆಯನ್ನು ಕೊಟ್ಟು ನನ್ನನ್ನು ಈಗ ನಿಮ್ಮ ಸನ್ನಿಧಿಯಲ್ಲಿ ಮಹಿಮೆ ಪಡಿಸಿರಿ. പ്രൈസ് ദി ലോർഡ്, ಪ್ರೈಸ್ ದ ಲಾರ್ಡ್. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. ഈ പ്രപഞ്ചത്തിന്റെ സൃഷ്ടാവായ ദൈവം, ನೋಡಿ, ಈ ಪ್ರಪಂಚ ಸೃಷ್ಟಿದಾತನಾಗಿರುವಂತಹ ದೇವನು, ഈ പ്രപഞ്ചം ഉത്ഭവിക്കുന്നതിന് മുമ്പേ ഉള്ള ദൈവം, ಈ ಪ್ರಪಂಚ ಉಂಟಾಗುವಂತ ಮುಂಚೆಯೇ ಇದ್ದಂತಹ ದೇವನು, ദൈവം, ದೇವರು, പിതാസുതൻ പരിശുദ്ധയാവി, പിതാവും പുത്രനും പരിശുദ്ധാത്മാവും, ಪಿತಾ ಸುತ ಪವಿತ್ರಾತ್ಮರಾದ ದೇವರು. ഈ ദൈവത്തിലെ മൂന്നാളുകൾ ഉണ്ടായിരുന്നു. ನೋಡಿ, ಇಲ್ಲಿ 3 ವ್ಯಕ್ತಿಗಳಿದ್ದರು. ആ മഹത്വത്തിലേക്ക്, ಆ ಮಹಿಮೆಯೆಡೆಗೆ ആ എന്നെ മഹത്വപ്പെടുത്തണമേ, ನನ್ನನ್ನು ಮಹಿಮೆಗೊಳಿಸಿರಿ. താനിപ്പാരാ? ആ മഹത്വം എല്ലാം മാറ്റി വെച്ചിട്ട്, ಈಗ ಅವರು ಯಾರು? ತನ್ನ ಮಹಿಮೆಯನ್ನೆಲ್ಲ ಬದಿಗಿಟ್ಟು, എല്ലാ മഹത്വം മാറ്റി വെച്ചിട്ട് ಎಲ್ಲ ಮಹಿಮೆಯನ್ನು ಬದಿಗೊತ್ತಿ ആരായി? ಯಾರಾದರೂ ಹೇಳಿ, ಯಾರಾದರೂ മനുഷ്യനായി, ಮನುಷ್ಯನಾದ. ആ മഹത്വം എല്ലാം മാറ്റി വെച്ചിട്ട് മനുഷ്യനായി. ಆ ಮಹಿಮೆಯನ್ನೆಲ್ಲ ಬದಿಗಿಟ್ಟು മനുഷ്യനായി. ಮನುಷ್ಯನಾದ. ആരെങ്കിലും പറയുവോ? ಯಾರಾದರೂ ಹೇಳುತ್ತೀರಾ? ഇവൻ ലോക സൃഷ്ടിക്ക് മുമ്പ് തന്നെ ഉള്ളവനാണ് എന്ന്? ಇವನು ಲೋಕದ ಸೃಷ್ಟಿಯ ಮೊದಲೇ ಇದ್ದವನೆಂದು ആർക്കും പറയാൻ പറ്റുന്നില്ല. ಯಾರಿಗೂ ಹೇಳಲಿಕ್ಕೆ ಆಗ್ತಿಲ್ಲ. കാരണം അവര് കാണുമ്പോ, ಅವರು ನೋಡುವಾಗ യേശു ഒരു മനുഷ്യരൂപം തന്നെയാണ്. ಯೇಸು ಸ್ವಾಮಿಯನ್ನು ಒಬ್ಬ ಮನುಷ್ಯ ರೂಪದಲ್ಲಿ ಕಾಣುತ್ತಾರೆ. അതാണ് യേശു അവരോട് പറഞ്ഞത്. ಅದೇ ಯೇಸು ಅವರಲ್ಲಿ ಹೇಳಿದ್ದು. ഒരിക്കൽ യേശു പറഞ്ഞു, ಒಮ್ಮೆ ಯೇಸು ಸ್ವಾಮಿ ಹೇಳುತ್ತಾರೆ, അബ്രാഹത്തിന് മുന്നേ ഞാൻ ഉണ്ട്. ಅಬ್ರಹಾಮನ ಮುಂಚೆಯೇ ನಾನಿದ್ದೆ. അത് പറഞ്ഞപ്പോ ಅದನ್ನು ಹೇಳಿದಾಗ അവർ യേശുവിനെ കല്ലെറിയാനായിട്ട് ആരംഭിച്ചു. ಅವರು ಯೇಸುವಿನ ಮೇಲೆ ಆರೋಪ ಮಾಡಿ ಕಲ್ಲೆಸೆಯಲು ಪ್ರಾರಂಭಿಸುತ್ತಾರೆ. ഇവനെന്തോ പിശാച് ബാധയുണ്ട്, ಇವನಿಗೆ ಏನು ಪಿಶಾಚಿ ಹಿಡಿದಿದೆ, അങ്ങനെ അവർ ചിന്തിച്ചത്. ಆ ರೀತಿಯ ಚಿಂತೆ ಅವನಲ್ಲಿ ಹುಟ್ಟಿಕೊಂಡು. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. പ്രപഞ്ചം ഉണ്ടാകുന്നതിന് മുന്നേ, ಪ್ರಪಂಚ ಉಂಟಾಗುವ ಮುಂಚೆಯೇ നമ്മൾ ഒന്നായിരുന്നത് പോലെ ನಾವು ಒಂದಾಗಿದ್ದ ಹಾಗೆ ആ മഹത്വത്തിലേക്ക്, ಆ ಮಹಿಮೆಯೆಡೆಗೆ ഇപ്പോൾ ಈಗ എന്നെ ನನ್ನನ್ನು മഹത്വപ്പെടുത്തണമേ. ಮಹಿಮೆ ಪಡಿಸಿರಿ. എന്തിനു വേണ്ടിയിട്ടാ? ಯಾಕಾಗಿದು? യേശുവിനെ മഹത്വപ്പെടുത്തിയെങ്കിൽ മാത്രമേ, ಯೇಸುವನ್ನು ಮಹಿಮೆ ಪಡಿಸಿದರೆ ಮಾತ್ರ അവിടുന്ന് ಅಲ್ಲಿಂದ നമ്മെ മഹത്വപ്പെടുത്താൻ സാധിക്കത്തുള്ളൂ. ನಮ್ಮನ್ನು ಮಹಿಮೆ ಪಡಿಸಲು ಸಾಧ್ಯ. നമ്മെ മഹത്വപ്പെടുത്തുക എന്നുള്ളതാണ് ക്രിസ്തുവിന്റെ ലക്ഷ്യം. ನಮ್ಮನ್ನು ಮಹಿಮೆ ಪಡಿಸಬೇಕೆಂಬುದು ಕ್ರಿಸ್ತನ ಇಚ್ಛೆ. അപ്പൊ ക്രിസ്തുവിന് ഇച്ഛ എന്താണ്? ಈ ಕ್ರಿಸ್ತನ ಇಚ್ಛೆ ಎಂತದ್ದು? നമ്മെ മഹത്വപ്പെടുത്തുക, ನಮ್ಮನ್ನು ಮಹಿಮೆ ಪಡಿಸಬೇಕು, എന്നെ മഹത്വപ്പെടുത്തുക. ನನ್ನನ್ನು ಮಹಿಮೆಗೊಳಿಸಬೇಕು. അതാണ് യേശുവിന്റെ ഇച്ഛ. ಅದಾಗಿದೆ ಯೇಸು ಸ್ವಾಮಿಯ ಇಚ್ಛೆ. അത് ഉണ്ടാകണമെങ്കിൽ, ಅದು ഉണ്ടാಗಬೇಕಾದರೆ ಮೊದಲು പിതാവായ ദൈവം, ಪಿತನಾದ ದೇವರು യേശുവിനെ മഹത്വപ്പെടുത്തണം. ಯೇಸು ಸ್ವಾಮಿಯನ್ನು ಮಹಿಮೆ ಪಡಿಸಬೇಕು. യേശു ആദ്യം എവിടെയാണ് ഉണ്ടായിരുന്നത്? ಯೇಸು ಸ್ವಾಮಿ ಮೊದಲೆಲ್ಲಿದ್ರು? ആ മഹത്വത്തിലേക്ക്, ಅದೇ ಮಹಿಮೆಯೆಡೆಗೆ തന്നെ നയിക്കണം, ತನ್ನನ್ನು ನಡೆಸಬೇಕು, തന്നെ ಮಹತ್ವപ്പെടുത്തണം, ತನ್ನನ್ನು ಮಹಿಮೆ ಪಡಿಸಬೇಕು. ഇതാണ് യേശുവിന്റെ പ്രാർത്ഥന. ಇದಾಗಿತ್ತು ಯೇಸುವಿನ ಪ್ರಾರ್ಥನೆ. യേശുവിന്റെ പുരോഹിത പ്രാർത്ഥനയാണ്. ಯೇಸುವಿನ ಪುರೋಹಿತ ಪ್ರಾರ್ಥನೆ ಎಂಬುದು ಇದು. തന്റെ ശിഷ്യന്മാർക്ക് അവിടുന്ന് കൊടുക്കുന്ന അറിവാണത്. ನೋಡಿ, ತನ್ನ ಶಿಷ್ಯರಿಗೆ ಕೊಡುವಂತಹ ಆ ಜ್ಞಾನವಿದು. അത് ജ്ഞാനമാണ്. ಅದು ಜ್ಞಾನವಿದು. നീ ഒരു സാധാരണ മനുഷ്യനല്ല. ನೀನು ಸಾಧಾರಣ ಒಬ್ಬ ವ್ಯಕ್ತಿಯಲ್ಲ. നോക്കിക്കേ, ನೋಡಿ, എന്താണ് നിത്യജീവൻ ಏನೆಂಬುದಾಗಿದೆ ನಿತ್ಯ ಜೀವ. മൂന്നാം വാക്യം ശ്രദ്ധിച്ച്, 3ನೇ ವಾಕ್ಯವನ್ನೊಮ್ಮೆ ಕೇಳಿರಿ ಪ್ರಿಯರೇ. 17:3. 17ನೇ ಅಧ್ಯಾಯ 3ನೇ ವಾಕ್ಯ. ಏಕೈಕ ನಿಜ ದೇವರಾದ ನಿಮ್ಮನ್ನು ನೀವು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದೇ ನಿತ್ಯ ಜೀವ. അതാണ് നിത്യജീവൻ. ನಿತ್ಯ ಜೀವವೆಂಬುದು ಅದು.
ഏക സത്യദൈവമായ അവിടുത്തെയും ಏಕೈಕ ನಿಜ ದೇವರಾದ ನಿಮ್ಮನ್ನು അവിടുന്ന് അയച്ച സത്യദൈവമായ ക്രിസ്തുവിനെയും ನೀವು ಕಳುಹಿಸಿಕೊಟ್ಟಂತ ಯೇಸು ಕ್ರಿಸ್ತನನ್ನು അറിയുക. ಅರಿತುಕೊಳ್ಳೋದೇ ಅರಿತುಕೊಳ್ಳೋದೇ അറിയുന്നതാണ് നിത്യജീവൻ. ಅರಿತುಕೊಳ್ಳೋದೇ ನಿತ್ಯ ಜೀವ. ഹല്ലേലൂയ, 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 ഹല്ലേലൂയ. ഹല്ലേലൂയ. അപ്പൊ അറിവ് വളരെ പ്രധാനപ്പെട്ട ഒരു ನೋಡಿ, കാര്യമാണ്. ಅರಿತುಕೊಳ್ಳೋದು ತುಂಬಾ ಪ್ರಾಮುಖ್ಯವಾದದ್ದು. അറിയണം. ಅರಿತುಕೊಳ್ಬೇಕು. ഇപ്പൊ നിങ്ങൾക്ക് ഇപ്പൊ ബാംഗ്ലൂർക്ക് പോകണം. ನಿಮಗೆ ಈಗ ಬ್ಯಾಂಗ್ಳೂರ್ ಹೋಗ್ಬೇಕು. ബാംഗ്ലൂർ പോകാനായിട്ട് ഒന്നല്ലേ ബസ് കയറണം, അല്ലെ ട്രെയിൻ കയറണം. ಒಂದು ರೀತಿಯಲ್ಲಿ ಬಸ್ಸಲ್ಲಿ ಹೋಗ್ಬೇಕು, ಇಲ್ಲದ್ರೆ ಟ್ರೈನಲ್ಲಿ ಹೋಗ್ಬೇಕು. ഇത് രണ്ടും നിങ്ങളുടെ ചിലപ്പോൾ വീടിന്റെ വാതിക്ക ഉണ്ടാകത്തില്ല. ಇದು ಎರಡು ನಿಮ್ಮ ಮನೆಯ ಬಾಗಿಲಿಗೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ട്രെയിൻ കയറണമെങ്കിൽ ಟ್ರೈನ್ ಹತ್ಬೇಕಾದರೆ നിങ്ങൾ അത് ഒന്നല്ലേ റെയിൽവേ സ്റ്റേഷനിൽ ചെല്ലണം. ಒಂದು ರೀತಿ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. അതൊരു അറിവാണ്. ಅದೊಂದು ಅರಿವು ನಿಮಗೆ. ആ അറിവുണ്ടെങ്കിൽ നിങ്ങൾക്ക് കയറാൻ പറ്റുള്ളൂ. ಆ ಅರಿವು ನಿಮ್ಮಲ್ಲಿ ಇದ್ದರೆ ಅದರಲ್ಲಿ ಪ್ರಯಾಣಿಸಲು ಹತ್ತಲು ಸಾಧ್ಯ. ഹല്ലേലൂയ, 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 ഹല്ലേലൂയ. അപ്പൊ നിത്യജീവൻ പ്രാപിക്കണമെങ്കിൽ ನಿತ್ಯ ಜೀವ ಗಳಿಸಬೇಕಾದರೆ പിതാവിനെ അറിയണം. ಪಿತನನ್ನು ಅರಿತಿರ್ಬೇಕು. പിതാവ് സ്വന്തം പുത്രനെ അയച്ചുവെന്ന അറിവ് നമുക്കുണ്ടാകും. ಪಿತನು ಸ್ವಂತ ಮಗನನ್ನು ಕಳುಹಿಸಿದ್ದಾರೆ ಎಂಬ ಅರಿವು ನಮಗಿರ್ಬೇಕು. ആ മകൻ മനുഷ്യരൂപം എടുത്തു എന്ന അറിവുണ്ടാകും. ಆ ಮಗನು ಮನುಷ್ಯ ರೂಪ ತಾಳಿದನು ಎಂಬ ಅರಿವು ನಮಗಿರ್ಬೇಕು. ആ അറിവാണ് ಆ ಅರಿವು നമുക്ക് നിത്യജീവൻ തരുന്നത്. ನಮಗೆ ನಿತ್ಯ ಜೀವವನ್ನು ದಯಪಾಲಿಸುವುದು. ഹല്ലേലൂയ, 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 ഹല്ലേലൂയ. ഹല്ലേലൂയ. ഇനി നമ്മൾ ശ്രദ്ധിച്ച ഫിലിപ്പിയർക്ക് എഴുതിയ ലേഖനം ನೋಡಿ, ಫಿಲಿಪ್ಪಿಯರಿಗೆ ಬರೆದ ಲೇಖನ 2-ാം അധ്യായം 2ನೇ ಅಧ್ಯಾಯ 6 മുതലുള്ള വാക്യങ്ങൾ ನೋಡಿ, 6ರಿಂದ ಇರುವ ವಾಕ್ಯಗಳನ್ನು ಗಮನಿಸುವ. ದೇವಸ್ವರೂಪಿ ತಾನಾಗಿದ್ದರೂ ನಿರುತ ದೇವರಾಗಿ ಸಮನಾದ ಆ ಸಿರಿ ಪದವಿಯನ್ನಾತ ಹಿಡಿದಿಟ್ಟುಕೊಳ್ಳಲಿಲ್ಲ. ಬಿಡೊಳೆಲ್ಲನುತ ತನ್ನನ್ನೇ ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಜನಾಕಾರದಲ್ಲಿ ಕಾಣಿಸಿಕೊಂಡು ನರಮಾನವರಿಗೆ ಸರಿಸಮನಾದ. ತನ್ನನ್ನೇ ಆತ ತಗ್ಗಿಸಿಕೊಂಡು ವಿಧೇಯನಾಗಿ ನಡೆದುಕೊಂಡು ಮರಣ ಪರ್ಯಂತ, ಹೌದು ಶಿಲುಬೆಯ ಮರಣ ಪರ್ಯಂತ ವಿಧೇಯನಾದ. ಎಂತಲೋ ಪರಮೋನ್ನತ ಸ್ಥಾನಕ್ಕೇರಿಸಿದನಾತನನು ಇತ್ತನು ಹೆಸರುಗಳುತ್ತಮ ಹೆಸರನ್ನು ದೇವ ಪರಮನು. ಯೇಸುವಿನ ಹೆಸರಿಗೆಂದೇ ಮೊಣಕಾಲೂರಿ ಮಣಿವರು. ಸ್ವರ್ಗವಾಸಿಗಳು, ಭೂನವಾಸಿಗಳು, ಪಾತಾಳ ಜೀವರಾಶಿಗಳು ಯೇಸು ಕ್ರಿಸ್ತುವೇ ಪ್ರಭು ಎಂದೆಲ್ಲರಿಗೆ ಅರಿಕೆ ಮಾಡುವರು. ಪಿತದೇವನ ಮಹಿಮೆಯನ್ನು ಈ ಪರಿ ಹೊಗಳಿ ಸಾರುವರು. Praise the Lord. Praise the Lord. Hallelujah. 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 So ಅದೃಶ್ಯನಾയ ദൈവം, ನೋಡಿ, ಅದೃಶ್ಯನಾಗಿರುವಂತಹ ದೇವರು, ഒരേ ഒരു ദൈവം, ಒಬ್ಬನೇ ಒಬ್ಬ ದೇವ തന്റെ മഹത്വമെല്ലാം മാറ്റിവെച്ചിട്ട്, ತನ್ನ ಮಹಿಮೆಯನ್ನೆಲ್ಲ ಬದಿಗಿಟ್ಟು, അതാണ് 6-ാം വാക്യം പറയും, ദൈവത്തിന്റെ രൂപത്തിലായിരുന്നെങ്കിലും, ನೋಡಿ 6ನೇ ವಾಕ್ಯ ಹೇಳುವುದು, ದೇವ ಸ್ವರೂಪಿ ತಾನಾಗಿದ್ದರೂ ദൈവമായുള്ള സമാനത നിലനിർത്തേണ്ട കാര്യമായി പരിഗണിക്കാതെ ದೇವರಿಗೆ ಸಮನಾದ ಆ ಸಿರಿ ಪದವಿಯನ್ನಾತ ಹಿಡಿದಿಟ್ಟುಕೊಳ್ಳಲಿಲ್ಲ. തന്നെ തന്നെ ശൂന്യനാക്കി, ತನ್ನನ್ನೇ ಬರಿದು ಮಾಡಿಕೊಂಡು, തന്നെ തന്നെ ಬರಿದು ಮಾಡಿಕೊಂಡು, ശൂന്യനാക്കി ಬರಿದು ಮಾಡಿಕೊಂಡು ദാസന്റെ രൂപം സ്വീകരിച്ചു, ದಾಸನ ರೂಪವನ್ನು ಧರಿಸಿಕೊಂಡು മനുഷ്യരുടെ സാദൃശ്യത്തിലായി തീർന്നു, ಮನುಜನಾಕಾರದಲ್ಲಿ ಕಾಣಿಸಿಕೊಂಡು, ആകൃതിയിൽ മനുഷ്യനെ പോലെ, ನೋಡಿ, ನರಮಾನವರಿಗೆ ಸರಿಸಮಾನಾದ, മരണം വരെ, ಮರಣದ ತನಕ, അതേ കുരിശുമരണം വരെ, ಅದೇ ಶಿಲುಬೆಯ ಮರಣದ ತನಕ അനുസരണമുള്ളവനായി, ನೋಡಿ, ವಿಧೇಯನಾಗಿ ನಡೆದುಕೊಂಡು തന്നെ തന്നെ താഴ്ത്തി, ತನ್ನನ್ನೇ ತಾತ ತಗ್ಗಿಸಿಕೊಂಡು, ഹല്ലേലൂയ, 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 ഹല്ലേലൂയ. ഹല്ലേലൂയ. അതിനാൽ ಅದರಿಂದ എല്ലാ നാമങ്ങൾക്കുപരിയായ നാമം അവന് കൊടുക്കുകയും ചെയ്തു. ಎಲ್ಲಾ ನಾಮಕ್ಕಿಂತಲೂ ಉನ್ನತ ನಾಮವನ್ನು ಆತನಿಗೆ ಕೊಟ್ಟರು. ಇದು യേശുവിന്റെ നാമത്തിന് ಯೇಸುವಿನ ನಾಮಿಗೆ മുൻപിൽ സ്വർഗത്തിലും ഭൂമിയിലും പാതാളത്തിലുമുള്ള സകല മുട്ടുകളും മടക്കുന്നു. ಯೇಸುವಿನ ಹೆಸರಿಗಂದೆ ಮೊಣಕಾಲೂರಿ ಮಣಿವರು. ಸ್ವರ್ಗವಾಸಿಗಳು, ಭೂನಿವಾಸಿಗಳು, ಪಾತಾಳ ಜೀವರಾಶಿಗಳು. മൂന്ന് കൂട്ടരാ ഉള്ളത്. ನೋಡಿ, ಇಲ್ಲಿ 3 ರೀತಿಯ ಸಮೂಹವನ್ನು ಕಾಣುತ್ತೇವೆ. ഈ 3 കൂട്ടരും ഈ നാമത്തിന്റെ മുന്നിൽ മുട്ടുമടക്കും. ನೋಡಿ, 3 ಸಮೂಹಗಳು ಈ ನಾಮದ ಮುಂದೆ ಮೊಣಕಾಲೂರ್ಬೇಕು.
അവരാണ് ദൈവത്തെ മഹത്വപ്പെടുത്തുന്നത്. ಅವರು ದೇವರನ್ನು ಮಹಿಮೆ ഈ ಪಡಿಸುವುದು. മൂന്ന് കൂട്ടരും ಈ ಮೂರು ಸಮೂಹವು യേശുവിന്റെ നാമത്തിന് മുമ്പിൽ മുട്ടുമടക്കുക, ಯೇಸು ಸ್ವಾಮಿಯ ನಾಮದ ಮುಂದೆ ಮೊಣಕಾಲೂರಲು ദൈവം അവനെ മഹത്വപ്പെടുത്തി. ದೇವರು ಆತನನ್ನು ಮಹಿಮೆ ಪಡಿಸಿದರು. ആരായി മൂന്ന് കൂട്ടര്? ಯಾರು ಈ ಮೂರು ಸಮೂಹಗಳು? സ്വർഗവാസികള്, ಸ್ವರ್ಗವಾಸಿಗಳು, ഭൂവാസികള്, ಭೂನಿವಾಸಿಗಳು, പാതാളവാസികൾ. ಪಾತಾಳ ಜೀವರಾಶಿಗಳು. അപ്പൊ ഈ മൂന്ന് കൂട്ടരും, ಈ ಮೂರು ಸಮೂಹಗಳು, ഈ മൂന്ന് കൂട്ടരും ಈ ಮೂರು ಗುಂಪುಗಳು ദൈവത്തെ മഹത്വപ്പെടുത്തുന്നതിന് വേണ്ടി ದೇವರನ್ನು ಮಹಿಮೆ ಪಡಿಸಲು യേശുക്രിസ്തുവിന്റെ രൂപം ദൈവം സ്വീകരിച്ചു. ಯೇಸು ಕ್ರಿಸ್ತನ ರೂಪವನ್ನು ದೇವರು മനുഷ്യന്റെ രൂപം യേശു സ്വീകരിച്ചു. ಮನುಷ್ಯನ ರೂಪವನ್ನು ಯೇಸು ಸ್ವಾಮಿ ಸ್ವೀಕರಿಸುತ್ತಾನೆ. അവന്റെ മുമ്പിൽ സകല മുട്ടുകളും മടക്കുന്നതിന് വേണ്ടി ಅವನ ಮುಂದೆ ಸಕಲರು ಮೊಣಕಾಲೂರಬೇಕು. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. നിങ്ങൾ കുർബാന ഏൽപ്പിക്കുന്ന സമയത്ത് പറയാറില്ലേ, ನೋಡಿ, ನೀವು ಬಲಿಪೂಜೆ ಹೊತ್ತಿನಲ್ಲಿ ಕೇಳುತ್ತೀರಲ್ವಾ? കുടുംബത്തിൽ നിന്ന് ಕುಟುಂಬದಿಂದ മരിച്ചുപോയ എല്ലാ ആത്മാക്കൾക്കും വേണ്ടി. ಮರಣಗೊಂಡೋದಂತ ಎಲ್ಲರಿಗಾಗಿ അങ്ങനെ ഖുർആൻ ഏൽപ്പിക്കുന്നത്. ಹೀಗೆ ಬಲಿಪೂಜೆಗಾಗಿ ನೀವು ಬಲಿಪೂಜೆ ಕೊಡ್ತೀರಲ್ಲ, കുടുംബത്തിൽ നിന്ന് മരിച്ചുപോയവർക്ക് വേണ്ടി. ಕುಟುಂಬದಿಂದ ಮರಣಗೊಂಡವರಿಗಾಗಿ. ചിലര് ഗ്രിഗോറിയൻ കുർബാന ഏൽപ്പിക്കാറുണ്ട്. ಕೆಲವರು ಗ್ರಿಗೋರಿಯನ್ ಬಲಿಪೂಜೆ ಕೊಡುತ್ತಾರೆ. ഗ്രിഗോറിയൻ കുർബാന, ಗ್ರಿಗೋರಿಯನ್ ಬಲಿಪೂಜೆ ಅದು മരിച്ച ആത്മാക്കൾക്കായിട്ട് ನೋಡಿ, ಸತ್ತೋದಂತ ಆತ್ಮಗಳಿಗಾಗಿ പുരോഹിതನು 30 കുർബാന, 30 ബലിപൂജೆ, 30 കുർബാന ഒരുമിച്ച് ചെല്ലുന്നതിന് വേണ്ടിയിട്ടാണ്. 30 ಬಲಿಪೂಜೆಯನ್ನು ಒಟ್ಟಿಗೆ ಮಾಡಬೇಕು. മറ്റ് നിയോഗങ്ങൾ മാറ്റി വെച്ചിട്ട് ಬೇರೆ ಎಲ್ಲ ಬೇಡಿಕೆಗಳನ್ನು ಬದಿಗಿಡಬೇಕು. ഈ ഒരൊറ്റ നിയോഗത്തിന് വേണ്ടി, ಈ ಒಂದೇ ಒಂದು ಬೇಡಿಕೆಗಾಗಿ 30 ദിവസം 30 ದಿನ ആ നിയോഗത്തിന് വേണ്ടി കുർബാന ചെല്ലുന്നതാണ്. ಆ ಬೇಡಿಕೆಗಾಗಿ ಬಲಿಪೂಜೆಯನ್ನು ಅರ್ಪಿಸುವುದೇ ഗ്രിഗോറിയൻ കുർബാന എന്ന് പറയും. ಗ್ರಿಗೋರಿಯನ್ ಬಲಿಪೂಜೆ ಎಂಬುದು. പ്രൈസ് ദി ലോർഡ്, പ്രൈസ് ദി ലോർഡ്, ഹല്ലേലൂയ, 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 ഹല്ലേലൂയ. പലരും ഗ്രിഗോറിയൻ കുർബാന എന്നാന്ന് ചോദിക്കാറുണ്ട്, അതുകൊണ്ട് അത് പറയാൻ കാര്യം. ಗ್ರಿಗೋರಿಯನ್ ಬಲಿಪೂಜೆ ಅಂತ ಹಲವರು ಕೇಳುತ್ತಾರೆ, ಅದಕ್ಕೆ ನಮ್ಮ ಹತ್ರ ಹೇಳಿದ್ದಷ್ಟೇ. കാരണം അത് ജീവിച്ചിരിക്കുന്നവർക്ക് വേണ്ടി ചെല്ലുന്നതല്ല, ಸಾಧಾರಣ ಜೀವಿಸಿರುವವರಿಗಾಗಿ ಮಾಡುವಂತಹ ಪೂಜೆ ಅಲ್ಲ, മരിച്ചവർക്ക് വേണ്ടിയിട്ട്. ಅದು ನಮ್ಮ ಮನೆಯಿಂದ ಮರಣಗೊಂಡವರಿಗಾಗಿ ಮಾಡುವಂತಹ ಪೂಜೆ. അപ്പനായി അമ്മയായി മരിച്ചുപോയ ആത്മാക്കൾക്ക് വേണ്ടി ചെല്ലുന്നു. ನೋಡಿ, ತಂದೆ ಆಗಲಿ ತಾಯಿ ಆಗಲಿ ಮರಣಗೊಂಡೋದ ಆತ್ಮಗಳಿಗಾಗಿ ನಾವು ಮಾಡುವ. പ്രൈസ് ദി ലോർഡ്, ಪ್ರೈಸ್ ದಿ ಲಾರ್ಡ್, ഹല്ലേലൂയ, 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 ഹല്ലേലൂയ. സ്വർഗ്ഗനിവാസികള്, ಸ್ವರ್ಗವಾಸಿಗಳು, ഭൂവാസികള്, ಭೂವಾಸಿಗಳು, പാതാളവാസികള്, ಪಾತಾಳ ಜಲರಾಶಿಗಳು ഇവരെല്ലാം മുട്ടുമടക്കുന്നാൻ ನೋಡಿ, ಇವರೆಲ್ಲರೂ ಮೊಣಕಾಲೂರುವಂತದ್ದು പിതാവായ ദൈവം ಪಿತನಾದ ದೇವರು ഉയർത്തിയ നാമമാണ് ಎತ್ತಿದಂತಹ ನಾಮ യേശുക്രിസ്തുവിന്റെ നാമം. ಯೇಸು ಕ್ರಿಸ್ತನ ನಾಮ. ഹല്ലേലൂയ, 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 ഹല്ലേലൂയ. ഹല്ലേലൂയ. ആ യേശുക്രിസ്തുവിനെ മഹത്വപ്പെടുത്തുന്നത് ദൈവമാണ്. ಆ ಯೇಸು ಕ್ರಿಸ್ತನನ್ನು ಮಹಿಮೆ ಪಡಿಸುವಂತದ್ದು ದೇವನು, പിതാവായ ദൈവമാണ്. ತಂದೆಯಾದ ದೇವರು. എന്തിനു വേണ്ടി? ಯಾಕಾಗಿ? ആ മഹത്വം എന്താണെന്ന് ಆ ಮಹಿಮೆ ಏನೆಂಬುದು നാം അറിയുന്നതിന് വേണ്ടി, ನಾವೆಲ್ಲರೂ ತಿಳಿದುಕೊಳ್ಳಲು, ನಮ್ಮನ್ನು ആ മഹത്വത്തിലേക്ക് ആനയിക്കുന്നതിന് വേണ്ടിയിട്ടാണ്. ಆ ಮಹಿಮೆಯಡೆಗೆ ನಮ್ಮನ್ನು ಕರೆದುಕೊಳ್ಳಲಿಕ್ಕಾಗಿ. അപ്പൊ ದೇವರು ಎತ್ರಯೋ വലിയ ಪದ್ಧತಿಗಳಾണ് നമുക്ക് ഓരോരുത്തർക്കും വേണ്ടി അവിടെ ಸೃಷ್ಟಿಚಾಕ. ಎಂತಹ ಶ್ರೇಷ್ಠವಾದ ಪದ್ಧತಿಯನ್ನು ನಮಗಾಗಿ ಸೃಷ್ಟಿ ಮಾಡಿದರು. യേശുക്രിസ്തു വഴി, ಯೇಸು ಕ್ರಿಸ್ತನ ಮುಖಾಂತರ ഇവിടെ ಇರಿക്കുന്ന ಇಲ್ಲಿ ಇರುವಂತಹ ഓരോ മകനെയും മകളെയും ಪ್ರತಿಯೊಬ್ಬ ಮಗನು ಮಗಳು അവിടുന്ന് മഹത്വപ്പെടുത്തുകയാണ്. ಅಲ್ಲಿಂದ ಮಹಿಮೆ ಪಡಿಸುತ್ತಿದ್ದಾರೆ. നീ വെറും ഒരു മനുഷ്യനല്ല, ನೀನೊಂದು ಸಾಧಾರಣ ವ್ಯಕ್ತಿಯಲ್ಲ. നിന്നെ മഹത്വപ്പെടുന്നതിന് വേണ്ടിയിട്ടാ, ನಿನ್ನನ್ನು ಮಹಿಮೆಗೊಳಿಸುವಂತದ್ದು. ಯಾಕಾಗಿ? പിതാവായ ദൈവം ഇരിക്കുന്ന സ്ഥലത്ത്, ಪಿತನಾದ ದೇವರು ಇರುವಂತ ಅದೇ ಸ್ಥಳದಲ್ಲಿ, ആ സ്ഥലം നിന്നെ ഇരുത്തുന്നതിന് വേണ്ടിയിട്ടാണ്. ಆ ಸ್ಥಳದಲ್ಲಿ ನಿನ್ನನ್ನು ಕೂರಿಸಲಿಕ್ಕಾಗಿ, അതിനെ മഹത്വപ്പെടുത്തുന്നു. ಅದಕ್ಕಾಗಿ ನಿನ್ನನ್ನು ಮಹಿಮೆ ಪಡಿಸುವುದು. എത്രയോ ഉന്നതമായ, ಎಷ್ಟೋ ಉನ್ನತವಾದಂತಹ ദൈവത്തിന്റെ പദ്ധതിയാണ് ದೇವರ ಪದ್ಧತಿ ಎಂದು ദൈവം ಕ್ರಿಸ್ತು ವഴಿ നമുക്ക് വെളിപ്പെടുത്തി തരുന്നത്. ಪಿತನಾದ ದೇವರು ಕ್ರಿಸ್ತನ ಮುಖಾಂತರ ನಮಗೆ ತಿಳಿಸುತ್ತಾರೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. അച്ഛനീ പറഞ്ഞ വചനം, ಗುರುಗಳು ಈಗ ಹೇಳಿದಂತಹ ದೇವರ ವಾಕ್ಯ, യോഹന്നാന്റെ സുവിശേഷം ಯೋಹನ್ನನ ಸುವಾರ್ತೆ 17-ാം അധ്യായം 17ನೇ ಅಧ್ಯಾಯ 22-ാം വാക്യം ನೋಡಿ, 22ನೇ ವಾಕ್ಯ വളരെ വ്യക്തമായിട്ട് യേശു ನೋಡಿ, പഠിപ്പിക്കുകയാണ്. ತುಂಬಾ ಸಂಕ್ಷಿಪ್ತವಾಗಿದೆ ಯೇಸು ಹೇಳುತ್ತಾರೆ.
17:22 ನಾವು ಒಂದಾಗಿರುವಂತೆ ಇವರು ಒಂದಾಗಿರಲೆಂದು ನೀವು ನನಗಿತ್ತ ಮಹಿಮೆಯನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. ഒന്നുകൂടെ വായിച്ചേ. ನಾವು ಒಂದಾಗಿರುವಂತೆ ಇವರು ಒಂದಾಗಿರಲೆಂದು ನೀವು ನನಗಿತ್ತ ಮಹಿಮೆಯನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. 23ನೇ ವಾಕ್ಯ, ನಾನು ಇವರಲ್ಲಿಯೂ ನೀವು ನನ್ನಲ್ಲಿಯೂ ಇದ್ದು ಇವರ ಐಕ್ಯಮತ್ಯವು ಪೂರ್ಣ ಸಿದ್ಧಿಗೆ ಬರಲಿ. ಆಗ ನೀವೇ ನನ್ನನ್ನು ಕಳುಹಿಸಿರುವಿರಿ ಎಂದು ನನ್ನನ್ನು ಪ್ರೀತಿಸದಂತೆಯೇ ಇವರನ್ನು ನೀವು ಪ್ರೀತಿಸಿರುವಿರಿ ಎಂದು ಲೋಕಕ್ಕೆ ಮನವರಿಕೆಯಾಗುವುದು. ಪಿತನೇ, ಇವರನ್ನು ನೀವು ನನಗೆ ಕೊಟ್ಟಿರುವಿರಿ. ಜಗತ್ತು ಉಂಟಾಗುವ ಮೊದಲೇ ನೀವು ನನ್ನನ್ನು ಪ್ರೀತಿಸಿ ನನಗಿತ್ತ ಮಹಿಮೆಯನ್ನು ಇವರು ಕಾಣುವಂತೆ ನಾನಿದ್ದಲ್ಲಿ ಇವರು ಇರಬೇಕೆಂದು ಆಶಿಸುತ್ತೇನೆ. ನೀತಿ ಸ್ವರೂಪಿಯಾದ ಪಿತನೇ, പ്രൈസ് ദി ലോർഡ്. പ്രൈസ് ദി ലോർഡ്. ഹല്ലേലൂയ. 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 നിങ്ങൾ വീട്ടിൽ ചെന്നിട്ട് ನೋಡಿ, ನೀವು ಮನೆಗೆ ಹೋಗಿ ഈ ഭാഗം നിങ്ങൾ പല പ്രാവശ്യം ഒന്ന് വായിക്കണം. ಈ ದೇವರ ವಾಕ್ಯದ ಭಾಗವನ್ನು ಹಲವು ಸಾರಿ ಓದಬೇಕು. യേശുക്രിസ്തുവിന്റെ പുരോഹിത പ്രാർത്ഥനയാണ്. ನೋಡಿ, ಯೇಸು ಕ್ರಿಸ್ತನ ಪುರೋಹಿತ ಪ್ರಾರ್ಥನೆ ಇದು. എത്രയോ വിലയുള്ള, എത്രയോ അർത്ഥവത്തായ വിലയുള്ള ജീവന്റെ വചനങ്ങളാണ്. ನೋಡಿ, ಎಷ್ಟು ಅರ್ಥವತ್ತಾದದ್ದು, ಬೆಲೆ ಇರುವಂತಹ ಜೀವಂತ ವಾಕ್ಯವಿದು. അതാണ് പറയുന്ന 22ാം വാക്യം. ನೋಡಿ, ಅದೇ ಹೇಳುವಂತದ್ದು 22ನೇ ವಾಕ್ಯದಲ್ಲಿ, നാം ഒന്നായിരിക്കുന്നത് പോലെ, ನಾವು ಒಂದಾಗಿರುವಂತೆ, നാം ഒന്നായിരിക്കുന്നത് ನಾವು ಒಂದಾಗಿರುವಂತೆ അവരും ഒന്നായിരിക്കുന്നതിന് ಇವರು ಒಂದಾಗಿರಲೆಂದು അങ്ങ് എനിക്ക് തന്ന മഹത്വം അവർക്ക് ഞാൻ നൽകിയിരിക്കുന്നു. ನೀವು ನನಗೆ ಕೊಟ್ಟ ಮಹಿಮೆಯನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. പ്രൈസ് ദി ലോർഡ്. പ്രൈസ് ദി ലോർഡ്. ഹല്ലേലൂയ. 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 ലോകത്തിൽ എവിടെയെങ്കിലും ഒരു ക്രിസ്ത്യാനി പീഡിപ്പിക്കപ്പെടുമ്പോൾ, ಲೋಕದಲ್ಲಿ ಯಾವ ಕಡೆಯಲ್ಲಾದರೂ ಒಬ್ಬ ಕ್ರೈಸ್ತವನು ಹಿಂಸೆ ಸಹಿಸುತ್ತಿದ್ದರೆ നമുക്ക് വേദനിക്കും. ನಮಗೆ ತುಂಬಾ ವೇದನೆ ಇದೆ. അതിന്റെ ಕಾರಣವೇನೆಂದರೆ, എന്താണ്? ಕಾರಣವೇನು? ആ വ്യക്തിയിലും നമ്മിലും കൊള്ളുന്ന ഒരേ അരൂപിയാണ്. ಆ ವ್ಯಕ್ತಿಯಲ್ಲೂ ನಮ್ಮಲ್ಲಿ ಇರುವಂತ ಒಂದೇ ಒಂದು ಶಕ್ತಿ. ഇപ്പൊ മണിപ്പൂരില് ಅನೇಕ ദേവാലയങ്ങൾ തകർക്കപ്പെട്ടു. ಅನೇಕ ದೇವಾಲಯಗಳು ನಾಶ ಮಾಡಲಾಗಿದೆ. പല ക്രിസ്ത്യാനികളും മരണപ്പെട്ടു. ಅನೇಕ ಕ್ರೈಸ್ತರು ಸಾವನ್ನಪ್ಪಿದ್ದಾರೆ. പല ക്രിസ്ത്യാനികളും ഭവനം വിട്ട് ഓടി. ಅನೇಕ ಕ್ರೈಸ್ತರು ಸ್ವಂತ ಮನೆಯನ್ನೆಲ್ಲ ಬಿಟ್ಟು ಓಡಿ ಹೋಗಿದ್ದಾರೆ. അനേകർ ഒളിച്ചിരിക്കുകയാണ്. ಅನೇಕರು ಅಡಗಿ ಕೂತುಕೊಂಡಿದ್ದಾರೆ. അത് കേൾക്കുമ്പോൾ ಇದನ್ನು ಕೇಳುವಾಗ നമ്മൾ വേദനിക്കുന്നു. ನಮಗೂ ವೇದನೆ ಉಂಟಾಗುತ್ತಿದೆ. ಕಾರಣವೇನೆಂದರೆ, ഒരു അരൂപിയാണ് പ്രവർത്തിക്കുന്നത്. ಅದೇ ಒಂದೇ ಶಕ್ತಿ ನಮ್ಮಲ್ಲಿ ನಡೆಯುತ್ತಾ ಇರುವಂತದ್ದು. ಕ್ರಿಸ್ತುವಿനെ ಮಹತ್ವപ്പെടുത്തുന്ന അരൂപി, ಕ್ರಿಸ್ತನನ್ನು ಮಹಿಮೆ ಪಡಿಸುವಂತಹ ಅದೇ ಶಕ್ತಿ, പിതാവിനെ മഹത്വപ്പെടുന്ന അതേ അരൂപി, ಪಿತನಾದ ದೇವರನ್ನು ಮಹಿಮೆ ಪಡಿಸುವಂತಹ ಅದೇ ಶಕ್ತಿ. ഹല്ലേലൂയ. ಹಲ್ಲೆಲೂಯ. ഹല്ലേലൂയ. ಹಲ್ಲೆಲೂಯ. നിങ്ങൾ എവിടെ നിന്ന് വന്നാലും, ನೀವು ಎಲ್ಲಿಂದಲೇ ಬಂದಿರಲಿ, ഏത് മാതാപിതാക്കന്മാരും ജന്മമെടുത്താലും, ಯಾವ ತಂದೆ ತಾಯಿಂದರು ನೀವು ಜನ್ಮ ತಾಳಲಿ, യേശു ക്രിസ്തുവിൽ, ಯೇಸು ಕ್ರಿಸ್ತನಲ್ಲಿ നമ്മൾ ഒന്നാണ്. ನಾವು ಒಂದಾಗಿದ್ದೇವೆ. നമ്മൾ ഒന്നാണ്. ನಾವು ಒಂದಾಗಿದ್ದೇವೆ. ഇതാണ് യേശു പഠിപ്പിക്കുന്നത്. ಇದನ್ನೇ ಯೇಸು ಸ್ವಾಮಿ ನಮಗೆ ಕಲಿಸಿರುವಂತದ್ದು. നാം ഒന്നായിരിക്കുന്നത് പോലെ ನಾವು ಒಂದಾಗಿರುವಂತೆ പിതാവും പുത്രനും പരിശുദ്ധാത്മാവും ഒന്നായിരിക്കുന്നത്, ಪಿತನು ಸುತನು ಪವಿತ್ರಾತ್ಮನು ಒಂದಾಗಿರುವ ಹಾಗೆ അവരും ഒന്നായിരിക്കുന്നതിന് വേണ്ടി ಇವರು ಒಂದಾಗಿರಲು അങ്ങ് എനിക്ക് തന്ന മഹത്വം ನೀವು ನನಗೆ ಕೊಟ್ಟಂತಹ ಮಹಿಮೆ ഞാൻ അവർക്ക് നൽകിയിരിക്കുന്നു. ನಾನು ಅವರಿಗೆ ನೀಡಿದ್ದೇನೆ. ഹല്ലേലൂയ. 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 ദൈവം തന്റെ മഹത്വം നമുക്ക് തരികയാണ്. ನೋಡಿ, ದೇವರ ಮಹಿಮೆಯನ್ನೇ ನಮಗೆ ನೀಡುತ್ತಿದ್ದಾರೆ. ദൈവം തന്റെ മഹത്വം നമുക്ക് തരികയാണ്. ದೇವರು ತನ್ನ ಮಹಿಮೆಯನ್ನು ನಮಗೆ ಕೊಡುತ್ತಿದ್ದಾರೆ. നീ ഒരു ക്രിസ്ത്യാനിയാണോ? ನೀನೊಬ್ಬ ಕ್ರೈಸ್ತನಾಗಿದೀಯಾ? ദൈവത്തിന്റെ മഹത്വം ദൈവം നിനക്ക് തരികയാണ്. ದೇವರ ಮಹಿಮೆಯನ್ನೇ ನಿನಗೆ ಕೊಟ್ಟಿದ್ದಾರೆ. അവിടുന്ന് എവിടെയാണോ ഇരിക്കുന്നത്, ಆತನು ಎಲ್ಲಿದ್ದಾನೋ ആ സ്ഥാനത്തേക്ക് ദൈവം നിന്നെ കൊണ്ടുപോവുകയാണ്. ಆ ಸ್ಥಾನಕ್ಕೆ ನಿನ್ನನ್ನು ಕರೆದುಕೊಂಡು ಹೋಗುತ್ತಾರೆ. ഹല്ലേലൂയ. ഹല്ലേലൂയ. ഹല്ലേലൂയ.
ഇവിടെ ചപ്പും ചവറുമായി ജീവിക്കാനല്ല ദൈവം നിന്നെ വിളിച്ചത്. ನೋಡಿ, ಇಲ್ಲಿ ಕಸಕಡ್ಡಿಯಾಗಿ ಜೀವಿಸಲು ನಿನ್ನನ್ನು ಇಲ್ಲಿ ಹುಟ್ಟಿಸಿರುವುದಲ್ಲ. നിന്റെ ജീവിതം, ನಿನ್ನ ಜೀವನ ഉന്നതമാണ് എന്ന് പഠിപ്പിക്കുക. ಉನ್ನತವಾದುದೆಂದು ನಿನಗೆ ಕಲಿಸಿಕೊಡುತ್ತಿದ್ದಾನೆ. നിന്റെ മഹത്വം, ನಿನ್ನ ಮಹಿಮೆ ഉന്നതമാണ് എന്ന് പഠിപ്പിക്കുക. ಉನ್ನತವಾದುದೆಂದು ಕಲಿಸಿಕೊಡುತ್ತಿದ್ದಾರೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. എന്താ ഈ മഹത്വത്തിന്റെ പ്രത്യേകത? ಏನು ಈ ಮಹಿಮೆಯ ಪ್ರಾಮುಖ್ಯತೆ? ഈ മഹത്വത്തിന്റെ പ്രത്യേകത എന്താ? ಈ ಮಹಿಮೆಯ ಪ್ರಾಮುಖ್ಯತೆ ಏನು? അച്ഛൻ്റെ അടുത്ത് ഒരിക്കലും ഒരു ക്യാൻസർ രോഗി വന്നു. ಗುರುಗಳ ಹತ್ತಿರ ಒಬ್ಬ ಕ್ಯಾನ್ಸರ್ ರೋಗಿ ಬಂದ. 30 വർഷമായി ക്യാൻസറാണ്. 30 ವರ್ಷಗಳಿಂದ ಕ್ಯಾನ್ಸರ್ ರೋಗ. 4th സ്റ്റേജാണ്. 4th ಸ್ಟೇಜ್ ಅಲ್ಲಿ ಇದ್ದಾನೆ. പക്ഷെ അദ്ദേഹത്തിന് വലിയ ചിരിയും സന്തോഷം. ಆದರೆ ಆತನು ತುಂಬಾ ಸಂತೋಷದಲ್ಲಿ ಇದ್ದಾನೆ. ഭയങ്കര സന്തോഷം, ತುಂಬಾ ಸಂತೋಷ. അപ്പൊ ഞാൻ ചോദിച്ചു, ಗುರುಗಳು ಕೇಳಿದರು, എന്താ ഇത്ര സന്തോഷിക്കാൻ കാരണം? ಯಾವ ರೀತಿಯಲ್ಲಿ ನೀನು ಇಷ್ಟು ಸಂತೋಷಿಸುತ್ತಿ? അപ്പൊ അദ്ദേഹം പറഞ്ഞു, ಆ ವ್ಯಕ್ತಿ ಹೇಳಿದ್ರು, പരിശുദ്ധാത്മാവ് എന്നിലുണ്ട്, ಪವಿತ್ರಾತ್ಮ ಶಕ್ತಿ ನನ್ನಲ್ಲಿ ಇದೆ, അതാണ് ഞാൻ സന്തോഷിക്കുന്നത്. ಅದರಿಂದ ನಾನು ಸಂತೋಷಿಸುತ್ತೇನೆ. ഒരു ക്യാൻസറും എന്നെ പിടിക്കത്തില്ല. ಯಾವ ಕ್ಯಾನ್ಸರ್ ನನ್ನನ್ನು ಅಂಟಿಕೊಳ್ಳುವುದಿಲ್ಲ. എന്റെ ദൈവം പറയാതെ, ನನ್ನ ದೇವರು ಹೇಳದೆ എന്റെ തലയിലെ ഒരു മുടിയിട പോലും പോകത്തില്ല. ನನ್ನ ತಲೆಯಲ್ಲಿರುವ ಒಂದು ಕೂದಲು ಸಹ ಉದುರುವುದಿಲ್ಲ. അതാണ് എന്റെ സന്തോഷം. ಅದು ನನ್ನ ಸಂತೋಷ. നിങ്ങൾക്ക് അങ്ങനെ സന്തോഷിക്കാൻ പറ്റുമോ? ನಿಮಗೆ ಈಗ ಈ ಅವಸ್ಥೆಯಲ್ಲಿ ಸಂತೋಷಕ್ಕೆ ಸಾಧ್ಯ? ക്യാൻസർ വന്ന് ಕ್ಯಾನ್ಸರ್ ಬಂದು 4th സ്റ്റേജ് ആയി. 4th ಸ್ಟೇಜ್ 30 വർഷം കഴിഞ്ഞു. 30 ವರ್ಷ ಕಳೆದಿದೆ. ആ മനുഷ്യന്റെ സന്തോഷം ಆ ಮನುಷ್ಯ ಸಂತೋಷಿಸುತ್ತಾನೆ. ഞാൻ കണ്ടിട്ടില്ല. വേറെ ನಾನು ಇಂತಹ ವ್ಯಕ್ತಿಯನ್ನು ಕಾಣಲಿಲ್ಲ. വേറെ ഒരിടത്ത് ഒരാൾ പോലും അങ്ങനെ സന്തോഷിക്കുന്ന ഞാൻ കണ്ടിട്ടില്ല. ಆ ರೀತಿ ರೋಗದಲ್ಲಿ ಇರುವವರನ್ನು ಸಂತೋಷಿಸುವುದು ನಾನು ಎಲ್ಲೂ ಕಾಣಲಿಲ್ಲ. എന്താ പറഞ്ഞ എന്നോട്? ಏನು ನನ್ನಲ್ಲಿ ಹೇಳಿದ್ದು? പരിശുദ്ധാത്മാവ് നൽകുന്ന സന്തോഷം. ಪವಿತ್ರಾತ್ಮರು ಕೊಡುವ ಸಂತೋಷವಿದು. എനിക്ക് ക്യാൻസറിന് മരുന്നൊന്നും വേണ്ട. ನನಗೆ ಕ್ಯಾನ್ಸರಿಗೆ ಔಷಧಿಯನ್ನು ಬೇಡ. ഒരു മരുന്നും വേണ്ട. ನನಗೆ ಯಾವ ಔಷಧಿಯೂ ಬೇಡ. എനിക്ക് പനിക്ക അല്ലെങ്കിൽ നടുവേനയ്ക്ക് എന്തെങ്കിലും ചെറിയ ഗുളിക തരും, അത് കഴിക്കും. ನೋಡಿ, ಜ್ವರಕ್ಕೆ ಬೆನ್ನು ನೋವಿಗೆ ಏನೋ ಮಾತ್ರೆ ಕೊಡ್ತಾರೆ, ಅದು ಸಾಕು. ക്യാൻസറിന്റെ മരുന്ന് എനിക്ക് വേണ്ട. ಕ್ಯಾನ್ಸರ್ ರೋಗಿಗೆ ನನಗೆ ಔಷಧಿ ಬೇಡ. ഒരു ക്യാൻസറിനും എന്നെ ഒന്നും ചെയ്യാൻ പറ്റത്തില്ല. ಯಾವ ಕ್ಯಾನ್ಸರಿಗೂ ನನ್ನನ್ನು ಏನು ಮಾಡಲು ಸಾಧ್ಯವಿಲ್ಲ. അത്ര ധൈര്യശാലിയായ മനുഷ്യൻ. ನೋಡಿ, ಅಷ್ಟು ಧೈರ್ಯಶಾಲಿಯಾದಂತ ವ್ಯಕ್ತಿ. ಕಾರಣ ഇതാണ് ദൈവത്തിന്റെ മഹത്വം തിരിച്ചറിഞ്ഞൊരു മകനെ, ದೇವರ ಮಹಿಮೆಯನ್ನು ಅರಿತುಕೊಂಡ ಒಬ್ಬ ಮಗನಿಗೆ ദൈവം കൊടുക്കുന്ന മഹത്വം, ದೇವರು ಕೊಡುವಂತಹ ಮಹಿಮೆ അതാണ്. ಅದಾಗಿದೆ. നിന്റെ രോഗത്തെ ഓർത്ത് നീ വിഷമിക്കണ്ട. ನಿನ್ನ ರೋಗವನ್ನು ಕಂಡು ನೀನು ದುಃಖಿಸುವುದು ಬೇಡ. നിന്റെ പരാജയം ഓർത്ത് നീ ദുഃഖിക്കണ്ട. ನಿನ್ನ ಪರಾಜಯವನ್ನು ಕಂಡು ನೀನು ಬೇಸರ ಪಡಬೇಡ. നിന്റെ കടബാധ്യത ഓർത്ത് സങ്കടപ്പെടണ്ട. ನಿನ್ನ ಸಾಲಬಾಧೆಯನ್ನೇ ಕಂಡುಕೊಂಡು ನೀನು ವೇದನಿಸಬೇಡ. നിന്നെ ആരെങ്കിലും ശപിച്ചതിനെ ഓർത്ത് വിഷമിക്കണ്ട. ನಿನಗೆ ಯಾರೋ ಶಾಪ ಹಾಕಿದ್ದಾರೆ ಎಂದು ಅದನ್ನು ನೀನು ನೆನೆದು ದುಃಖಿಸಬೇಡ. ഒരു ശാപവും നിന്റെ മേൽ വരത്തില്ല. ಯಾವ ಶಾಪವು ನಿನ್ನನ್ನು ಮುಟ್ಟುವುದಿಲ್ಲ. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. ഒരു കടബാധ്യത നിന്നെ ഭരിക്കത്തില്ല. ಯಾವ ಸಾಲಬಾಧೆಯು ನಿನ್ನನ್ನು ಬೀಳಿಸುವುದಿಲ್ಲ. നീ ആരുടെ മകനാ? ನೀನು ಯಾರ ಮಗನು? നീ അത്യുന്നതന്റെ മകനാണ്. ನೀನು ಪರಮೋನ್ನತ ದೇವನ ಮಗನು. നീ അത്യുന്നതന്റെ മകളാണ്. ನೀನು ಪರಮೋನ್ನತ ದೇವನ ಮಗಳು. ഹല്ലേലൂയ, 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 ഹല്ലേലൂയ. ഹല്ലേലൂയ. നമ്മൾ ബൈബിളിൽ ഒരു സംഭവം കാണുന്നില്ല. ಬೈಬಲಲ್ಲಿ ನಾವು ಒಂದು ವಿಷಯವನ್ನು ಕಾಣುವುದಿಲ್ವಾ? 38 വർഷമായി കിടക്കുന്ന തളർവാദ രോഗി. ನೋಡಿ, 38 ವರ್ಷಗಳಿಂದ ಬಿದ್ದಿರುವಂತಹ ಪಾರ್ಶ್ವವಾಯು ರೋಗಿ. അവിടെ അത്രയും വർഷമുള്ള വേറെ ആരും ഇല്ല. ಅಷ್ಟು ವರ್ಷ ಇರುವಂತ ಬೇರೆ ವ್ಯಕ್ತಿ ಯಾರು ಇರ್ಲಿಕ್ಕಿಲ್ಲ. പലരും കിടന്നിരുന്നു, ಹಲವರು ಇದ್ರು, അവരൊക്കെ സുഖം പ്രാപിച്ചു പോയി. ಅವರೆಲ್ಲರೂ ಸೌಖ್ಯ ಹೊಂದಿ ಹೋದರು. ഇനി സുഖം പ്രാപിക്കാത്ത പലരും ചിലപ്പോൾ വീണ്ടും പൊയ്ക്കാണ്. ನೋಡಿ, ಸೌಖ್ಯವಾಗದವರು ಅನೇಕರು ಮತ್ತೆ ಸಹ ಬಂದಿರಬಹುದು, ಅಲ್ಲಿ നിരാശപ്പെട്ട് പൊയ്ക്കാണ്, ನಿರಾಸೆಯಿಂದ ಹಿಂತಿರುಗಿರಬಹುದು. പക്ഷെ ಈ മകനെ ಆದರೆ ಈ ವ್ಯಕ್ತಿ അങ്ങനെ ഒരു പ്രശ്നം ഉദിക്കുന്നില്ല. ಅಂತಹ ಒಂದು ಸಮಸ್ಯೆ ಕಾಣುವುದಿಲ್ಲ. 38 വർഷമായി കിടക്കുകയാണ്. 38 ವರ್ಷದಿಂದ ಆತನು ಅಲ್ಲೇ ಇದ್ದಾನೆ. ചിലര് പറയും, ಕೆಲವರು ಹೇಳುತ್ತಾರೆ, അവൻ കിടക്കണ ചിലപ്പോ ഒരു ബെഡിലായിരിക്കത്തില്ല. ಅವನು ಮಲಗಿರುವುದು ಒಂದು ಬೆಡ್ ಅಲ್ಲಿ ಇರ್ಲಿಕ್ಕೆ ഈ ಸಾಧ್ಯವಿಲ್ಲ. സുഖം പ്രാപിച്ച് എഴുന്നേറ്റ് പോയുടെ ബെഡൊക്കെ അവിടെ കിടപ്പുണ്ട്. ಅಲ್ಲಿ ಆ ಸೌಖ್ಯ ಹೊಂದಿ ಹೋದವರ ಬೆಡ್ ಸಹ ಅಲ್ಲಿ ಇರಬಹುದು. ആ ബെഡെല്ലാം കൂടെ കളക്ട് ചെയ്തിട്ട് അതിന്റെ പുറത്തായിരിക്കും അവൻ കിടക്കുന്നത്. ಆ ಬೆಡ್ ಎಲ್ಲ ಒಟ್ಟಿಗೆ ಮಾಡಿ ಅದರ ಮೇಲೆ ಅವನು ಮಲಗಿರಬೇಕು. അവന് വേണമെങ്കിൽ ബെഡ് ഇങ്ങനെ സെയിൽ ചെയ്യാൻ പറ്റുന്ന ഒരു അവസ്ഥയായിരിക്കും. ಅವನಿಗೆ ಬೇಕಾದರೆ ಅಲ್ಲಿ ಅನೇಕ ಬೆಡ್ಗಳು ಉಂಟಲ್ಲ, ಅದನ್ನೆಲ್ಲ ಅವನು ವ್ಯಾಪಾರ ಮಾಡಿ ಬಿಸಿನೆಸ್ ಮಾಡಬಹುದು. പക്ഷെ 38 വർഷം കിടക്കുകയാണ്. ಆದರೆ 38 ವರ್ಷಗಳಿಂದ ಅವನು ಅಲ್ಲಿದ್ದಾನೆ. അവനൊരു പ്രതീക്ഷയുണ്ട്. ಅವನಿಗೆ ಒಂದು ನಿರೀಕ್ಷೆ ಎಂಬುದು, പ്രതീക്ഷ, ಒಂದು ನಿರೀಕ್ಷೆ ಅವನಲ್ಲಿ. ഒരു ദിവസം ഞാൻ സൗഖ്യം, ಒಂದು ದಿನ ನಾನು ಸೌಖ್ಯ ಹೊಂದುತ್ತೇನೆ. ഒരു ദിവസം, ಒಂದು ದಿನ. ഈ പ്രതീക്ഷയാണ്, ಈ ನಿರೀಕ್ಷೆ ಎಂಬುದು 38 വർഷമായി അവനവിടെ കിടക്കുന്നത്. 38 ವರ್ಷಗಳಿಂದ ಅವನು ಅಲ್ಲೇ ಇರಲು ಕಾರಣ. നിങ്ങൾ കിടക്കുവോ? ನೀವು ಹಾಗೆ ಹೋಗಿ ಮಲಗುತ್ತೀರಾ? കിടക്കുവോ?
ಮಲಗ್ತಿರಾಗಿ ಹೋಗಿ. നമ്മൾ ഒരു ദിവസം കിടക്കുമായിരിക്കും, ನಾವು ಒಂದು ದಿನ ಎಲ್ಲ ಕಷ್ಟದಲ್ಲಿ, വേണമെങ്കിൽ ഒരാഴ്ച കിടക്കും, ಒಂದು ವಾರ ಇನ್ನು പിന്നെ എല്ലാം കൂടെ ചവിട്ടി കൂട്ടി നമ്മൾ രക്ഷപ്പെടും. ಮತ್ತೆ ಹೇಗಾದ್ರೂ ಅಲ್ಲಿಂದ ನಾವು ಹಾರಿ ಬರ್ತೇವೆ. നമ്മളെല്ലാം തെറുതിട്ട് നമ്മൾ പറന്നു കളയും. ನಾವು ಹೇಗ ಅದನ್ನೆಲ್ಲ ಗಂಟು ಮೂಟೆ ಕಟ್ಟಿ ಬರ್ತೇವೆ ಹೊರಗೆ. എന്നാൽ ഒരു പ്രതീക്ഷ, ಆದರೆ ಒಂದು ನಿರೀಕ್ಷೆ, ദൈവം തരുന്ന ഒരു പ്രതീക്ഷ, ದೇವರು ಕೊಡುವಂತಹ ನಿರೀಕ್ಷೆ ಇದು. ആ ക്യാൻസർ രോഗി പറഞ്ഞില്ലേ, ಕ್ಯಾನ್ಸರ್ ರೋಗಿಗಳು എന്റെ ദൈവം അറിയാം, ನನ್ನ ದೇವರಿಗೆ ಗೊತ್ತಾಗದೆ എന്റെ തലയിലെ ഒരു മുടിയിട പോലും അനങ്ങത്തില്ല, ನನ್ನ ತಲೆಯ ಒಂದು ಊದಲು ಸಹ ಉದುರುವುದಿಲ್ಲ. അതാണ് അവന്റെ പ്രത്യാശ. ಅದು ಅವನ ನಿರೀಕ್ಷೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. അപ്പൊ രോഗമോ, ಒಂದು ರೋಗ, ഒരു പരാജയമോ, ಒಂದು ಸೋಲೋ, ഒരു ബാധ്യതയോ, ಒಂದು ಬಾಧ್ಯತೆಯೋ, ഒരു പൈശാചിക ಒಂದು പീഡയോ ಪೈಶಾಚಿಕ ಪೀಡೆಯೋ നമ്മെ ബാധിക്കത്തില്ല, ನಮ್ಮನ್ನು ಮುಟ್ಟುವುದಿಲ್ಲ. ಕಾರಣ ಸ್ವರ್ಗದಲ್ಲಿಯೂ ಭೂಮಿಯಲ್ಲಿಯೂ ಪಾತಾಳದಲ್ಲಿರುವ സകലയിടത്തും അവന് അധികാരമുണ്ട്, ಸಕಲರ ಮೇಲೂ ಆತನಿಗೆ ಅಧಿಕಾರವಿದೆ. ഹല്ലേലൂയ, ഹല്ലേലൂയ. അധികാരമുള്ളവന്റെ മഹത്വമാണ് നമുക്ക് നൽകിയിരിക്കുന്നത്. ಆ ಅಧಿಕಾರವು ಇರುವವನ ಮಹಿಮೆಯನ್ನು ನಮಗೆ ಕೊಟ್ಟಿರುವಂತದ್ದು. ಬಲಗೈಯನ್ನು ಮೇಲೆ ഹല്ലേലൂയ പറഞ്ഞേ, ಒಂದು ಹಾಲೆಲೂಯ ಗಟ್ಟಿಯಾಗಿ ಹೇಳಿ. ಸರಗತಿ ಗಟ್ಟಿಯಾಗಿ എന്ന് പറഞ്ഞ സ്വർഗದಲ್ಲಿಯೋ ಹೇಳಿ, ಭೂಮಿಯಲ್ಲೂ ಪಾತಾಳದಲ್ಲಿಯೂ ಇರುವಂತಹ ಅಧಿಕಾರ ಇರುವ ಯೇಸು ಕ್ರಿಸ್ತನ ಮಹಿಮೆ ನನಗೆ ಕೊಟ್ಟಿದ್ದಾರೆ. ಭೂಲೋಕದಲ್ಲೂ ಭೂಮಿಯಲ್ಲೂ ಸ್ವರ್ಗದಲ್ಲೂ ಪಾತಾಳದಲ್ಲೂ ಯೇಸು ಕ್ರಿಸ್ತರಿಗೆ ಕೊಟ್ಟಿರುವಂತಹ ಅದೇ ಅಧಿಕಾರವನ್ನು ಮಹಿಮೆಯನ್ನು ನನಗೂ ಕೊಟ್ಟಿದ್ದಾರೆ. ഹല്ലേലൂയ, 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 ഹല്ലേലൂയ. ഇനി നമ്മൾ ശ്രദ്ധിച്ചേ, ನೋಡಿ ಮುಂದೆ ಗಮನಿಸಿ. 24ാം വാക്യം, 24ನೇ ವಾಕ್ಯ വളരെ ശ്രദ്ധിച്ചോണം, ತುಂಬಾ ಗಮನವಿಟ್ಟು ಕೇಳಬೇಕು. വളരെ വലിയ ವಚನമാണ് ಅದು. ನೋಡಿ, ಅತಿ ದೊಡ್ಡದಾದ ವಾಕ್ಯವಿದು, ಶ್ರೇಷ್ಠವಾದ ವಾಕ್ಯ. ಪಿತನೇ, ಇವರನ್ನು ನೀವು ನನಗೆ ಕೊಟ್ಟಿರುವಿರಿ. ಜಗತ್ತು ಉಂಟಾಗುವ ಮೊದಲೇ ನೀವು ನನ್ನನ್ನು ಪ್ರೀತಿಸಿ ನನಗಿತ್ತ ಮಹಿಮೆಯನ್ನು ಇವರು ಕಾಣುವಂತೆ ನಾನಿದ್ದಲ್ಲಿ ಇವರು ಇರಬೇಕೆಂದು ആശിಸುತ್ತೇನೆ. ഹല്ലേലൂയ, 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 ഹല്ലേലൂയ. ലോക സ്ഥാപനത്തിന് മുമ്പുള്ള മഹത്വത്തിലേക്ക്, ನೋಡಿ, ಜಗತ್ತು ಉಂಟಾಗುವ ಮೊದಲೇ ಇರುವಂತಹ ഈ മക്കളും കാണുന്നതിന് വേണ്ടി, ಈ ಮಕ್ಕಳು ಅದನ್ನು ಕಾಣಬೇಕು. നമ്മൾ എവിടെയാണോ, ನಾವು ಎಲ್ಲಿ ಇದ್ದೇವೋ അങ്ങോട്ട് ಅಲ್ಲಿಗೆ അവരും ആയിരിക്കണമെന്ന്, ಅವರು ಬರಲು ഞാൻ ആഗ്രഹിക്കുന്നു, ನಾನು ಬಯಸುತ್ತೇನೆ. നമ്മളെവിടെയാ, ನಾವೆಲ್ಲಿರುವಂತದ್ದು പറയുകയാണ്, ಯೇಸು ಸ್ವಾಮಿ ಹೇಳುವುದು, പിതാവിന്റെ അടുത്ത്, ಪಿತನದ ಸನ್ನಿಧಿಯಲ್ಲಿ. ആ സന്നിധി തന്നെയാണ്, ಆ ಸನ್ನಿಧಿಯಾಗಿದೆ ഈ ശിഷ്യന്മാരും ಈ ಶಿಷ್ಯರು ಸಹ വരേണ്ടത്, ಬರಬೇಕಾದದ್ದು എന്ന് യേശു പറയുകയാണ്. ಹಾಗೆ ಯೇಸು ಹೇಳಿಕೊಳ್ಳುತ್ತಾರೆ, നമ്മൾ ആയിരിക്കുന്നിടത്ത് അവരും ആയിരിക്കേണ്ടത്, ನಾವು ಇರುವ ಕಡೆ ಅವರು ಆಗಿರಬೇಕು, നമ്മൾ ആയിരിക്കുന്നിടത്ത് ನಾವು ಆಗಿರುವಲ್ಲಿ ಅವರು ಆಗಿರಬೇಕು. ഹല്ലേലൂയ, ഹല്ലേലൂയ. അവർക്ക് വേണ്ടി പ്രാർത്ഥിക്കുന്നു, ಅವರಿಗಾಗಿ ಪ್ರಾರ್ಥಿಸುವ. ഹല്ലേലൂയ, 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 ഹല്ലേലൂയ. ഇതിന് അപ്പുറത്ത് എന്നാ വേണ്ടത്? ಇದರಿಂದ ಹೆಚ್ಚು ನಮಗೆ ഏറ്റവും വലിയ ലോട്ടറിയാണ്. ನೋಡಿ, ಅತಿ ದೊಡ್ಡ ಲಾಟರಿ ಎಂಬುದು ചിന്തിക്കാൻ അപ്പുറത്ത്, ನಾವು ಚಿಂತಿಸುವುದಕ್ಕಿಂತಲೂ ಮಿಗಿಲಾಗಿ പിതാവിന്റെയും പുത്രന്റെയും പരിശുദ്ധാത്മാവിന്റെയും സ്ഥലത്ത്, ನೋಡಿ, ಪಿತನು ಸುತನು ಪವಿತ್ರಾತ್ಮರ ಅದೇ ಜಾಗದಲ್ಲಿ, അതേ സ്ഥലം നമുക്ക് ദൈവം തരികയാണ്, ಅದೇ ಜಾಗವನ್ನು ದೇವರು ನಮಗೆ ಕೊಡುತ್ತಾರೆ, അതേ മഹത്വത്തിലേക്ക് ദൈവം നമ്മെ ഒരുക്കുകയാണ്, ಅದೇ ಮಹಿಮೆಗೆ ನಮ್ಮನ್ನು ಸಿದ್ಧಪಡಿಸುತ್ತಿದ್ದಾರೆ. ഹല്ലേലൂയ, 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 ഹല്ലേലൂയ. ദൈവം എന്നെ മഹത്വപ്പെടുത്തി, ದೇವರು ನನ್ನನ್ನು ಮಹಿಮೆ ಪಡಿಸಿದ್ದಾರೆ. ಹೇಳಿ, ಗಟ್ಟಿಯಾಗಿ ಹೇಳಿ. ದೇವರು ನನ್ನನ್ನು ಮಹಿಮೆ ಪಡಿಸಿದ್ದಾರೆ. ದೇವರು ನನ್ನನ್ನು ಮಹಿಮೆ ಪಡಿಸಿದ್ದಾರೆ. ದೇವರು ನನ್ನನ್ನು ಮಹಿಮೆ ಪಡಿಸಿದ್ದಾರೆ.
ഹല്ലേലൂയ 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 ഹല്ലേലൂയ. പിതാവിന്റെ മഹത്വം പിതന മഹിമೆ യേശുക്രിസ്തുവിലൂടെ ಯೇಸು ಕ್ರಿಸ್ತನ ಮುಖಾಂತರ എനിക്ക് ലഭിച്ചിരിക്കുന്നു. ನನಗೆ ಲಭಿಸಿದೆ. പിതാവിന്റെ മഹത്വം ಪಿತನ ಮಹಿಮೆ യേശുക്രിസ്തുവിലൂടെ ಯೇಸು ಕ್ರಿಸ್ತನ ಮುಖಾಂತರ ഇന്ന് ಇವತ್ತು ഈ നിമിഷം ಈ ನಿಮಿಷ എനിക്ക് ലഭിച്ചിരിക്കുന്നു. ನನಗೆ ಲಭಿಸಿದೆ. ಹೇಳಿ. ಪಿತನಾದ ದೇವರ ಮಹಿಮೆ ಯೇಸು ಕ್ರಿಸ್ತರ ಮುಖಾಂತರ ಇಂದು ಈಗ ನನಗೆ ಲಭಿಸಿದೆ. ಪಿತನಾದ ದೇವರ ಮಹಿಮೆ ಪುತ್ರನಾದ ಯೇಸು ಕ್ರಿಸ್ತರ ಮುಖಾಂತರ ಇಂದು ನನಗೆ ಈಗ ಲಭಿಸಿದೆ. പോരാ പോരാ, ശക്തി പോരാ. ನೋಡಿ, ಗಟ್ಟಿಯಾಗಿ ಹೇಳ್ಬೇಕು, ಕರಗಳನ್ನೆತ್ತಿ ಹೇಳಿ, ಪಿತನಾದ ದೇವರ ಮಹಿಮೆ. ಎಲ್ಲರೂ ಬಾಯಿ ತೆರೆದು ಹೇಳಿ, ಪಿತನಾದ ದೇವರ ಮಹಿಮೆ ಯೇಸು ಕ್ರಿಸ್ತರ ಮುಖಾಂತರ ಇಂದು ನನಗೆ ಈಗ ಲಭಿಸಿದೆ. ഒന്ന് സ്തുതിച്ചേ. ഹല്ലേലൂയ 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 ഹല്ലേലൂയ. പ്രൈസ് ദി ലോർഡ്. പ്രൈസ് ദി ലോർഡ്. ഇനി 15-ാം വാക്യം ഒന്ന് ശ്രദ്ധിച്ചേ. ನೋಡಿ, 15ನೇ ವಾಕ್ಯವನ್ನು ಒಮ್ಮೆ ಕೇಳಿರಿ ಪ್ರಿಯರೇ. ಇವರನ್ನು ಲೋಕದಿಂದ ತೆಗೆದು ಬಿಡಬೇಕೆಂದು ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತಿಲ್ಲ, ಆದರೆ ಕೇಡಿಗನಿಂದ ಇವರನ್ನು ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ഹല്ലേലൂയ ഹല്ലേലൂയ. ഹല്ലേലൂയ. ലോകത്തിൽ നിന്ന് എടുക്കണമെന്നല്ല, ನೋಡಿ, ಲೋಕದಿಂದ ತೆಗಿಬೇಕಂತ അതല്ല ഞാൻ പ്രാർത്ഥിക്കുന്നത്. ಅದನ್ನು ನಾನು ಪ್ರಾರ್ಥಿಸುತ್ತಿಲ್ಲ. ദുഷ്ടനിൽ നിന്ന് അവനെ കാത്തുകൊള്ളണം. ದುಷ್ಟನಿಂದ ಇವರನ್ನು ಕಾಪಾಡಬೇಕು, അതിനുവേണ്ടിയാണ് പ്രാർത്ഥിക്കുന്നത്. ಅದಕ್ಕಾಗಿ ನಾನು ಪ್ರಾರ್ಥಿಸುತ್ತೇನೆ. ഹല്ലേലൂയ ഹല്ലേലൂയ ഹല്ലേലൂയ. ഹല്ലേലൂയ. കാരണം എന്താ? ಕಾರಣವೇನು? ഒരാള് ദുഷ്ടതരം കാണിക്കാൻ റെഡി ആയിട്ട് കൊണ്ടിരിക്കുകയാണ്. ಒಬ್ಬ ವ್ಯಕ್ತಿ ದುಷ್ಟತನ ಮಾಡ್ಲಿಕ್ಕೆ ಅವನು ತಯಾರಾಗಿದ್ದಾನೆ. യൂദാസ്, ಯೂದನು. അവ യേശു പ്രാർത്ഥിക്കുന്നതാണ്. ಯೇಸು ಅದನ್ನೇ ಪ್ರಾರ್ಥಿಸು, ദുഷ്ടനിൽ നിന്ന് കാത്തുകൊള്ളണമെന്ന്. ದುಷ್ಟರಿಂದ ರಕ್ಷಿಸಬೇಕು. ഹല്ലേലൂയ 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 ഹല്ലേലൂയ. ഹല്ലേലൂയ. എത്രയോ ഹൃദയസ്പർശിയായ, ನೋಡು, ಎಷ್ಟು ಮಾತ್ರ, എത്രയോ ഉന്നതമായ, ಎಷ್ಟೋ ಉನ್ನತವಾದ ശിഷ്യന്മാർക്ക് വേണ്ടിയുള്ള ಶಿಷ್ಯರಿಗಾಗಿರುವ യേശുക്രിസ്തുവിന്റെ ಯೇಸು ಕ್ರಿಸ್ತನ പുരോഹിത പ്രാർത്ഥനയാണ്. ಪುರೋಹಿತ ಪ್ರಾರ್ಥನೆ ಇದು. നിങ്ങൾ വീട്ടിൽ ചെല്ലുമ്പോ ನೀವು ಮನೆಗೆ ಹೋಗುವ എല്ലാ ദിവസവും ಪ್ರತಿದಿನವೂ ഈ ഒരു അധ്യായം വായിച്ച് ಈ ಒಂದು ಅಧ್ಯಾಯವನ್ನು ಓದಿ പ്രാർത്ഥിക്കുന്ന എപ്പോഴും നല്ലതാണ്. ಪ್ರಾರ್ಥಿಸುವುದು ತುಂಬಾ ಉತ್ತಮ. യേശുക്രിസ്തു ಯೇಸು ಕ್ರಿಸ್ತನು മനുഷ്യനായി ജന്മമെടുത്തത് ಮನುಷ್ಯನಾಗಿ ಜನ್ಮ ತಾಳಿದ್ದು പിതാവിന്റെ മഹത്വം ತಂದೆಯ ಮಹಿಮೆಯನ್ನು നമുക്ക് തരുന്നതിന് വേണ്ടിയിട്ട്, ನಮಗಾಗಿ ನೀಡಲು, അതുവഴി ಅದರ ಮುಖಾಂತರ നമ്മെ മഹത്വപ്പെടുത്തുന്നതിന് വേണ്ടിയിട്ടാണ്. ನಮ್ಮನ್ನು ಮಹಿಮೆ ಪಡಿಸಲಿಕ್ಕಾಗಿ യേശുവിൽ വിശ്വസിക്കുന്ന ഓരോ മകനും മകളും ಯೇಸುವಿನಲ್ಲಿ ನಂಬಿಕೆ ಇಡುವಂತಹ ಪ್ರತಿಯೊಬ್ಬ ಮಗನೂ ಮಗಳು പിതാവായ ദൈവത്തിന്റെ മഹത്വത്തിൽ പങ്കുപറ്റുകയാണ്. ಪಿತನಾದ ದೇವರ ಮಹಿಮೆಯಲ್ಲಿ ಪಾಲುಗಾರರಾಗುವಂತ. ഈ സമയം നീ പിതാവായ ദൈവത്തിന്റെ മഹത്വത്തിൽ പങ്കുപറ്റുന്ന മകനാണ്. ಈ ಸಮಯದಲ್ಲಿ ನೀನು ಪಿತನಾದ ದೇವರ ಮಹಿಮೆಯಲ್ಲಿ ಪಾಲುಗಾರನಾಗುವಂತದ್ದು. സ്വർഗത്തിലോ ಸ್ವರ್ಗದಲ್ಲೂ ಭೂಮಿಯಲ್ಲೂ ಪಾತಾಳದಲ್ಲಿರುವ ഒന്നും ಯಾವುದು നിന്നെ പരാജയപ്പെടുത്തുകയില്ല. ನಿನ್ನನ್ನು ಸೋಲಿಸುವುದಿಲ್ಲ. ഹല്ലേലൂയ 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 ഹല്ലേലൂയ. ഹല്ലേലൂയ. പഴയ നിയമത്തിലെ ಹಳೆಯ ಒಡಂಬಡಿಕೆಯಲ್ಲಿ ഒരു വലിയ സംഭവത്തിലേക്ക് നിങ്ങളൊന്ന് വരിക. ಒಂದು ದೊಡ್ಡದಾದ ಸಂಭವ, ಅಲ್ಲಿಗೆ ನೀವು ಬನ್ನಿ. അത് വിശദീകരിക്കുന്നത് ಅದನ್ನು ദൈവത്തിന്റെ മഹത്വത്തിലേക്ക്, ದೇವರ ಮಹಿಮೆಯೆಡೆಗೆ ദൈവം എങ്ങനെയാണ് ಯಾವ ರೀತಿ മനുഷ്യരെ കൊണ്ടുപോകുന്നത് എന്ന് തെളിയിക്കുന്ന രംഗമാണ്. ಮನುಷ್ಯರನ್ನು ಕೊಂಡೊಯ್ಯುತ್ತಾರೆ ಎಂಬುದನ್ನು ನಮಗೆ ತಿಳಿಯಪಡಿಸುತ್ತದೆ. പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. ഹല്ലേലൂയ ഹല്ലേലൂയ ഹല്ലേലൂയ. ഹല്ലേലൂയ. ഉൽപ്പത്തിയുടെ പുസ്തകത്തില് ನೋಡಿ, ಆದಿಕಾಂಡದಲ್ಲಿ
13-ാം ಅಧ್ಯಾಯത്തിലെ 13ನೇ ಅಧ್ಯಾಯದಲ್ಲಿ നമ്മൾ ചില സംഭവങ്ങൾ കാണുന്നുണ്ട്. ನಾವು ಕೆಲವು ಸಂಭವವನ್ನು ಇಲ್ಲಿ ಕಾಣುತ್ತೇವೆ. അബ്രാഹത്തിന്റെ സഹോദരനായ ನೋಡಿ, ಅಬ್ರಾಮನ ಸಹೋದರನಾದ ലോത്തും അബ്രാഹം തമ്മിലെ ಲೋತ್ ಮತ್ತು ಅಬ್ರಹಾಮನೊಂದೇ ഒരു ചെറിയ പിണക്കം സംഭവിക്കുന്നുണ്ട്. ಅವರಾಗಿ ಒಂದು ചെറിയ ഒരു വഴക്ക്, ಒಂದು ಜಗಳ, ഒരു പിണക്കം, ಒಂದು ಅವರಾಗಿ ಒಂದು ಕೋಪ. അതിന്റെ ಕಾರಣವೇನೆಂದರೆ അബ്രാഹത്തിന് ഇഷ്ടം പോലെ സ്വത്തുണ്ട്. ಈ ಅಬ್ರಾಮನಿಗೆ ತುಂಬಾ ಸಂಪತ್ತು ಇತ್ತು. സ്വർണ്ണമുണ്ട്, ಬಂಗಾರವಿದೆ, വെള്ളിയുണ്ട്, ಬೆಳ್ಳಿ ಇದೆ, ആടുമാടുകളുണ്ട്, ಬೇಕಾದಷ್ಟು ಕುರಿ പോലെ ഭൂപ്രദേശമുണ്ട്, ಭೂಮಿ ಪ್ರದೇಶ ತುಂಬಾ ಇದೆ. ലോത്തിനും അങ്ങനെ തന്നെ, ಲೋತಿಗೂ ಹಾಗೇನೆ ഇഷ്ടം പോലെ ആടുമാടുകളുണ്ട്, ಬೇಕಾದಷ್ಟು ಕುರಿ ಆಡುಗಳು, സമ്പന്നനാണ്, ತುಂಬಾ ಶ್ರೀಮಂತನು. ഇവർക്ക് ഒത്തിരി തൊഴിലാളികളുണ്ട്, ಇವರಿಗೆ ತುಂಬಾ ಕೆಲಸದಾಳುಗಳಿದ್ದಾರೆ, ഈ ആടിനെ മേയ്ക്കുന്നവർ, ಈ ಕುರಿಗಳನ್ನು ಮೇಯಿಸುವರು. ഇവരുടെ രണ്ട് കൂട്ടുകാരുടെയും തൊഴിലാളികൾ തമ്മിൽ ശണ്ടയായി. ನೋಡಿ, ಇವರ ಕೆಲಸದಾಳುಗಳಾಗಿ ಜಗಳ ಪ್ರಾರಂಭವಾಗುತ್ತದೆ. ജകളായപ്പോ ಈ ಜಗಳವಾದಾಗ അബ്രഹാം പറഞ്ഞു, ಅಬ್ರಾಮನು ಹೇಳಿದ, നീ സഹോദരനാണ്, ನೀನು ಸಹೋದರನನ್ನು, നമ്മൾ തമ്മിൽ ഇങ്ങനെ ജಗಳ ഉണ്ടാകാൻ പാടില്ല, ನಾವು ಒಟ್ಟಿಗೆ ಯಾಕಾಗಿ ಜಗಳವಾಡುವುದು, അപ്പൊ അതുകൊണ്ട് ಆದ್ದರಿಂದ നീ എന്നെ വിട്ടു പോകുക, ನೀನು ನನ್ನನ್ನು ಬಿಟ್ಟು ಹೋಗು, വേറെ മാറി താമസിക്കാം, ಬೇರೆ ಸ್ವಲ್ಪ ನಮಗೆ ಬೇರೆ ವಾಸ ಮಾಡುವ, നീ കണ്ണു തുറന്ന് നോക്കുക, ನೀನೊಮ್ಮೆ ಕಣ್ಣು ತೆರೆದು ನೋಡು, നിനക്ക് ഇടതുഭാഗമാണ് ഇഷ്ടമെങ്കിൽ ನಿನಗೆ ಎಡಭಾಗ ಇಷ್ಟವಾದರೆ ഞാൻ വലതുഭാഗത്തേക്ക് പോകാം, ನಾನು ಬಲಗಡೆಗೆ ಹೋಗುತ್ತೇನೆ, അതല്ല നിനക്ക് വലതുഭാഗമാണ് ഇഷ്ടമെങ്കിൽ, ಇಲ್ಲದ್ರೆ ನಿನಗೆ ಬಲಭಾಗ ಇಷ್ಟವಾದರೆ ഇടതുഭാഗത്തേക്ക് പോകുക, ನಾನು ಎಡಭಾಗಕ್ಕೆ ಹೋಗ್ತೀನಿ. നിനക്ക് ഏത് ഭാഗമാണ് ഇഷ്ടം? ನಿನಗೆ ಯಾವ ಭಾಗ ಇಷ್ಟ? അബ്രാഹം ഒരു കണ്ടീഷൻ വെക്കുക, ಅಬ್ರಾಮನ್ ಒಂದು ಕಂಡೀಷನ್ ಇಡುವಂತದ್ದು. ലോത്ത് കണ്ണൂർ നോക്കിയപ്പോ ಲೋತ್ ಕಣ್ಣು ತೆರೆದು ನೋಡುವಾಗ ഇടതുഭാഗം, ಎಡಭಾಗ ജോർദാന്റെ സമതല പ്രദേശങ്ങളാണ്. ನೋಡಿ, ಜೋರ್ದಾನ್ನ ಸಮತಟ್ಟಾದಂತಹ ಭೂಮಿ ಇರುವ ಪ್ರದೇಶ, അത് നല്ല വളക്കൂറുള്ള മണ്ണാണ്, ತುಂಬಾ ಫಲವತ್ತಾದಂತಹ ಭೂಮಿ. സോദോം ഗൊമോറ ನಶಿಪಿക്കപ്പെടുന്നതിന് മുന്നേ, ನಾಶವಾಗುವುದಕ್ಕಿಂತಲೂ ಮೊದಲೇ അത് ഒള്ള ജാഗയാണത്, ಅದು ತುಂಬಾ ಒಳ್ಳೆಯ ಜಾಗವು, ഇഷ്ടംപോലെ നീരുണ്ട്, ಬೇಕಾದಷ್ಟು ನೀರಿನ. ലോത്ത് പറഞ്ഞു, ಲೋತ್ ಹೇಳುತ್ತಾನೆ, ഞാൻ അങ്ങോട്ട് പോകോളാം, ನಾನು ಆ ಕಡೆ ಹೋಗುತ್ತೇನೆ. ലോത്ത് അങ്ങോട്ട് പോയി, ಲೋತ್ ಆ ಕಡೆ ಹೋಗುತ್ತಾನೆ. അബ്രാഹം തനിച്ചായി. ಅಬ್ರಾಮನು ಒಂಟಿಯಾದ. അബ്രാഹത്ത് ഇത്തിരി സങ്കടായി. ಅಬ್ರಾಮನಿಗೆ ತುಂಬಾ ಬೇಸರವಾಗುವುದು. തന്റെ സഹോദരൻ പോയപ്പോൾ, ತನ್ನ ಸಹೋದರ ತನ್ನನ್ನು ಬಿಟ್ಟು ಹೋದಾಗ അബ്രാഹത്തിന് സങ്കടം, ಅಬ್ರಾಮನಿಗೆ ಸಂಕಟವಾಗುತ್ತದೆ. അബ്രാഹത്തിന്റെ മനസ്സ് വേദന, ಅಬ್ರಾಮನ ಮನಸ್ಸು ತುಂಬಾ ವೇದನೆ ಪಡುತ್ತಾರೆ. അബ്രാഹം ലോത്തും പിരിഞ്ഞപ്പോ, ಹಾಗೆ ಅಬ್ರಾಮ್ ಮತ್ತು ಲೋತ್ ಅವರು ಆಚೆ ಈಚೆ ಹೋಗುವಾಗ അബ്രാം സങ്കടപ്പെട്ടിരിക്കുക. ಅಬ್ರಾಮನಿಗೆ ತುಂಬಾ ಸಂಕಟದಲ್ಲಿ ಕೂರಿರುತ್ತಾನೆ. അപ്പൊ ദൈവം ഇടപെട്ടു. ದೇವರು ಆ ಹೊತ್ತಿನಲ್ಲಿ ಅವನಲ್ಲಿ ಮಾತನಾಡುತ್ತಾರೆ. 13-ാം അധ്യായം, 13ನೇ ಅಧ್ಯಾಯದಲ್ಲಿ, ഉൽപ്പത്തിയുടെ പുസ്തകം 13-ാം അധ്യായം 14-ാം വാക്യം. ನೋಡಿ, 13ನೇ ಅಧ್ಯಾಯ, ಆದಿಕಾಂಡ 13, 14ನೇ ವಾಕ್ಯ. ಲೋಟನು ಅಬ್ರಾಮನನ್ನು ಬಿಟ್ಟು ಹೋದ ಬಳಿಕ ಸರ್ವೇಶ್ವರ ಸ್ವಾಮಿ ಅಬ್ರಾಮನಿಗೆ, ನೀನು ಇರುವ ಸ್ಥಳದಿಂದಲೇ ದಕ್ಷಿಣೋತ್ತರ ಪೂರ್ವ ಪಶ್ಚಿಮಗಳ ಕಡೆಗೆ ಕಣ್ಣೆತ್ತಿ ನೋಡು. ನಿನ್ನ ಕಣ್ಣಿಗೆ ಕಾಣಿಸುವ ಈ ಪ್ರಾಂತ್ಯವನ್ನೆಲ್ಲ ನಿನಗೂ ನಿನ್ನ ಸಂತಾನಕ್ಕೂ ಶಾಶ್ವತವಾಗಿ ಕೊಡುತ್ತೇನೆ. ನಿನ್ನ ಸಂತಾನದವರನ್ನು ಭೂಮಿಯ ಧೂಳಿನಷ್ಟು ಅಸಂಖ್ಯಾತರನ್ನಾಗಿ ಮಾಡುತ್ತೇನೆ. ಭೂಮಿಯ ಧೂಳನ್ನು ಲೆಕ್ಕಿಸಲು ಸಾಧ್ಯವಾದಲ್ಲಿ ನಿನ್ನ ಸಂತಾನದವರನ್ನು ಲೆಕ್ಕಿಸಲು ಸಾಧ್ಯವಾದೀತು. ನೀನೆದ್ದು ಈ ನಾಡಿನ ಉದ್ದಗಲಕ್ಕೂ ತಿರುಗಾಡು, ಇದನ್ನು ನಾನು ನಿನಗೆ ಕೊಡುತ್ತೇನೆ ಎಂದು ಹೇಳಿದರು. അബ്രഹാം സങ്കടപ്പെട്ട് കുനിഞ്ഞിരിക്കുമ്പോൾ, ನೋಡಿ, ಅಬ್ರಾಮನು ಸಂಕಟಪಟ್ಟು ಕೂತಿದ್ದಾಗ ദൈവം പറയുകയാണ്, ದೇವರು ಹೇಳುತ್ತಾನೆ. 14-ാം വാക്യം, ನೋಡಿ, 14ನೇ ವಾಕ್ಯ, നീ തല ഉയർത്തി കിഴക്കോട്ടും പടിഞ്ഞാട്ടും നോക്കുക. ನೋಡು, ನೀನು ಕಣ್ಣೆತ್ತಿ ಪೂರ್ವ ಪಶ್ಚಿಮ ಕಡೆಗೆ ನೋಡು. നീ തല ഉയർത്തി നോക്കുക. ನೀನು ತಲೆ ಎತ್ತಿ കിഴക്ക് പടിഞ്ഞാറ്, ನೋಡಿ, ದಕ್ಷಿಣೋತ್ತರ ಪೂರ್ವ ಪಶ್ಚಿಮ വടക്ക് തെക്ക് ಪಶ್ಚಿಮಗಳ ಕಡೆ ಕಣ್ಣೆತ್ತಿ ನೋಡು. ഹല്ലേലൂയ, 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 ഹല്ലേലൂയ. ഒരു രോഗം വരുമ്പോ, ಒಂದು ರೋಗ ಬರುವಾಗ, ഒരു കടബാധ്യത വരുമ്പോ, ಒಂದು ಸಾಲದ ಬಾಧೆ ಬರುವಾಗ, തകർച്ച വരുമ്പോ, ಒಂದು ಸೋಲು ಅನುಭವಿಸುವಾಗ, സഹോദരനുമായി പിണങ്ങുമ്പോ, ಸಹೋದರರೊಂದಿಗೆ ನೀನು ಬೇಸರ ಜಗಳವಾಡುವಾಗ, തനിച്ചിരുന്ന് വിഷമിക്കരുത്. ಒಂಟಿಯಾಗಿದ್ದು ನೀನು ಬೇಸರ ಪಡಬಾರದು. നീ തല ഉയർത്തണം. ನೀನು ಆಗ ತಲೆ ಎತ್ತಬೇಕು. തല ഉയർത്തിയ, ತಲೆ ಎತ್ತಿದರೆ ദൈവത്തിന്റെ ഒത്തിരി വാഗ്ദാനങ്ങൾ നിന്റെ തലയിൽ കിടപ്പുണ്ട്. ದೇವರ ಅನೇಕ ವಾಗ್ದಾನಗಳು ನಿನ್ನ ತಲೆಯಲ್ಲಿ ಇದೆ.
ആ വാഗ്ദാനങ്ങളിലേക്ക് നീ നടന്നെടുക്കും. ಆ ವಾಗ್ದಾನಗಳ ಕಡೆಗೆ ನೀನು ನಡೆಯಬೇಕು. അപ്പൊ അതുകൊണ്ട് ಆದುದರಿಂದ നീ സങ്കടപ്പെട്ട് വിഷമിച്ചിരിക്കേണ്ട ഒരു മകനോ മകളോ അല്ല. ನೀನು ಸಂಕಟಪಟ್ಟು ವೇದನೆ ಕೊಂಡು ಇರಬೇಕಾದ ಮಗನು ಮಗಳು ಅಲ್ಲ. നീ തല ഉയർത്തി നോക്കുക. ನೀನು ಕಣ್ಣೆತ್ತಿ ನೋಡ್ಬೇಕು. കിഴക്ക് പടിഞ്ഞാറ്, ನಿನ್ನ ಪೂರ್ವ ಉತ್ತರ, വടക്ക് തെക്ക്, ಪಶ್ಚಿಮ ದಕ್ಷಿಣ നീ നോക്കുക, ನೋಡ್ಬೇಕು. നിനക്കല്ലെങ്കിൽ എല്ലാ വാഗ്ദാനങ്ങളിലേക്ക് നീ ശ്രദ്ധിക്കുക. ನೀನಿಗೆ ಕೊಟ್ಟಿರುವ ವಾಗ್ದಾನಗಳನ್ನು ನೀನು ಆಗ ಕಣ್ಣೆತ್ತಿ ನೋಡಿ. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ. നമ്മുടെ തലയ്ക്ക് മുകളിൽ ദൈവത്തിന് അനേക വാഗ്ദാനങ്ങൾ കിടക്കുന്നു. ನೋಡಿ, ನಮ್ಮ ತಲೆ ಮೇಲೆ ದೇವರ ವಾಗ್ದಾನಗಳೆಂಬುದು അനേക വാഗ്ദാനങ്ങൾ ಅನೇಕ ವಾಗ್ದಾನಗಳಿವೆ. ഏതെങ്കിലും വാഗ്ദാനം ഇപ്പൊ നിന്റെ തലയിലേക്ക് വരുവാ? ಯಾವುದಾದರೊಂದು ವಾಗ್ದಾನ ನಿನ್ನ ತಲೆಗೆ ಇವತ್ತು ಬರುತ್ತದೆ. അത് വന്നെന്നുണ്ടെങ്കിൽ ಅದು ಬರಬೇಕಾದರೆ നീ ബൈബിൾ വായിക്കണം. ನೀನು ದೇವರ ವಾಕ್ಯವನ್ನು ಓದಬೇಕು. അല്ലെങ്കിൽ ಇಲ್ಲದಿದ್ದರೆ തലയ്ക്കകത്ത് കിടക്കണതല്ല, ತಲೆಯಲ್ಲಿ ಇರುವುದೆಲ್ಲವೂ എന്റെ തേങ്ങ ഇല്ല, ತೆಂಗಿನಕಾಯಿ ಇಲ್ಲ, കുടിനീരില്ല, ನೋಡಿ ನೀರಿಲ್ಲ, അടയ്ക്കായില്ല, ಅಡಿಕೆ ಬೇಕಾದಷ್ಟಿಲ್ಲ, പിള്ളേര് ശരിയല്ല, ಮಕ್ಕಳು ಸರಿಯಿಲ್ಲ, ഗണ്ടൻ ശരിയല്ല, ಗಂಡನು ಅಷ್ಟು ಒಳ್ಳೆಯವನಲ್ಲ, ശരിയല്ല, ಹೆಂಡತಿ ಸರಿಯಿಲ್ಲ. ഇതൊക്കെ ആയിരിക്കും നിന്റെ തലയിൽ കിടക്കുന്നത്. ಇದು ನಿನ್ನ ತಲೆಯಲ್ಲಿ ಇರಬಹುದು. പ്രത്യേകിച്ച് ഇപ്പൊ വേനലായപ്പോ കുടിനീരില്ല. ನೋಡಿ, ಈಗ ಬೇಸಿಗೆ ಆದ್ದರಿಂದ ಈಗ ಕುಡ್ಲಿಕ್ಕೆ ನೀರು ಸಾಯಿ. എല്ലാവരുടെയും പ്രശ്നം കുടിനീരാ. ಈಗ ಎಲ್ಲರ ಸಮಸ್ಯೆ ಎಂಬುದು ಕುಡಿಯುವ ನೀರು. ദൈവത്തിന്റെ നിറയെ വാഗ്ദാനങ്ങൾ കിടപ്പുണ്ട്. ನೋಡಿ, ದೇವರ ವಾಗ್ದಾನಗಳು ಅನೇಕ ಇವೆ. ഞാൻ നിന്നെ തള്ളിക്കളയുകയില്ല. ನಾನು ನಿನ್ನನ್ನು ತಳ್ಳಿ ಬಿಡುವುದಿಲ್ಲ. ഒരു വാഗ്ദാനമാണ് ಅದು ದೇವರು ಕೊಟ್ಟಂತ ಒಂದು ഞാൻ നിന്നെ തള്ളിക്കളയുകയില്ല. ನಾನು ನಿನ್ನನ್ನು ತಳ್ಳಿ ಬಿಡುವುದಿಲ್ಲ. പെറ്റമ്മ തന്റെ കുഞ്ഞിനെ മറന്നാലും ഞാൻ നിന്നെ മറക്കത്തില്ല. ನೋಡಿ, ಎತ್ತ ತಾಯಿ ನಿನ್ನನ್ನು ಮರೆತರು ನಾನು ನಿನ್ನನ್ನು ಮರೆಯುವುದಿಲ್ಲ. ಅದು ವಾಗ್ದಾನ. നിന്റെ തലമുടിയുടെ പോലെ എണ്ണപ്പെട്ടിരിക്കുന്നു. ನೋಡಿ, ನಿನ್ನ ತಲೆ ಕೂದಲು ಸಹ ಎಣಿಕೆಯಾಗಿವೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. നീ തല ഉയർത്തി നോക്കുക. ನೀನು കಣ್ಣೆತ್ತಿ ನೋಡಬೇಕು. വീണ്ടും 15-ാം അധ്യായം 5-ാം വാക്യം. 15ನೇ ವಾಕ್ಯವನ್ನು ನೋಡಿ. 15-ാം അധ്യായം 15ನೇ ಅಧ್ಯಾಯದಲ್ಲಿ 5-ാം വാക്യം. 5ನೇ ವಾಕ್ಯ. ಸರ್ವೇಶ್ವರ ಬಳಿಕ ಅಬ್ರಾಮನನ್ನು ಹೊರಗೆ ಕರೆತಂದು ಆಕಾಶದ ಕಡೆಗೆ ನೋಡು, ಆ ನಕ್ಷತ್ರಗಳನ್ನು ನಿನ್ನಿಂದಾದರೆ ಲೆಕ್ಕಿಸು. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. നീ നോക്കുക, ನೀನು ಕಣ್ಣೆತ್ತಿ ನೋಡು, ആകാശത്തിലേക്ക് നോക്കുക, ಆಕಾಶಕ್ಕೆ ನೋಡು. ഹല്ലേലൂയ, 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 ഹല്ലേലൂയ. ഹല്ലേലൂയ. വീണ്ടും 18-ാം അധ്യായം. ನೋಡಿ, 18ನೇ ಅಧ್ಯಾಯದಲ್ಲಿ 1-2 1-2 ವಾಕ್ಯ. ಒಂದು ದಿನ ಅಬ್ರಾಮನು ಉರಿ ಬಿಸಿಲಿನ ವೇಳೆಯಲ್ಲಿ ಮಮ್ರೋತೋಪಿನ ತನ್ನ ಗುಡಾರದ ಬಾಗಿಲಲ್ಲಿ ಕುಳಿತಿದ್ದನು. ಆಗ ಅವನಿಗೆ ಸರ್ವೇಶ್ವರ ಸ್ವಾಮಿಯ ದರ್ಶನವಾಯಿತು. ಅವನು ಕಣ್ಣೆತ್ತಿ ನೋಡಿದಾಗ ಯಾರೋ 3 ಮಂದಿ ಪುರುಷರು ಹತ್ತಿರದಲ್ಲೇ ನಿಂತಿದ್ದರು. ಅವರನ್ನು ಎದುರುಗೊಳ್ಳಲು ಅಬ್ರಾಮನು ಕೂಡಲೇ ಗೂಡಾರದ ಬಾಗಿಲಿನಿಂದ ಓಡಿ ಬಂದು ತಲೆಬಾಗಿ ನಮಸ್ಕರಿಸಿ, ಸ್ವಾಮಿ ದಯವಿರಲಿ, ದಾಸನ ಬಳಿಗೆ ದಯಮಾಡದೆ ಮುಂದೆ ಹೋಗಬೇಡಿ, ನೀರು ತರಿಸಿಕೊಡುತ್ತೇನೆ, ಕಾಲು ತೊಳೆದುಕೊಂಡು ಆ ಮರದ ನೆರಳಿನಲ್ಲಿ ವಿಶ್ರಮಿಸಿಕೊಳ್ಳಿ, ಸ್ವಲ್ಪ ಆಹಾರ ತರುತ್ತೇನೆ, ಊಟವಾದ ಮೇಲೆ ನೀವು ಮುಂದಕ್ಕೆ ಪ್ರಯಾಣ ಮಾಡಬಹುದು, ದಾಸನಿರುವ ಸ್ಥಳದ ಹತ್ತಿರ ಹಾದು ಹೋಗುತ್ತಿದ್ದೀರಲ್ಲವೇ ಎನ್ನಲು ಅವರು, ನೀನು ಹೇಳಿದಂತೆಯೇ ಆಗಲಿ ಎಂದರು. ഹല്ലേലൂയ, 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 ഹല്ലേലൂയ. മമ്രോയുടെ ഓക്കുമരത്തിന്റെ അടുത്ത് അബ്രാഹത്തിന് ദൈവം പ്രത്യക്ഷപ്പെട്ടു. ನೋಡಿ, ಮಮ್ರತೋಪಿನ ತನ್ನ ಗೂಡಾರದ ಬಾಗಿಲಲ್ಲಿ ದೇವರು ಪ್ರತ್ಯಕ್ಷವಾಗುತ್ತಾರೆ ಅಬ್ರಾಮನಿಗೆ. 2-ാം വാക്യം. ನೋಡಿ, 2ನೇ ವಾಕ್ಯ. അവൻ തല ഉയർത്തി നോക്കിയപ്പോൾ, ಅವನು ಕಣ್ಣೆತ್ತಿ ನೋಡಿದಾಗ, തല ഉയർത്തി നോക്കിയപ്പോൾ, ಕಣ್ಣೆತ್ತಿ ನೋಡಿದಾಗ നിങ്ങളുടെ തല ഉയർന്നു നോക്കണം. ನಿಮ್ಮ ತಲೆ ಮೇಲೆ ഹല്ലേലൂയ, 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 ഹല്ലേലൂയ. ഹല്ലേലൂയ. അബ്രഹാം തല ഉയർത്തി നോക്കിയപ്പോ ಅಬ್ರಹಾಮನು ಕಣ್ಣೆತ್ತಿ ನೋಡಿದಾಗ 3 ആളുകൾ തനിക്കെതിരെ നടന്നു വരുന്നു. 3 ಮಂದಿ ಪುರುಷರು ಹತ್ತಿರದಲ್ಲಿ ನಿಂತಿರೋದನ್ನು ಕಂಡರು. ദൈവത്തിന്റെ 3 ആളുകളാണ് അത്. ನೋಡಿ, ದೇವರ 3 ವ್ಯಕ್ತಿಗಳು അബ്രഹാത്തെ അനുഗ്രഹിക്കാൻ വരികയാണ്. ಅಬ್ರಾಮನನ್ನು ಆಶೀರ್ವದಿಸಲು ಬರುತ್ತಿದ್ದ. ഹല്ലേലൂയ, 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 ഹല്ലേലൂയ. അബ്രഹാത്തിന് ഒരു കുഞ്ഞിനെ കൊടുക്കാൻ പോവുകയാണ്. ನೋಡಿ, ಅಬ್ರಾಮನಿಗೆ ದೇವರು ಒಂದು ಮಗುವನ್ನು ಕೊಡಲು ಹೋಗುತ್ತಿದ್ದ. കുഞ്ഞുണ്ടാവുന്നൊക്കെ പറഞ്ഞെങ്കിലും ಮಗು ಹುಟ್ಟುತ್ತಾನೆ ಅಂತ ಹೇಳಿದ್ರು, അത്രയ്ക്ക് അങ്ങ് വിശ്വാസം പോരായിരുന്നു. ಅಷ್ಟು ಮಾತ್ರ ವಿಶ್ವಾಸ ಇರಲಿಲ್ಲ. പ്രത്യേകിച്ച് സാറായിക്ക് ಸಾರಾಳಿಗೆ ವಿಶ್ವಾಸವಿರಲಿಲ್ಲ.
ഈ വയസ്സായ തനിക്ക് അങ്ങനെ കുഞ്ഞുണ്ടാകും? ಈ ಪ್ರಾಯವಾದ ನನಗೆ ಯಾವ ರೀತಿ ಮಗು ಹುಟ್ಟುವುದು? അബ്രാഹവും സംശയിച്ചിട്ടുണ്ട്. ಅಬ್ರಾಹ್ಮನಿಗೂ ಸಂಶಯ തനിക്ക് ಬಂದಿದೆ, മക്കളില്ല, ನನಗೆ ಮಕ್ಕಳಿಲ್ಲ, തന്റെ ദാസർക്കാണ് മക്കള്. ನನ್ನ ದಾಸಂದರಿಗೆ ಮಕ್ಕಳಿದ್ದಾರೆ. അപ്പൊ അതുകൊണ്ട് ಆದುದರಿಂದ തന്റെ ഈ സമ്പത്തെല്ലാം ദാസർക്കായിട്ട് പോകും. ನನ್ನ ಇರುವಂತಹ ಈ ಸೊತ್ತು ಎಲ್ಲವೂ ನನ್ನ ದಾಸಂದರಿಗೆ ಹೋಗುತ್ತದೆ, തനിക്ക് മക്കളുണ്ടാകത്തില്ലല്ലോ. ನನಗೆ ಮಕ್ಕಳಿಲ್ವಲ್ಲ. അതാണ് അബ്രാഹത്തിന്റെ ദുഃഖം. ಇದು ಅಬ್ರಾಹ್ಮನ ದುಃಖ. അപ്പൊ ദൈവം പറഞ്ഞു, ದೇವರು ಹೇಳುತ್ತಾರೆ, അല്ല, ಅಲ್ಲ, നിനക്ക് മക്കളുണ്ടാകും, ನಿನಗೆ ಮಕ್ಕಳು ಹುಟ್ಟುತ್ತದೆ, നിനക്ക് മക്കളുണ്ടാകും. ನಿನಗೆ ಮಕ್ಕಳು വയസ്സ് 100 ആയി, ನಿನಗೆ ವರ್ಷ 100 ಆಗಿದೆ, നിനക്ക് മക്കളുണ്ടാകും. ನಿನಗೆ ಮಕ್ಕಳು ಜನಿಸುತ್ತಾರೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. പ്രിയപ്പെട്ടവരെ, ಪ್ರಿಯರೇ, ജീവിതത്തിലുണ്ടാകുന്ന പ്രതിസന്ധികളിൽ ಜೀವನದಲ್ಲಿ ಬಂದಿರುವಂತಹ ಸಮಸ್ಯೆಗಳು അനേകം മനുഷ്യരിൽ കിടക്കുന്ന ഒരു അരൂപിയാണ് ಅನೇಕ ಮನುಷ್ಯರಲ್ಲಿರುವಂತಹ ಒಂದು ಈ ಪೀಡೆ, നിരാശയുടെ ഒരു അരൂപി, ನಿರಾಸೆಯ ಈ ಪೀಡೆ, ഭയത്തിന്റെ ഒരു അരൂപി, ಈ ಭಯದ ಪೀಡೆ, ഉത്കണ്ഠയുടെ അരൂപി. ಚಿಂತೆಯ ಈ ಪೀಡೆ. ഈ അരൂപി കടന്നു കഴിഞ്ഞാൽ ಈ ಪೀಡೆ ನಮ್ಮಲ್ಲಿ ಇದ್ದರೆ പിന്നെ ദൈവത്തിന്റെ അരൂപി നമ്മിൽ പ്രവർത്തിക്കത്തില്ല. ದೇವರ ಶಕ್ತಿಗೆ ಅಲ್ಲಿ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. നിരാശയുണ്ടോ? ನಿರಾಸೆ ಒಬ್ಬನಲ್ಲಿ ಇದ್ದರೆ ദൈവം നമ്മിൽ പ്രവർത്തിക്കത്തില്ല. ದೇವರಿಗೆ ಪ್ರಯತ್ನಿಸಲು ಸಾಧ್ಯವಿಲ್ಲ. നിരാശ വരുന്നത് എന്തുകൊണ്ടാ? ನಿರಾಸೆ ಬರುವುದು ಯಾಕಾಗಿ? നിരാശ വരുന്നത് ನಿರಾಸೆ ಬರುವಂತದ್ದು പരിശുദ്ധാത്മാവ് നമ്മിൽ ഇല്ലാത്തത് കൊണ്ട്, ಪವಿತ್ರಾತ್ಮ ಶಕ್ತಿ ನಮ್ಮಲ್ಲಿ ಇಲ್ಲವಾದುದರಿಂದ ಬರುವಂತದ್ದು. ഇടയനില്ലാത്ത ആടുകളെ പോലെ ನೋಡಿ, ಒಡೆಯ ಇಲ್ಲದಂತ ಆಡುಗಳ ಹಾಗೆ പരിഭ്രാന്തരും നിസ്സഹായരുമായി നമ്മൾ മാറുന്നുണ്ടെങ്കിൽ, ನೋಡಿ, ಪರಿಭ್ರಾಂತರು ನಿಸ್ಸಹಾಯಕರು ಆಗಿ ಆಗುವಂತದ್ದು നമ്മളാകുന്നുണ്ടെങ്കിൽ, ನಾವು ಆ ರೀತಿ ಆಗುವುದಾದರೆ നമ്മൾ അറിയണം, ನಾವೆಲ್ಲರೂ ತಿಳಿದುಕೊಳ್ಬೇಕು, നമ്മിൽ പരിശുദ്ധാവി ഇല്ല. ನಮ್ಮಲ್ಲಿ ಸಹಾಯಕರಾದ ಪವಿತ್ರಾತ್ಮರಿಲ್ಲ. ഹല്ലേലൂയ, 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 ഹല്ലേലൂയ. ദൈവം നൽകിയ പരിശുദ്ധാവി നമ്മിലുണ്ട്. ದೇವರು ಕೊಟ್ಟಂತಹ ಪವಿತ್ರಾತ್ಮರು ನಮ್ಮೊಳಗೆ ಇದೆ. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. യേശുവിനോട് ചോദിച്ചാൽ പരിശുദ്ധാവിയെ തരും. ನೋಡಿ, ಯೇಸುವಿನಲ್ಲಿ ಬೇಡಿಕೊಂಡರೆ ಪವಿತ್ರಾತ್ಮರ ಶಕ್ತಿಯನ್ನು ನಮಗೆ ആ ನೀಡುತ್ತಾರೆ. ശക്തി നമുക്ക് ലഭിക്കും. ಆ ಶಕ್ತಿ ನಮಗೆ ಲಭಿಸುತ್ತದೆ. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. നിരാശപ്പെട്ട് തല താഴ്ത്തി നീ ജീവിക്കരുത്. ನೋಡಿ, ನಿರಾಸೆಗೊಂಡು ತಲೆ ತಗ್ಗಿಸಿ ನೀನು ನಡಿಬೇಡ. ദൈവത്തെങ്കിലേക്ക്, ദൈവത്തിന്റെ വാഗ്ദാനങ്ങളിലേക്ക് നോക്കണമെങ്കിൽ ನೀನು ದೇವರ ವಾಗ್ದಾನದ ಕಡೆಗೆ ಕಣ್ಣೆತ್ತಿ ನೋಡು. നീ തല ഉയർത്തി തന്നെ നോക്കണം. ನೀನು ಕಣ್ಣೆತ್ತಿಯೇ ನೋಡ್ಬೇಕು ಅದನ್ನು. നിന്റെ തല ഉയരണം. ನಿನ್ನ ಕಣ್ಣುಗಳು ಎತ್ತಲ್ಪಡಬೇಕು. എപ്പോഴെല്ലാം അബ്രഹാം അനുഗ്രഹിക്കപ്പെട്ടിട്ടുണ്ടോ, ಯಾವೆಲ್ಲ ಬಾರಿ ಅಬ್ರಹಾಮನು ಅನುಗ್ರಹಿಸಲ್ಪಟ್ಟಿದ್ದಾನೋ ಅದೆಲ್ಲವೂ അബ്രഹാം തല ഉയർത്തി നോക്കിയപ്പോൾ, ಅಬ್ರಹಾಮನು ಕಣ್ಣೆತ್ತಿ ನೋಡಿದಾಗ ಮಾತ್ರ. പ്രൈസ് ദി ലോർഡ്, ಪ್ರೈಸ್ ದ ಲಾರ್ಡ್, ഹല്ലേലൂയ, 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 ഹല്ലേലൂയ. ഹല്ലേലൂയ. സ്നേഹമുള്ളവരെ, ಪ್ರಿಯರೇ, നമ്മുടെ മഹത്വം നമ്മൾ തിരിച്ചറിയണം. ನಮ್ಮ ಮಹಿಮೆ ಏನೆಂಬುದು ನಾವು ಅರಿತಿರ್ಬೇಕು. യേശു വന്നത് ಯೇಸು ಸ್ವಾಮಿ ಬಂದಿರೋದು നിന്നെ മഹത്വപ്പെടുത്താൻ വേണ്ടിയാണ്. ನಿನ್ನನ್ನು ಮಹಿಮೆ ಪಡಿಸಲಿಕ್ಕಾಗಿ. നീ ഏത് കുടുംബത്തിൽ പറഞ്ഞൊരു വ്യക്തിയാകട്ടെ, ನೀನು ಯಾವ ಕುಟುಂಬದಲ್ಲಿ ಹುಟ್ಟಿರಲಿ, നീ ഏത് വിദ്യാഭ്യാസമുള്ള വ്യക്തിയാകട്ടെ, ನೀನು ಯಾವ ರೀತಿಯ ವಿದ್ಯಾಭ್ಯಾಸ ಇರುವ ವ್ಯಕ್ತಿಯಾಗಿರಲಿ, കഴിവുള്ളവനോ ഇല്ലാത്തവനോ ആകട്ടെ, ನಿನಗೆ ಸಾಮರ್ಥ್ಯ ಇದೆಯೋ ಇಲ್ಲವೋ ಎಂಬುದಲ್ಲ, സമ്പത്തുള്ളതോ ഇല്ലതോ ನಿನಗೆ ആകട്ടെ, ಸೊತ್ತು ಇದೆಯೋ ಇಲ್ಲವೋ ಎಂಬುದಲ್ಲ, നിന്നെ മഹത്വപ്പെടുത്താൻ വേണ്ടിയാണ് യേശു വന്നിരിക്കുന്നത്. ನಿನ್ನನ್ನು ಮಹಿಮೆ ಪಡಿಸಲಿಕ್ಕಾಗಿ ಯೇಸು ಕ್ರಿಸ್ತರು ಬಂದದ್ದು. ആ മഹത്വത്തിലേക്കാണ് ദൈവം നിന്നെ ആനയിക്കുന്നത്. ಆ ಮಹಿಮೆಯ ಕಡೆಗೆ ನಿನ್ನನ್ನು ಕರೆದೊಯ್ಯುವಂತದ್ದು. പിതാവായ ദൈവത്തിന്റെ അടുത്തിരിക്കാൻ, ಪಿತನಾದ ದೇವರ ಹತ್ತಿರ ಇರಲು, പിതാവായ ദൈവത്തിന്റെ അടുത്തിരിക്കാൻ ಪಿತನಾದ ದೇವರ ಹತ್ತಿರವಿರಲು യേശു ക്രിസ്തു നിന്നെ ക്ഷണിക്കുകയാണ്. ಯೇಸು ಕ್ರಿಸ್ತರು ನಿನ್ನನ್ನು ಕರೆಯುತ್ತಿದ್ದಾರೆ. അവിടുന്ന് നിനക്ക് വേണ്ടി പ്രാർത്ഥിക്കുകയാണ്. ಅಲ್ಲಿಂದ ನಿನಗೋಸ್ಕರ ಪ್ರಾರ್ಥಿಸುತ್ತಿದ್ದಾರೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. നിന്റെ മഹത്വം നീ തിരിച്ചറിയണം. ನಿನ್ನ ಮಹಿಮೆ ಏನೆಂಬುದನ್ನು ನಿನಗೆ ಅರಿತಿರಬೇಕು. മറ്റു മനുഷ്യർ പറഞ്ഞു കഴിഞ്ഞാൽ, ಬೇರೆ ಮನುಷ್ಯರು ಹೇಳುವಾಗಿ ചിലപ്പോൾ ചിലർ നിന്നെ താത്തിക്കെട്ടാനും തകർക്കാനും, ಕೆಲವರು ನಿನ್ನನ್ನು ತಗ್ಗಿಸಿ ನಿನ್ನ ಮೇಲೆ ಆರೋಪಗಳನ್ನು ಮಾಡಿರಬಹುದು. നിന്നെ തളർത്താനും പരിശ്രമിക്കുന്ന അനേകം മനുഷ്യരുടെ അടുത്താണ് നീ ജീവിക്കുന്നത്. ನಿನ್ನನ್ನು ಬೀಳಿಸಲು ಅನೇಕ ರೀತಿಯ ಪ್ರಯತ್ನಗಳು ಮಾಡುತ್ತಿರಬಹುದು. നിനക്ക് ചുറ്റുമുള്ളവര് ನಿನ್ನ ಸುತ್ತಮುತ್ತ ಇರುವವರು നിന്നെ പരിഹസിക്കാനും പുച്ഛിക്കാനും നിന്ദിക്കാനും ഉള്ളവരാണ്. ನಿನ್ನನ್ನು ಪರಿಹಾಸ ಮಾಡಿ ನಿನ್ನ ಮೇಲೆ ಆರೋಪಗಳನ್ನು ಒಡ್ಡುವವರು ಇರಬಹುದು. പുച്ഛിക്കുന്നവരായിരിക്കാം. ನಿನ್ನ ಮೇಲೆ ನಿಂದನೆ ಮಾಡುವವರು ಇರಬಹುದು. എന്നാൽ ಆದರೆ
ദൈവം നിനക്ക് വാഗ്ദാനത്തിന്റെ ഒരു നീർച്ചാലുകൾ തുറന്നു തന്നിട്ടുണ്ട്. ದೇವರು ನಿನಗೋಸ್ಕರ ವಾಗ್ದಾನಗಳ ಒರತೆಗಳನ್ನೇ ಕೊಟ್ಟಿದ್ದಾರೆ. നീ തല ഉയർത്തി നോക്കുക. ನೀನು ಕಣ್ಣೆತ್ತಿ ನೋಡಬೇಕು. ദൈവത്തിന്റെ വാഗ്ദാനങ്ങളെ നീ അറിയണം. ದೇವರ ವಾಗ್ದಾನ ಏನೆಂಬುದನ್ನು ನೀನು ಮೊದಲು ತಿಳಿದುಕೊಳ್ಳಬೇಕು. നിന്റെ ശിരസിന് മുകളിൽ ദൈവത്തിന് അനേക വാഗ്ദാനങ്ങൾ കിടപ്പുണ്ട്. ನಿನ್ನ ಕಣ್ಣೆದುರೇ ಅನೇಕ ದೇವರ ವಾಗ್ದಾನಗಳಿವೆ. ആ വാഗ്ദാനങ്ങളെ തിരിച്ചറിയുക. ಆ ವಾಗ್ದಾನಗಳೇನೆಂದು ನೀನು ಅರಿತುಕೊಳ್ಳಬೇಕು. ഹല്ലേലൂയ ಹಾಲೆಲೂಯ ഹല്ലേലൂയ ಹಾಲೆಲೂಯ ഹല്ലേലൂയ ಹಾಲೆಲೂಯ ഹല്ലേലൂയ ಹಾಲೆಲೂಯ ഹല്ലേലൂയ ಹಾಲೆಲೂಯ ഹല്ലേലൂയ. ಹಾಲೆಲೂಯ. നമുക്കൊന്ന് എഴുന്നേറ്റ് നിൽക്കാം. ಎದ್ದು ನಿಂತುಕೊಳ್ಳುವ ಪ್ರಿಯರೇ, ഇരു കരങ്ങൾ ഉയർത്തി നമുക്കൊന്ന് സ്തുതിക്കാം. ಎರಡು ಕರಗಳನ್ನು ಮೇಲೆತ್ತಿಕೊಂಡು ಸ್ತುತಿಸುವ ಸ್ವತಂತ್ರವಾಗಿ. ഹല്ലേലൂയ ಹಾಲೆಲೂಯ 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 ഗട്ടിയായി ಹಾಲೆಲೂಯ 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 Hallelujah, 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 hallelujah. Hallelujah, 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 hallelujah. Hallelujah, hallelujah, hallelujah. Hallelujah, 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 hallelujah. ഹല്ലേലൂയ Hallelujah, 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 hallelujah. Hallelujah, 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 hallelujah. Hallelujah, hallelujah, hallelujah. യേശുക്രിസ്തുവിന്റെ പ്രാർത്ഥനയെ നീ സ്മരിക്കുക. ಯೇಸು ಕ್ರಿಸ್ತನ ಪ್ರಾರ್ಥನೆಯನ್ನು ನೀನು ಸ್ಮರಿಸು. ലോക സ്ഥാപനത്തിന് മുന്നേ ಲೋಕ ಉಂಟಾಗುವ ಮೊದಲೇ അവിടുന്ന് കൊടുത്ത മഹത്വം ಅಲ್ಲಿಂದ ಕೊಟ್ಟಿರುವಂತಹ ಮಹಿಮೆ യേശു വീണ്ടും ചോദിക്കുകയാണ്. ಯೇಸು ಪುನಃ ಕೇಳುತ್ತಾರೆ. പിതാവായ ദൈവത്തെ മഹത്വപ്പെടുത്താൻ വേണ്ടി ಪಿತನಾದ ದೇವರನ್ನು ಮಹಿಮೆ ಪಡಿಸಲು അവിടുന്ന് ಅಲ್ಲಿಂದ തന്നെ മഹത്വപ്പെടുത്തണമേ എന്ന് പ്രാർത്ഥിക്കുക. ತನ್ನನ್ನು ಮಹಿಮೆ ಪಡಿಸಬೇಕೆಂದು ಪ್ರಾರ್ಥಿಸುತ್ತಾರೆ. തന്റെ ശിഷ്യരെ മഹത്വപ്പെടുത്താൻ അവിടുന്ന് ആഗ്രഹിക്കുന്നു. ತನ್ನ ಶಿಷ್ಯರನ್ನು ಮಹಿಮೆ ಪಡಿಸಲು ಬಯಸುತ್ತಾರೆ. മക്കൾ തന്റെ മഹത്വം ദർശിക്കാൻ ഇടവരുന്നതിന് വേണ്ടി പ്രാർത്ഥിക്കുന്നു. ತನ್ನ ಮಕ್ಕಳು ತನ್ನ ಮಹಿಮೆಯನ್ನು ದರ್ಶಿಸಲು ಪ್ರಾರ್ಥಿಸುತ್ತಾರೆ. ഒരുവൻ പോലും നഷ്ടപ്പെട്ടു പോകാതിരിക്കാൻ ಒಬ್ಬನು ಸಹ ನಾಶ ಹೊಂದಬಾರದೆಂದು ಪ್ರಾರ್ಥಿಸುತ್ತಾರೆ. പിതാവിന്റെ മഹത്വത്തെ ಪಿತನಾದ ದೇವರ ಮಹಿಮೆಯನ್ನು യേശു ക്രിസ്തു വഴി ಯೇಸು ಕ್ರಿಸ್ತರ ಮುಖಾಂತರ അവിടുന്ന് ಅಲ್ಲಿಂದ നിന്നെ മഹത്വപ്പെടുത്തുകയാണ്. ನಿನ್ನನ್ನು ಮಹಿಮೆಗೊಳಿಸುತ್ತಾರೆ. തന്റെ എല്ലാ മഹത്വങ്ങളും മറച്ചു വെച്ചുകൊണ്ട് ತನ್ನ ಎಲ್ಲಾ ಮಹಿಮೆಗಳನ್ನು ಬದಿಗೊತ್ತಿಕೊಂಡು പിതാവായ ദൈവം പുത്രനെ നമുക്കായി ഒരുക്കി. ಪಿತನಾದ ದೇವರು ಪುತ್ರನಾದ ಯೇಸುವನ್ನು ನಮಗೆ ಕೊಡುತ್ತಾರೆ. യേശു ഭൂമിയിലേക്ക് വന്നു. ಯೇಸು ಸ್ವಾಮಿ ಭೂಮಿಗೆ ಬಂದು തന്റെ മഹത്വത്തെ മറച്ചു വെച്ചുകൊണ്ട് വന്നു. ತನ್ನ ಮಹಿಮೆಯನ್ನು ಬದಿಗೆ ಇಟ್ಟುಕೊಂಡು ആകാശത്തിലും ഭൂമിയിലും ಆಕಾಶದಲ್ಲೂ ಭೂಮಿಯಲ್ಲೂ പാതാളത്തിലും ಪಾತಾಳದಲ್ಲೂ സകല മുട്ടുകളും മടക്കുവാൻ ಸಕಲ ಮೊಣಕಾಲೂರಲು ತನ್ನ പിതാവായ ദൈവം ತಂದೆಯಾದ ದೇವರು അവൻ ഉന്നതമായ നാമം ಆ നൽകി. ಉನ್ನತವಾದ ನಾಮವನ್ನು ആ ಕೊಟ್ಟರು. നാമം വഴി ಆ ನಾಮದ ಮುಖಾಂತರ ലോകം മുഴുവനും ಲೋಕವಿಡೀ പിതാവിനെ മഹത്വപ്പെടുത്തണമെന്ന് ಪಿತನನ್ನು ಮಹಿಮೆ ಪಡಿಸಲು ക്രിസ്തു ആഗ്രഹിച്ചു. ಕ್ರಿಸ್ತನು ಬಯಸುತ್ತಾನೆ. ആ മഹത്വത്തിന്റെ പങ്ക് ಆ ಮಹಿಮೆಯ ಪಾಲು അവിടുന്ന് എനിക്ക് നൽകപ്പെട്ടിരിക്കുന്നു. ಅಲ್ಲಿಂದ ನನಗೆ ಕೊಟ್ಟಿದ್ದಾರೆ. അവിടുന്ന് ಅಲ್ಲಿಂದ എന്നെ മഹത്വപ്പെടുത്തുകയാണ്. ನನ್ನನ್ನು ಮಹಿಮೆ ಪಡಿಸುತ್ತಿದ್ದಾರೆ. ഹല്ലേലൂയ ಹಾಲೆಲೂಯ 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 ಹಾಲೆಲೂಯ. ಯೇಸುವೇ ಯೇಸುವೇ ಯೇಸುವೇ. ഹല്ലേലൂയ ಸ್ವರ ಎತ್ತಿ ಕರೆಯಿರಿ ಯೇಸುವೇ. ಹಾಲೆಲೂಯ 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 ഹല്ലേലൂയ ಹಾಲೆಲೂಯ 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 ಹಾಲೆಲೂಯ. നിന്റെ ശിരസിന് മുകളിൽ അനേകം വാഗ്ദാനങ്ങൾ കിടപ്പുണ്ട്. ನಿನ್ನ ಕಣ್ಮೇಲೆ ಅನೇಕ ವಾಗ್ದಾನಗಳು ಇವೆ. അബ്രാഹത്തോട് പറഞ്ഞതുപോലെ ಅಬ್ರಾಮನು ದೇವರು ಹೇಳುತ್ತಾನೆ, നീ തല ഉയർത്തി ನೀನು നോക്കുക. ಕಣ್ಣೆತ್ತಿ ನೋಡು. ദൈവത്തിന്റെ വാഗ്ദാനങ്ങൾ നിന്നിലേക്ക് ഇറങ്ങി വരണം. ನೋಡಿ, ದೇವರ ವಾಗ್ದಾನಗಳು ನಿನ್ನಲ್ಲಿ ಇಳಿದು ಬರಲಿ. ദൈവത്തിന്റെ വാഗ്ദാനങ്ങൾ നിന്നിലേക്ക് ഇറങ്ങി ದೇವರ ವಾಗ್ದಾನಗಳು ನಿನ್ನಲ್ಲಿಗೆ ಇಳಿದು ಬರಲಿ. ഹല്ലേലൂയ ಹಾಲೆಲೂಯ 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 ഹല്ലേലൂയ. ಹಾಲೆಲൂಯ. പ്രൈസ് ദി ലോർഡ്. Praise the Lord.
നമുക്ക് വിശുദ്ധ ബലിക്കായിട്ട് ഒരുങ്ങാം. ಪರಿಶುದ್ಧ ಬಲಿಗಾಗಿ ಎಲ್ಲರೂ ತಯಾರಾಗಿ. ಇವತ್ತು ಬಲಿಪೂಜೆಗಳನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಗಿವಿಂಗ್ ಮಾಸು ಉಪಕಾರ ಸ್ಮರಣೆ ಮಾಡುತ್ತಾ ಹೆರಾಲ್ಡ್ ಡಿಸೋಜಾ, ಜೆಸಿಂತ ರೇಗೋ, ಆಜಿ ರೇಗೋ, ಫೆಲ್ಸಿ ಡಿಸೋಜಾ, ಶಾಂತಿ ಕ್ರಾಸ್ತಾ, ರಿವನ್ ರೆನಿಟಾ ಡಿಸೋಜಾ, ನೋಯಲ್ ರಾಡ್ರಿಗಸ್, ದೇವನ್ ಆ್ಯಂಡ್ ಫ್ಯಾಮಿಲಿ, ಅರುಣ್ ಜಾಯಲ್ ಪಿಂಟೋ, ವಿನ್ಸಿ ಕಾಸ್ತಾ, ವಿನ್ಸಿ ಪಿಂಟೋ, ಡೋರಾ ಡಿಸೋಜಾ ಮತ್ತು ಕುಟುಂಬ, ಶಾರ್ಲೆಟ್ ಆ್ಯಂಟೋನಿ, ಸೋಹಾನ್ ರೂಬಿ, ಸಂತೋಷ್ ರಾಸ್ತಾ, ಆ್ಯಂಟೋನಿ ಹಾಗೂ ಸತ್ತವರ ಆತ್ಮಗಳಿಗಾಗಿ ಬಲಿಪೂಜೆಗಳನ್ನು ಕೊಟ್ಟಿದ್ದಾರೆ. ವಿಲಿಯಂ ಥೆಲಿಸ್, ಜೋಸೆಫ್ ಮತ್ತು ಸಿಸಿಲಿಯಾ, ಆ್ಯಂಟೋನಿ ಡಿಸೋಜಾ, ವಿಲ್ಫ್ರೆಡ್ ಮತ್ತು ಕುಟುಂಬ, ಮೇರಿ ಲೋಬೋ, ಲಕ್ಷ್ಮಿ, ನ್ಯಾನ್ಸಿ ಮತ್ತು ಆಂಜಲೀನಾ ಡಿಸೋಜಾ ಇವರೆಲ್ಲ ಬಲಿಪೂಜೆಗಳನ್ನು ಕೊಟ್ಟಿದ್ದಾರೆ. ನಮ್ಮೆಲ್ಲ ಬೇಡಿಕೆಗಳನ್ನು ನಮ್ಮೆಲ್ಲ ಕೋರಿಕೆಗಳನ್ನು ಈ ವೇದಿಕೆ ಮೇಲೆ ಸಮರ್ಪಣೆ ಮಾಡುತ್ತಾ ಈ ಬಲಿಪೂಜೆಯಲ್ಲಿ ನಾವು ಭಾಗವಹಿಸೋಣ ಪ್ರಿಯರೇ. ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಸ್ತುತಿಸುವೆನು ರಾಜನೇ ಆರಾಧಿಸುವೆನು, ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ.
ಕೃಪೆಯಲ್ಲಿ ಐಶ್ವರ್ಯನೇ, ನಿಮ್ಮನ್ನೇ ಆರಾಧಿಸುವೆ. ಸರ್ವವನ್ನು ಆಳುವವನೇ, ನಿಮ್ಮನ್ನೇ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ, ನಿಮ್ಮನ್ನೇ ಆರಾಧಿಸುವೆ. ಸರ್ವವನ್ನು ಆಳುವವನೇ, ನಿಮ್ಮನ್ನೇ ಆರಾಧಿಸುವೆ. ನನ್ನಯ ರಕ್ಷಕನೇ, ನಿಮ್ಮನ್ನೇ ಆರಾಧಿಸುವೆ. ನನ್ನಯ ಜೊತೆಗಾರನೇ, ನಿಮ್ಮನ್ನೇ ಆರಾಧಿಸುವೆ. ನನ್ನಯ ರಕ್ಷಕನೇ, ನಿಮ್ಮನ್ನೇ ಆರಾಧಿಸುವೆ. ನನ್ನಯ ಜೊತೆಗಾರನೇ, ನಿಮ್ಮನ್ನೇ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಉನ್ನತ ದೇವಾನಿನೇ, ನಿಮ್ಮನ್ನೇ ಆರಾಧಿಸುವೆ. ಪರಿಶುದ್ಧ ದೇವಾನಿನೇ, ನಿಮ್ಮನ್ನೇ ಆರಾಧಿಸುವೆ. ಪಾಪದಿಂದ ಬಿಡಿಸಿರುವೆ. ನಿಮ್ಮನ್ನೇ ಆರಾಧಿಸುವೆ. ಪರಿಶುದ್ಧ ಮಾಡಿರುವೆ. ನಿಮ್ಮನ್ನೇ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ನಿತ್ಯವೂ ಆರಾಧಿಸುವೆ. ನಿತ್ಯವೂ ಆರಾಧಿಸುವೆ. യോഹന്നാൻ 14:15. യോഹന്നാನ സുവാർತೆ 14ನೇ ಅಧ್ಯಾಯ 15ನೇ ವಾಕ್ಯ. എന്നെ സ്നേഹിക്കുന്നവൻ എൻ്റെ കൽപ്പനകൾ കാക്കും. ನನ್ನನ್ನು ಪ್ರೀತಿಸುವವನು ನನ್ನ ಆಜ್ಞೆಗಳನ್ನು ಅನುಸರಿಸುತ್ತಾನೆ. ഞാൻ പിതാവിനോട് അപേക്ഷിക്കുകയും ನಾನು ಪಿತನಲ್ಲಿ ಕೇಳಿಕೊಳ್ಳುವುದು, എന്നേക്കും നിങ്ങളോടുകൂടി ആയിരിക്കുവാൻ ಎಲ್ಲಾ ಕಾಲದಲ್ಲೂ ನಿಮ್ಮೊಂದಿಗೆ ಆಗಿರಲು മറ്റൊരു സഹായകനെ അവിടെ നിങ്ങൾക്ക് നൽകുകയും ചെയ്യും. ಒಬ್ಬ ಸಹಾಯಕನನ್ನು ನಿಮಗೆ ಕೊಡುವರು. യേശുവിൻ്റെ കൽപ്പനകൾ അനുസരിക്കുന്നവനാണ് ಯೇಸುವಿನ ಆಜ್ಞೆಗಳನ್ನು ಅನುಸರಿಸುವವನಾಗಿದ್ದಾನೆ. പരിശുദ്ധാത്മാവിനെ സ്വീകരിക്കാൻ യോഗ്യതയുള്ളവൻ. ಪವಿತ್ರಾತ್ಮರನ್ನು ಸ್ವೀಕರಿಸಲು ಯೋಗ್ಯತನಾಗಿರುವುದು. പരിശുദ്ധാത്മാവ് നമുക്കില്ലെങ്കിൽ ಪವಿತ್ರಾತ್ಮ ಶಕ್ತಿ ನಮ್ಮಲ್ಲಿ ಇಲ್ಲದಿದ್ದರೆ നമ്മൾ പലപ്പോഴും നിരാശരും ഭയചകിതരും ನಾವು ನಿರಾಶರು, ಭಯಚಕಿತರು, രോഗികളുമായി തീർന്നുകൊണ്ടേയിരിക്കും. ರೋಗಿಗಳಾಗಿ ಮಾರ್ಪಡಲು ಸಾಧ್ಯವಿದೆ. നമുക്ക് ശക്തി തരുന്നത് പരിശുദ്ധാത്മാവ്. ನಮಗೆ ಶಕ್ತಿ ಕೊಡುವಂಥದ್ದು ಪವಿತ್ರಾತ್ಮರು. ഈ ബലിയിൽ പോലും ശക്തമായിട്ട് പ്രാർത്ഥിക്കണമെങ്കിൽ ಈ ಪರಿಶುದ್ಧ ಬಲಿಯಲ್ಲೂ ನಾವು ಶಕ್ತಿಯಿಂದ ಪ್ರಾರ್ಥಿಸಬೇಕಾದರೆ നമുക്ക് പരിശുദ്ധാത്മാവിന്റെ സഹായം ആവശ്യമാണ്. ನಮಗೆ ಪವಿತ್ರಾತ್ಮರ ಸಹಾಯ ಅತ್ಯವಶ್ಯ. അഞ്ച് നിയോഗങ്ങളെ ബലിയിൽ നിങ്ങൾ സമർപ്പിക്കുക. 5 ಬೇಡಿಕೆಗಳನ್ನು ಈ ಪರಿಶುದ್ಧ ಬಲಿಯ ಸಮಯದಲ್ಲಿ ಸಮರ್ಪಿಸಿಕೊಳ್ಳಿ. വിശുദ്ധ ബലിക്കായി പണം കൊടുത്തിട്ടുള്ളവരുടെ നിയോഗങ്ങൾ, ಪರಿಶುದ್ಧ ಬಲಿಗಾಗಿ ಹಣ ಕೊಟ್ಟವರ ಬೇಡಿಕೆಗಳು പ്രാർത്ഥനാപൂർവം ഈ ബലിയിൽ സമർപ്പിക്കുകയാണ്. ಪ್ರಾರ್ಥನೆಯೊಂದಿಗೆ ಈ ಪರಿಶುದ್ಧ ಬಲಿಯಲ್ಲಿ ಸಮರ್ಪಿಸುತ್ತಿದ್ದೇನೆ. നിങ്ങളുടെ വ്യക്തിപരമായ നിയോഗങ്ങളെ ബലിയിൽ സമർപ്പിക്കുക. ನಿಮ್ಮ ವೈಯಕ್ತಿಕವಾದ എല്ലാ ಪ್ರಾರ್ಥನೆಗಳನ್ನು ಈ ಪರಿಶುದ್ಧ ಬಲಿಯಲ್ಲಿ ಸಮರ್ಪಿಸಿಕೊಳ್ಳಿರಿ. നിങ്ങൾക്ക് വേണ്ടി, നിങ്ങളുടെ കുടുംബത്തിന് വേണ്ടിയും, ನಿಮಗಾಗಿ, ನಿಮ್ಮ ಕುಟುಂಬಗಳಿಗಾಗಿ, നിങ്ങളുടെ മക്കൾക്കായി, ನಿಮ್ಮ ಮಕ್ಕಳಿಗಾಗಿ, ജോലിക്കായി, ಕೆಲಸ ಕಾರ್ಯಗಳಿಗೆ, നിങ്ങളുടെ ബിസിനസ്സിനായി, ನಿಮ್ಮ ವ್ಯವಹಾರ നിങ്ങളുടെ ವಹಿವಾಟು, കൃഷിയിടങ്ങൾക്ക്, ನಿಮ್ಮ ಕೃಷಿ ಸ್ಥಳಗಳಿಗಾಗಿ, നിങ്ങളുടെ സമൂഹത്തിനായി, ನಿಮ್ಮ ಸಮೂಹಕ್ಕಾಗಿ,
നിങ്ങളുടെ അയൽവാസികൾക്കായി, ನಿಮ್ಮ ನೆರೆಕರೆಯವರಿಗಾಗಿ, നിങ്ങൾ കണ്ടുമുട്ടുന്നവരുമായി, ನೀವು ಕಂಡು ಮಾತನಾಡುವಂತ ಎಲ್ಲರಿಗಾಗಿ, എല്ലാവരും അനുഗ്രഹിക്കപ്പെടാം. ಎಲ್ಲರೂ ಅನುಗ್ರಹಿಸಲ್ಪಡಲು, നിന്റെ സഹോദരങ്ങളും സഹോദരിമാരും ആശീർവദിക്കപ്പെടണം. ನಿನ್ನ ಸಹೋದರ ಸಹೋದರಿಯಂದಿರು ಅನುಗ್ರಹಿಸಲ್ಪಡಲು, നിന്റെ മാതാപിതാക്കന്മാർ ನಿನ್ನ ആശീർവദിക്കപ്പെടണം. ತಂದೆ ತಾಯಿಯಂದಿರು ಅನುಗ್ರಹಿಸಲ್ಪಡಲು ഈ ബലിയെ നമുക്ക് സമർപ്പിക്കാം. ಈ ಪರಿಶುದ್ಧ ಬಲಿಯಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುವ. ಪಿತನ ಸುಧನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ. ಭೂಲೋಕದಲ್ಲಿ ಮಾನವರಿಗೆ ಶಾಂತಿಯು ಭರವಸೆಯು ಎಂದೆಂದಿಗೂ ಇರಲಿ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರದಲ್ಲೂ ನಿಮ್ಮದೇ ಆಗಿದೆ. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಇಹಪರಗಳು ನಿಮ್ಮ ಮಹಿಮೆಯ ವೈಭವದಿಂದ ತುಂಬಿವೆ. ನೀವು ಪರಿಶುದ್ಧರು, ಪರಿಶುದ್ಧರು, ಪರಿಶುದ್ಧರು ಎಂದು ದೇವದೂತರು ಮಾನವರು ಘೋಷಿಸುತ್ತಾರೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ಮಾನವ ಕುಲದ ನವೀಕರಣ ಮತ್ತು ಉದ್ಧಾರಕ್ಕಾಗಿ ನಿಮ್ಮ ಪ್ರಿಯ ಸುಧನ ದಯಪಾಲಿಸಿದ ಪಾವನ ರಹಸ್ಯಗಳ ನಿರ್ವಹಣೆಗೆ ಅಶಕ್ತರಾದ ನಮ್ಮನ್ನು ಅನುಗ್ರಹಿಸಿರಿ. ಪಿತಾಸುಧ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ಸಂತೋಷವಾಗಿರು, ಉಲ್ಲಾಸವಾಗಿರು, ಯೇಸುವಿನ ನಾಮದಲ್ಲಿ ಸಂತೋಷವಾಗಿರು. ಓಹೋ, ಉಲ್ಲಾಸವಾಗಿರು, ಸಂತೋಷವಾಗಿರು, ಉಲ್ಲಾಸವಾಗಿರು, ಯೇಸುವಿನ ನಾಮದಲ್ಲಿ ಸಂತೋಷವಾಗಿರು. ಓಹೋ, ಉಲ್ಲಾಸವಾಗಿರು. ನಿನಗೊಂದು ಅದ್ಭುತವ ಯೇಸು ಮಾಡುವರು. ನಿನಗೊಂದು ಅದ್ಭುತವ ಯೇಸು ಮಾಡುವರು. ನಿರಾಶೆನಾಗದೆ ನಿರೀಕ್ಷಿಸು, ಎಡಬಿಡದೆ ನೀ ಪ್ರಾರ್ಥಿಸು. ನಿರಾಶನಾಗದೆ ನಿರೀಕ್ಷಿಸು, ಎಡಬಿಡದೆ ನೀ ಪ್ರಾರ್ಥಿಸು. ಎಡಬಿಡದೆ ನೀ ಪ್ರಾರ್ಥಿಸು, ಎಡಬಿಡದೆ ನೀ ಪ್ರಾರ್ಥಿಸು. ಸಂತೋಷವಾಗಿರು, ಉಲ್ಲಾಸವಾಗಿರು, ಯೇಸುವಿನ ನಾಮದಲ್ಲಿ ಸಂತೋಷವಾಗಿರು. ಓ, ಉಲ್ಲಾಸವಾಗಿರು, ಸಂತೋಷವಾಗಿರು, ಉಲ್ಲಾಸವಾಗಿರು, ಯೇಸುವಿನ ನಾಮದಲ್ಲಿ ಸಂತೋಷವಾಗಿರು. ಓ, ಉಲ್ಲಾಸವಾಗಿರು. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ನೀವು ದಯಪಾಲಿಸಿರುವ ಸಕಲ ನೆರವು ಮತ್ತು ವರಗಳಿಗಾಗಿ
ನಿಮಗೆ ಯಥೋಚಿತವಾದ ಕೃತಜ್ಞತೆಯನ್ನು ಸಲ್ಲಿಸಲು ನಾವು ಅಶಕ್ತರಾಗಿದ್ದೇವೆ. ಆದರೂ ಸಕಲ ಸೌಭಾಗ್ಯ ಮತ್ತು ವರಗಳ ಮಹಿಮಾತಿಶಯದಿಂದ ಶೋಭಿಸುತ್ತಿರುವ ಧರ್ಮಸಭೆಯಲ್ಲಿ ಸಕಲ ಚರಾಚರಗಳ ಒಡೆಯರು ಸೃಷ್ಟಿಕರ್ತರು ಆದ ನಿಮ್ಮನ್ನು ನಿರಂತರ ಸ್ತುತಿಸಿ ಮಹಿಮೆ ಪಡಿಸುತ್ತೇವೆ. ಪಿತಾಸುಧಾ ಮತ್ತು ಪವಿತ್ರಾನ್ಮರೇ ಆಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ನಿಖಿಲೇಶ್ವರನಿಗೆ ನಮನ, ಕ್ರಿಸ್ತೇಶ್ವರನಿಗೆ ನಮನ. ನಿಖಿಲೇಶ್ವರನಿಗೆ ನಮನ, ಕ್ರಿಸ್ತೇಶ್ವರನಿಗೆ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ. ತನುವೋದಾರಕನೇ ನಮನ, ಆತ್ಮೋದಾರಕನೇ ನಮನ. ತನುವೋದ್ಧಾರಕನೇ ನಮನ, ಆತ್ಮೋದ್ಧಾರಕನೇ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಎಲ್ಲರೂ ಎತ್ತಿ ಹೇಳಿ, ನನ್ನ ಕರ್ತರೇ, ನನ್ನ ಕರ್ತರೇ, ನೀವು ನಿಜವಾಗಿಯೂ ನೀವು ನಿಜವಾಗಿಯೂ ನಮ್ಮ ಶರೀರಗಳನ್ನು ನಮ್ಮ ಶರೀರಗಳನ್ನು ಪುನರುತ್ಥಾನಗೊಳಿಸುವವರು, ಪುನರುತ್ಥಾನಗೊಳಿಸುವವರು, ನಮ್ಮ ಆತ್ಮೋದ್ಧಾರಕರು, ನಮ್ಮ ಆತ್ಮೋದ್ಧಾರಕರು, ನಮ್ಮ ಜೀವವನ್ನು ನಮ್ಮ ಜೀವವನ್ನು ನಿತ್ಯವೂ ಪರಿಪಾಲಿಸುವವರು ನಿತ್ಯವೂ ಪರಿಪಾಲಿಸುವವರು ಆಗಿದ್ದೀರಿ. ಆಗಿದ್ದೀರಿ. ಆದುದರಿಂದ ನಿಮಗೆ ಸ್ತುತಿ, ನಿಮಗೆ ಸ್ತುತಿ, ಕೃತಜ್ಞತೆ, ಕೃತಜ್ಞತೆ, ಆದರ ಆರಾಧನೆಗಳನ್ನು ಸಲ್ಲಿಸಲು ಸದಾ ಬದ್ಧರಾಗಿದ್ದೇವೆ. ಸದಾ ಬದ್ಧರಾಗಿದ್ದೇವೆ. ಸಮಸ್ತ ಸೃಷ್ಟಿಯ ಪ್ರಭುವೇ, ಸಮಸ್ತ ಸೃಷ್ಟಿಯ ಪ್ರಭುವೇ, ಸದಾ ಕಾಲಕ್ಕೂ ಆಮೆನ್. ಆಮೆನ್. ಪ್ರಾಣದಿಂದ ಹೊಗಳಿರಿ, ಪ್ರಣಾಮ ಮಾಡಿ ಭಜಿಸಿರಿ. ಪ್ರಾಣದಿಂದ ಹೊಗಳಿರಿ, ಪ್ರಣಾಮ ಮಾಡಿ ಭಜಿಸಿರಿ. ಪ್ರಸಾದ ಜೀವದಾಯಕ ಪ್ರಭಾವವನ್ನು ನುತಿಸಿರಿ. ಪ್ರಸಾದ ಜೀವದಾಯಕ ಪ್ರಭಾವವನ್ನು ನುತಿಸಿರಿ. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು. ಪರಿಶುದ್ಧನೇ ಅಮರ್ತ್ಯನು, ಪರಮನೇ ನೀಡು ಕರುಣೆಯನು. ಪರಿಶುದ್ಧನೇ ಅಮರ್ತ್ಯನು, ಪರಮನೇ ನೀಡು ಕರುಣೆಯನು. ಸಕಲ
സ്വർഗീയ ദൂതന്മാരോടും ചേർന്ന് സകല സ്വർഗീയ ദൂതരുടനെ സേരി സകല വിശുദ്ധരോടും ചേർന്ന് സകല ಸಂತರೊಡನೆ ಸೇರಿಕೊಂಡು പരിശുദ്ധ അമ്മയോട് ചേർന്ന് ಪರಿಶುದ್ಧ ತಾಯಿಯೊಂದಿಗೆ ಸೇರಿಕೊಂಡು ഇന്നേ ദിവസം ബലി അർപ്പിക്കപ്പെടുന്ന ಇಂದಿನ ದಿನ ಪರಿಶುದ್ಧ ಬಲಿ ಅರ್ಪಿಸಲ್ಪಡುವ എല്ലാ ദേവാലയ കൂട്ടായ്മയോട് ചേർന്ന് ಎಲ್ಲಾ ದೇವಾಲಯ ಸಮೂಹದೊಂದಿಗೆ ಸೇರಿಕೊಂಡು ഇരുകരങ്ങളും ഉയർത്തി ಎರಡು ಕರಗಳನ್ನು ಸ್ವರ್ಗದೆಡೆಗೆ ಎತ್ತಿ ಪರಿಶುದ್ಧನೇ ನಿಖಿಲೇಶನು ಪರಿಶುದ್ಧನೇ ಅತಿಶಕ್ತನು പരിശുദ്ധനേ നിഖിലേശനു പരിശുദ്ധനേ അതിശക്തനു ಪರಿಶುದ್ಧನೇ ಅಮರ್ತ್ಯನು ಪರಮನೇ ನೀಡು ಕರುಣೆಯನು പരിശുദ്ധനേ അമർത്യനു പരമനെ നീടും കരുണയനു സകല ഭൂവാസികളോടും ചേർന്ന് ಸಕಲ ಭೂವಾಸಿಗಳೊಡನೆ ಸೇರಿ എല്ലാ കിടപ്പ് രോഗികളുടെ പ്രാർത്ഥനകളോട് ചേർന്ന് ಎಲ್ಲ ಹಾಸಿಗೆ ಹಿಡಿದು ಇರುವ ರೋಗಿಗಳೊಂದಿಗೆ എല്ലാ ಸೇರಿಕೊಂಡು ദുഃഖിതരുടെ വേദനയോട് ചേർന്ന് ಎಲ್ಲ ದುಃಖಿತರ ವೇದನೆಗಳೊಂದಿಗೆ ಸೇರಿಕೊಂಡು എല്ലാ കഷ്ടപ്പെടുന്നവരുടെ നൊമ്പരങ്ങളോട് ചേർന്ന് ಎಲ್ಲ ಕಷ್ಟಪಡುವ ವೇದನಿಸುವ ಎಲ್ಲರೊಂದಿಗೆ ಸೇರಿ ഇരുകരങ്ങളും ഉയർത്തി ಎರಡು ಕರಗಳನ್ನು ಸ್ವರ್ಗದೆಡೆಗೆ ಎತ್ತಿಕೊಂಡು ಪರಿಶುದ್ಧನೇ ನಿಖಿಲೇಶನು ಪರಿಶುದ್ಧನೇ ಅತಿಶಕ್ತನು പരിശുദ്ധനേ നിഖിലേശനു പരിശുദ്ധനേ അതിശക്തനു ಪರಿಶುದ್ಧನೇ ಅಮರ್ತ್ಯನು ಪರಮನೇ ನೀಡು ಕರುಣೆಯನು പരിശുദ്ധനേ അമർത്യനു പരമനെ നീടും കരുണയനു ഹല്ലേലൂയ 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 ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಸಂತರಲ್ಲಿ ಸಂಪ್ರೀತನಾಗಿ ನೆಲೆಸಿರುವರು ಪರಿಶುದ್ಧರು, ಸ್ತುತರ್ಹರು, ಸರ್ವಶಕ್ತರು, ಅಮರ್ತರು ವಾದ ಪ್ರಭುವೇ, ನಿಮ್ಮ ಸ್ವಭಾವಕ್ಕನುಗುಣವಾಗಿ ಸದಾಕಾಲವು ನಮ್ಮಲ್ಲಿ ದಯೆ ತೋರಿ ನಮ್ಮನ್ನು ಅನುಗ್ರಹಿಸಿರಿ. ಪಿತಾಸುಧ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಸಿರಕನ ಗ್ರಂಥದಿಂದ ಅಧ್ಯಾಯ 44 ವಾಕ್ಯ 1-13 ತನಕ. ವಂದನೆ ಸಲ್ಲಿಸೋಣ ನಾವೀಗ ಪ್ರಸಿದ್ಧ ಪುರುಷರಿಗೆ, ನಮ್ಮನ್ನು ಪಡೆದ ನಮ್ಮ ಕುಲದ ಮೂಲ ಪಿತೃಗಳಿಗೆ. ಪ್ರಕಟಿಸಿಹನು ಸರ್ವೇಶ್ವರ ತನ್ನ ಮಹಾಮಹಿಮೆಯನ್ನು, ತೋರ್ಪಡಿಸಿಹನು ಮೊದಲಿಗಿಂತಲೂ ತನ್ನ ಮಹಾಶಕ್ತಿಯನ್ನು. ತಮ್ಮ ತಮ್ಮ ರಾಜ್ಯಗಳನ್ನು ಆಳಿದವರು, ತಮ್ಮ ಶಕ್ತಿಯಿಂದ ಹೆಸರು ಗಳಿಸಿಕೊಂಡವರು, ತಮ್ಮ ತಿಳುವಳಿಕೆಯಿಂದ ಆಲೋಚನೆಯನ್ನು ನೀಡಿದವರು, ಪ್ರವಚನಗಳಿಂದ ಸಂದೇಶವನ್ನು ಸಾರಿದವರು, ತಮ್ಮ ಸಲಹೆಗಳಿಂದ ಜನಾಂಗಕ್ಕೆ ಮುಂದಾಳಾದವರು, ತಮ್ಮ ತಿಳುವಳಿಕೆಯಿಂದ ಜನಾಂಗಕ್ಕೆ ವಿದ್ಯಾವಂತರಾದವರು, ರಾಗಗಳನ್ನು ಕಂಡುಹಿಡಿದವರು, ಗೀತೆಗಳನ್ನು ರಚಿಸಿ ಕಲಿಸಿದರು. ತಮ್ಮ ನಿವಾಸಗಳಲ್ಲಿ ಶಾಂತಿಯಿಂದ ಬಾಳಿದ ಸಮರ್ಥ ಶ್ರೀಮಂತರು. ಇವರೆಲ್ಲರೂ ತಮ್ಮ ಜೀವನ ಕಾಲದಲ್ಲಿ ಗೌರವಕ್ಕೆ ಪಾತ್ರರಾಗಿದ್ದರು. ಆಯಾ ಕಾಲದಲ್ಲಿ
ಭೂಷಣಪ್ರಾಯರಾಗಿ ಹೋದರು. ಇವರಲ್ಲಿ ಕೆಲವರು ತಮ್ಮ ಹೆಸರುಗಳನ್ನು ಕೆತ್ತಿ ಹೋದರು. ಆ ಹೆಸರುಗಳು ಅವರ ಕೀರ್ತಿಯನ್ನು ಸಾರುತ್ತಿರುವವು. ಇನ್ನು ಕೆಲವರು ಯಾವ ಸ್ಮಾರಕವೂ ಇಲ್ಲದೆ ಎಂದೂ ಇಲ್ಲದಂಥವರಂತೆ ಗತಿಸಿ ಹೋದರು. ಹುಟ್ಟಲಿಲ್ಲವೇನೋ ಎಂಬಂತೆ ಕಣ್ಮರೆಯಾಗಿ ಹೋದರು. ಅವರ ನಂತರ ಅವರ ಮಕ್ಕಳೂ ಸಹ ಅವರಂತೆ ಹೋಗಿಬಿಟ್ಟರು. ಆದರೆ ಅವರು ದಯಾಳುಗಳಾಗಿದ್ದರು. ಮರೆತು ಹೋಗಲಿಲ್ಲ ಅವರ ಸತ್ಕಾರ್ಯಗಳು. ಒಳ್ಳೆಯ ಸೊತ್ತು ಸದಾ ಉಳಿಯುವುದು ಅವರ ಪೀಳಿಗೆಯಲ್ಲಿ. ಅವರ ಮಕ್ಕಳು ಸ್ಥಿರವಾಗಿರುವವರು ಒಡಂಬಡಿಕೆಯ ಅನುಸರಣೆಯಲ್ಲಿ. ಅವರ ಸಂತಾನ ಸ್ಥಿರವಾಗಿರುವುದು ಒಡಂಬಡಿಕೆಯ ಪಾಲನೆಯಲ್ಲಿ. ಅವರ ಮಕ್ಕಳು ಸಹ ನೆಲೆಯಾಗಿ ನಿಲ್ಲುವರು ಅವರ ಅನ್ವೇಷಣೆಯಲ್ಲಿ. ಉಳಿಯುವುದು ಅವರ ಸಂತಾನ ಎಂದೆಂದಿಗೂ. ಅವರ ಗೌರವ ಅಳಿಸಿ ಹೋಗದು. ದೇವರ ವಾಕ್ಯವಿದು. ಇವರಿಗೆ ಕೃತಜ್ಞತೆ ಸಲ್ಲಲಿ. ಎದ್ದು ನಿಲ್ಲೋಣ. ಸಂತ ಮತ್ತಾಯನು ಅರ್ಹಿದ ಶುಭ ಸಂದೇಶದಿಂದ ವಾಚನ. Hallelujah, 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 hallelujah. ಪ್ರಭುವಿನ ಶಾಂತಿ ನಿಮ್ಮೊಂದಿಗಿರಲಿ. ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಅಧ್ಯಾಯ 9 ವಾಕ್ಯಗಳು 32ರಿಂದ. ಕುರುಡರು ಹೊರಟು ಹೋಗುತ್ತಿದ್ದ ಹಾಗೆ ದೆವ್ವ ಹಿಡಿದಿಂದ ಒಬ್ಬ ಮೂಗನನ್ನು ಕೆಲವರು ಯೇಸು ಸ್ವಾಮಿಯ ಬಳಿಗೆ ಕರೆ ತಂದರು. ದೆವ್ವ ಬಿಡಿಸಿದ ಮೇಲೆ ಆ ಮೂಗನಿಗೆ ಮಾತು ಬಂದಿತು. ಜನರೆಲ್ಲರೂ ಆಶ್ಚರ್ಯಚಕಿತರಾದರು. ಇಂತಹ ಕಾರ್ಯವನ್ನು ನಾವು ಇಸ್ರಾಯೇಲಿನಲ್ಲಿ ಕಂಡದೇ ಇಲ್ಲ ಎಂದುಕೊಂಡರು. ಆದರೆ ಫರಿಸಾಯರು ಇವನು ದೆವ್ವಗಳೊಡೆಯನ ಶಕ್ತಿಯಿಂದಲೇ ದೆವ್ವಗಳನ್ನು ಬಿಡಿಸುತ್ತಾನೆ ಎಂದರು. ಯೇಸು ಸ್ವಾಮಿ ಊರೂರುಗಳಲ್ಲೂ ಹಳ್ಳಿಗಳಲ್ಲೂ ಸಂಚಾರ ಮಾಡುತ್ತಾ ಅಲ್ಲಿಯ ಪ್ರಾರ್ಥನಾ ಮಂದಿರಗಳಲ್ಲಿ ಬೋಧಿಸಿದರು. ಶ್ರೀ ಸಾಮ್ರಾಜ್ಯದ ಶುಭ ಸಂದೇಶವನ್ನು ಸಾರಿದರು. ಎಲ್ಲ ತರಹದ ರೋಗ ರುಜಿನಗಳನ್ನು ಗುಣಪಡಿಸಿದರು. ಆ ಜನಸಮೂಹವನ್ನು ಕಂಡಾಗ ಅವರ ಮನ ಕರಗಿತ್ತು. ಏಕೆಂದರೆ ಕುರುಬನಿಲ್ಲದ ಕುರಿಗಳಂತೆ ಅವರು ತೊಳಲಿದ್ದರು ಹಾಗೂ ಬಳಲಿದ್ದರು. ಆದುದರಿಂದ ಯೇಸು ತಮ್ಮ ಶಿಷ್ಯರಿಗೆ, ಬೆಳೆಯನು ಹೇರಳ, ಕೊಯ್ಲುಗಾರರು ವಿರಳ. ಈ ಕಾರಣ ತನ್ನ ಕೊಯ್ಲಿಗೆ ಆಳುಗಳನ್ನು ಕಳುಹಿಸುವಂತೆ ಬೆಳೆಯು ಯಜಮಾನನನ್ನು ಪ್ರಾರ್ಥಿಸಿರಿ ಎಂದರು. ಪ್ರಭು ಕ್ರಿಸ್ತರಿಗೆ ಮಹಿಮೆಯಾಗಲಿ. കണ്ണുകളടച്ച് കരങ്ങൾ നെഞ്ചോട് ചേർത്ത് വെച്ച് ಕಣ್ಣುಗಳನ್ನು ಮುಚ್ಚಿ ಕರಗಳನ್ನು ಜೋಡಿಸಿ ದೇವರ ರಾಜ್ಯ ശുശ്രൂഷയ്ക്കായി ದೇವರ ರಾಜ್ಯದ ಶುಶ್ರೂಷೆಗಾಗಿ അനേകം മക്കൾ മുന്നോട്ട് വരുവാൻ വേണ്ടി പ്രാർത്ഥിക്കണം. ಅನೇಕ ಮಕ್ಕಳು ಮುಂದೆ ಬರಲು ಪ್ರಾರ್ಥಿಸಬೇಕು.
പല കുടുംബങ്ങളിലും ഇന്ന് മക്കളില്ല. ಹಲವು ಕುಟುಂಬಗಳಲ್ಲಿ ಇವತ್ತು ಮಕ್ಕಳಿಲ್ಲ. ഉണ്ടെങ്കിൽ തന്നെ ദൈവരാജ്യ ശുശ്രൂഷയ്ക്ക് വിടാൻ മനസ്സില്ല. ಇದ್ದರೂ ಸಹ ಅವರನ್ನು ದೇವರ ರಾಜ್ಯ ಶುಶ್ರೂಷೆಗೆ ಬಿಡಲು ಇಷ್ಟವಿಲ್ಲ. ആ ചിന്ത മാറ്റിയെടുത്ത് ಆ ಚಿಂತೆಯನ್ನು ನಾವು ಬದಲಾಯಿಸಿ ശുശ്രൂഷയ്ക്ക് വേണ്ടി മക്കളെ വിടുവാൻ, ದೇವರ ಶುಶ್ರೂಷೆಗಾಗಿ ಮಕ್ಕಳನ್ನು ಕಳುಹಿಸಲು മനസ്സുണ്ടാകുന്നതിന് വേണ്ടി പ്രാർത്ഥിക്കണം. ಮನಸ್ಸು ಆಗಲು ಪ್ರಾರ್ಥಿಸಬೇಕು. ദൈവരാജ്യ ശുശ്രൂഷ ದೇವರ ರಾಜ್ಯದ ಶುಶ್ರೂಷೆ ദൈവരാജ്യ പദ്ധതിയുടെ ഭാഗമാണ്. ದೇವರ ರಾಜ್ಯದ ಪದ್ಧತಿಯ ಒಂದು ಭಾಗ. നാം ആണ് അത് മുന്നോട്ട് കൊണ്ടുപോകേണ്ടത്. ನಾವು ಅದನ್ನು ಬೆಳೆಸಿಕೊಂಡು ಹೋಗಬೇಕು. യേശുവിന രാജ്യത്തിന്റെ ರಾಜ್ಯದ എല്ലാ അനുഭവ സമ്പത്തും നമുക്കുള്ളതാണ്. ಎಲ್ಲ ಅನುಭವ ಸಂಪತ್ತು ನಮ್ಮಲ್ಲಿ ಇವೆ. ആ രാജ്യം വികസിക്കണം. ಆ ರಾಜ್ಯವು ಬೆಳೆಯಬೇಕು. ആ രാജ്യത്തെ ഫലം ചൂടണം. ಆ ರಾಜ್ಯವು ಫಲವತ್ತಾಗಬೇಕು. നമുക്ക് നമ്മെ തന്നെ സമർപ്പിക്കാം. ನಮ್ಮನ್ನೇ ಸಮರ್ಪಿಸಿಕೊಂಡು എല്ലാവരും ഇരിക്കുക. ಕೂತ್ಕೊಳ್ಳಿ ಎಲ್ಲರೂ. समर्पिता यीशु मुझे है जीवी सांडून पाकी जीवी नितळ माखा दुःख समर्पिता ಯೇಸು मुझे ಸಂಡೂನ್ ಪಾಕಿ ಜೀವಿ ನಿತಳ ಮಾಖಾದುಕ गे सोमिया गे तुमका काळी मुझे दीता दुका गे सोमिया गे तुमका काळी मुझे दीता दुका गे सोमिया गे तुमका काळी मुझे दीता दुका. സർവേശ്വരനായ പിതാവേ, ഈ കാഴ്ച വസ്തുക്കളോടൊപ്പം ಸರ್ವೇಶ್ವರನಾದ ದೇವರೇ, ಈ ಕಾಣಿಕೆ ವಸ್ತುವಿನೊಂದಿಗೆ ഞങ്ങൾ ഞങ്ങളെ തന്നെയും സമർപ്പിക്കുന്നു. ನಾವು ನಮ್ಮನ್ನೇ ಸಮರ್ಪಿಸುತ್ತಿದ್ದೇವೆ. ഞങ്ങളുടെ എല്ലാ നൊമ്പരങ്ങളെയും മുറിവുകളെയും ನಮ್ಮ ಎಲ್ಲ ನೋವುಗಳನ್ನು, ದುಃಖಗಳನ್ನು, രോഗങ്ങളെയും രോഗപീഠകളെയും ರೋಗವನ್ನು, ರೋಗದ ಪೀಡೆಗಳನ್ನು, ഞങ്ങളുടെ എല്ലാ ദുഃഖങ്ങളെയും സമർപ്പിക്കുന്നു. ನಮ್ಮ ಎಲ್ಲ ದುಃಖಗಳನ್ನು ಸಮರ್ಪಿಸುತ್ತಿದ್ದೇವೆ. പിതാവായ ദൈവമേ, ಪಿತನಾದ ದೇವರೇ, ഈ ബലിവസ്തുക്കളോടൊപ്പം ಈ ಬೆಲೆ ಕಾಣಿಕೆ ವಸ್ತುಗಳೊಂದಿಗೆ ഞങ്ങളുടെ എല്ലാ അപേക്ഷകളെയും ഞങ്ങൾ സമർപ്പിക്കുന്നു. ನಮ್ಮ ಎಲ್ಲ ಬೇಡಿಕೆಗಳನ್ನು ಸಮರ್ಪಿಸುತ್ತಿದ್ದೇವೆ. ഞങ്ങളുടെ അപേക്ഷകളെ നീ അനുഗ്രഹിക്കുക. ನಮ್ಮ ಪ್ರಾರ್ಥನೆಗಳನ್ನು ಅನುಗ್ರಹಿಸಿರಿ. ഞങ്ങൾക്കും ഞങ്ങളുടെ കുടുംബത്തിനും അനുഗ്രഹമായി മാറ്റണം. ನಮಗೂ ನಮ್ಮ ಕುಟುಂಬವನ್ನು ಅನುಗ್ರಹವನ್ನಾಗಿ ಮಾರ್ಪಡಿಸಿರಿ. നമുക്ക് എഴുന്നേറ്റ് നിൽക്കാം. ಇದನ್ನೆಂದುಕೊಳ್ಳಿ ಪ್ರಿಯರೇ. കീർത്തന സല്ലലി പിതനാൻമജരിഗോ വന്ദന പാവന ആത്മനിഗോ കന്യാമാതയ സന്ദ ജോസപ്പര സ്മരണയ ಮಾಡುವ ಈ ದಿನ ಪೂಜೆಯರ್ಪಣೆಯಲ್ಲಿ ಎಂದಿಗೂ ಸಲ್ಲಲಿ ಕೀರ್ತನೆ ಗಾನವು ಎಂದಿಗೂ ಎಂದಿಗೂ ಪ್ರತಿದಿನವೂ ಪ್ರೇಷಿತ ಗಣಗಳ
ಪ್ರೇಷಿತ ದಾಮಸ ಸ್ಮರಣೆಯ ಮಾಡುವ ಈ ಬೆಲಿ ಪೂಜೆಯ ವೇಳೆಯಲ್ಲಿ ಶಕ್ತನು ಕರ್ತನು ನಮ್ಮೊಡನಿರುವನು, ಮುಕ್ತಿಯ ಅರಸನು ನಮಗವನು. ಯಾಕೋಬನ ದೇವ ಆಶ್ರಯ ಕಾತನು, ಇರುವನು ನಮ್ಮೊಡನೆ ಅವನು. ನಿದ್ರಾಧೀನರು ಮೃತರಾದವರು ಉತ್ಥಾನದ ಸೇರಿ ನೆನೆಯುವರು. ನೀನೇ ನೀಡುವ ಭರವಸೆಯಲ್ಲಿ ಸರಿಸಮಾನೆಲ್ಲರೂ ಜಗದಲ್ಲಿ ಜಾಗೃತವಾಗಲಿ ಸನ್ನಿಧಿ ಸಮಯವು, ಅರಳಲಿ ಮನಸ್ಸಿನ ಭಾವಗಳು. ಪ್ರಾರ್ಥನೆಯೊಡನೆ ಉಪವಾಸವು ಸೇರಿಸಿ ಪಾವನ ತ್ರಿತ್ವವ ಭಜಿಸೋಣ. ಪ್ರಭು ಆಶೀರ್ವದಿಸಿರಿ ನನ್ನ ಸಹೋದರರೇ. ಈ ಬಲಿಪೂಜೆಯು ನನ್ನ ಕರಗಳ ಮೂಲಕ ನೆರವೇರುವಂತೆ ನೀವು ನನಗಾಗಿ ಪ್ರಾರ್ಥಿಸಿರಿ. ಸಮಸ್ತ ಸೃಷ್ಟಿಗಳ ಒಡೆಯನಾದ ದೇವರು ತನ್ನ ಚಿತ್ತವನ್ನು ನೆರವೇರಿಸಲು ನಮಗೆ ಶಕ್ತಿ ನೀಡಲಿ. ಈ ಬಲಿಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ನಿಮಗಾಗಿಯೂ ನಮಗಾಗಿಯೂ ಅಖಿಲ ಲೋಕಕ್ಕಾಗಿಯೂ ನೀವು ಅರ್ಪಿಸುತ್ತಿರುವ ಈ ಬಲಿಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ಆಮೆನ್. ಪ್ರಭು ದೇವರೇ, ನೀವು ನಮ್ಮ ಮೇಲೆ ಸುರಿಸಿದ ಸಮೃದ್ಧ ಕೃಪಾವರಗಳಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಾವು ಬಲಹೀನರು, ಪಾಪಿಗಳು ಆಗಿದ್ದರೂ ನಿಮ್ಮ ಅಭಿಷಿಕ್ತರಾದ ಕ್ರಿಸ್ತ ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತದ ಪಾವನ ರಹಸ್ಯವನ್ನು ಆಚರಿಸಲು ನಿಮ್ಮ ಆನಂದ ಕೃಪೆಯಿಂದ ಯೋಗ್ಯರಾಗುವಂತೆ ಮಾಡಿದ್ದೀರಿ. ನೀವು ನೀಡಿದ ಈ ವರದಾನಗಳನ್ನು ಪೂರ್ಣ ಪ್ರೀತಿಯಿಂದಲೂ ದೃಢ ನಂಬಿಕೆಯಿಂದಲೂ ನೆರವೇರಿಸಲು ನಮಗೆ ಶಕ್ತಿ ನೀಡಬೇಕೆಂದು ಭಿನ್ನಯಿಸುತ್ತೇವೆ. ನಾವು ನಿಮಗೆ ಸ್ತುತಿ, ಕೃತಜ್ಞತೆ, ಆದರ ಆರಾಧನೆಗಳನ್ನು ಸಲ್ಲಿಸುತ್ತೇವೆ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ಪ್ರಭುವಿನ ಶಾಂತಿ ನಿಮ್ಮೊಡನೆ ಇರಲಿ. ನಿಮ್ಮೊಡನೆಯೂ ನಿಮ್ಮ ಆತ್ಮದಲ್ಲಿಯೂ ಇರಲಿ. ಸಹೋದರರೇ, ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನೀವು ಪರಸ್ಪರ ಶಾಂತಿಯನ್ನು ಹಾರೈಸಿರಿ. ನಾವೆಲ್ಲರೂ ಪಶ್ಚಾತ್ತಾಪದಿಂದಲೂ ಪರಿಶುದ್ಧ ಹೃದಯದಿಂದಲೂ ಪ್ರಭುವಿಗೆ ಕೃತಜ್ಞತೆ ಸಲ್ಲಿಸಿ ಅವರಲ್ಲಿ ಮೊರೆಯಿಟ್ಟು ಪ್ರಾರ್ಥಿಸೋಣ. ನೀವು ಇಲ್ಲಿ ನೆರವೇರುವ ಪವಿತ್ರ ಕಾರ್ಯಗಳನ್ನು ಸೂಕ್ಷ್ಮವಾಗಿ ವೀಕ್ಷಿಸಿರಿ. ಭಯಭಕ್ತಿಜನಕವಾದ ಪವಿತ್ರ ರಹಸ್ಯಗಳು ಆಶೀರ್ವದಿಸಲ್ಪಡುತ್ತಿವೆ. ಯಾಜಕರು ತಮ್ಮ ಮಧ್ಯಸ್ಥಿಕೆ ಮೂಲಕ ಶಾಂತಿ ಸಮೃದ್ಧಿಗಾಗಿ ಪ್ರಾರ್ಥಿಸಲಿದ್ದಾರೆ. ಅರ್ಧ ನಿಮಿಲಿತ ನೇತ್ರರಾಗಿ ನಿಮ್ಮ ರನ್ಮನೆಗಳನ್ನು ಸ್ವರ್ಗದೆಡೆಗೆ ಒಯ್ದು ಏಕಾಗ್ರತೆಯಿಂದಲೂ ಭಕ್ತಿಯಿಂದಲೂ ಹೃದಯದಲ್ಲಿ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪೂಜ್ಯ ಪಿತನ ದಿವ್ಯ ಪ್ರೇಮವು ದಿವ್ಯ ಸುತನವರ ಪ್ರಸಾದವು ಆನ್ಮಯೋಗವು ಸದಾ ನಮ್ಮಲ್ಲಿ ನೆಲೆಸಲಿ. ಆಮೆನ್. ನಿಮ್ಮ
ಹೃಮ್ಮನ ಮೇಲೆ ಕೆರಳಿ ಸ್ವರ್ಗ ಸೇರುವ ಭಾವ ಹೊಮ್ಮಲಿ. ನಿಮ್ಮ ಹೃಮ್ಮನ ಮೇಲೆ ಕೆರಳಿ ಸ್ವರ್ಗ ಸೇರುವ ಭಾವ ಹೊಮ್ಮಲಿ. ಅಬ್ರಹಾಮನ ದೇವರೇ, ಈಸಾಕನ ದೇವನೇ, ಯಾಕೋಬನ ದೇವನೇ, ಆರಾಧ್ಯನು ರಾಜನೇ, ನಿನ್ನ ಸನ್ನಿಧಿ ಸೇರಲಿ. ಅಖಿಲ ಸೃಷ್ಟಿಯ ಕರ್ತೃದೇವಗೆ ಪರಮ ಪೂಜೆಯ ಅರ್ಪಣೆ. ಅಖಿಲ ಸೃಷ್ಟಿಯ ಕರ್ತೃದೇವಗೆ ಪರಮ ಪೂಜೆಯ ಅರ್ಪಣೆ. ಯೋಗ್ಯಯುಕ್ತದ ಯಾಗವಿದುವೆ, ಯೋಗ್ಯಯುಕ್ತದ ಯಾಗವಿದುವೆ, ಯೋಗ್ಯಯುಕ್ತದ ಯಾಗವಿದುವೆ, ಯೋಗ್ಯಯುಕ್ತದ ಯಾಗವಿದುವೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪಿತಾಸುಧಾ ಪವಿತ್ರಾತ್ಮರಾದ ಸರ್ವೇಶ್ವರ, ನಿಮ್ಮ ಪರಮ ಪೂಜ್ಯ ತ್ರಿತ್ವದ ಆರಾಧ್ಯ ನಾಮವು ಎಲ್ಲ ಆಧಾರಗಳಿಂದ ಸ್ತುತಿಯನ್ನು, ಎಲ್ಲ ನಾಲಿಗೆಗಳಿಂದ ಕೃತಜ್ಞತೆಯನ್ನು, ಎಲ್ಲ ಸೃಷ್ಟಿಗಳಿಂದ ಮಹಿಮೆಯನ್ನು ಪಡೆಯಲು ಯೋಗ್ಯವಾಗಿವೆ. ಏಕೆಂದರೆ ನೀವು ವಿಶ್ವವನ್ನು ಅದರಲ್ಲಿರುವೆಲ್ಲವನ್ನು ಕರುಣೆಯಿಂದ ಸೃಷ್ಟಿಸಿ ಮಾನವ ಕುಲಕ್ಕೆ ಆನಂದ ಕೃಪೆಯನ್ನು ಸುರಿಸಿದರೆ. ಸಹಸ್ರಾರು ಸ್ವರ್ಗ ನಿವಾಸಿಗಳು ಮತ್ತು ಅಸಂಖ್ಯಾತ ದೂತರು ಮಹೋನ್ನತರಾದ ನಿಮ್ಮ ಸನ್ನಿಧಿಯಲ್ಲೇ ಸಾಷ್ಟಾಂಗಂಬರಗಿ ಆರಾಧಿಸುತ್ತಾರೆ. ಆತ್ಮೀಯಂದೇ ಪ್ರಜ್ವಲಿಸುವ ದೂತ ಸಮೂಹಗಳು ನಿಮ್ಮ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಪೀಡದೂತರು, ಪ್ರಭುತ್ವ ದೂತರು ಒಡೆಯರಾದ ನಿಮಗೆ ಆರಾಧನೆಯನ್ನು ಸಲ್ಲಿಸುತ್ತಾರೆ. ಹೋಸನಾ ಯೇಸುವಿನ ನಾಮಕ್ಕೆ, ಹೋಸನಾ ಹೋಸನಾ ಹೋಸನಾ, ಹೋಸನಾ ಯೇಸುವಿನ ನಾಮಕ್ಕೆ, ಹೋಸನಾ ಹೋಸನಾ ಹೋಸನಾ. ಪರಿಶುದ್ಧ ಪರಿಪೂರ್ಣ ಪರಮಶಕ್ತ ಸೇನೆಗಳ ದೇವರಾದ ಕರ್ತರು ನೀವೇ. ಪರ ತುಂಬಿದೆ ನಿನ್ನ ಮಹಿಮೆ, ಸ್ತುತಿ ಸ್ತೋತ್ರ ವಂದನೆ ನಿಮಗೆ ಸದಾ. ಹೋಸನಾ 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 ಹೋಸನಾ, ದಾವೀದ ಪುತ್ರನಿಗೆ ಹೋಸನಾ 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 ಹೋಸನಾ, ದಾವೀದ ಪುತ್ರನಿಗೆ ಹೋಸನಾ. ಕರ್ತನ ನಾಮದಲ್ಲಿ ಬಂದವರು ದೇವಾದಿ ದೇವನಿಗೆ ಹೋಸನಾ. ಯುಗ ಯುಗದಲ್ಲೂ ಜೀವಿಸುವ ಯೇಸುವೆ ನಿಮಗೆ ಸ್ತುತಿ ಸ್ತೋತ್ರ. ಹೋಸನಾ 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 ಹೋಸನಾ, ಕನ್ಯಾತನಯಕ್ಕೆ ಹೋಸನಾ 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 ಹೋಸನಾ, ಕನ್ಯಾತನಯಕ್ಕೆ ಹೋಸನಾ. ಪ್ರಭುವಾದ ದೇವರೇ, ನಿಮ್ಮ ಪ್ರಿಯ ಸುಧರು ನಮಗೆ ಕಲಿಸಿದಂತೆ ಅವರು ಅನುಭವಿಸಿದ ಯಾತನೆಗಳ ಸ್ಮರಣೆಯನ್ನು ನಾವು ಆಚರಿಸುವೆವು. ಪ್ರಭು ಯೇಸು
ತನ್ನನ್ನು ಪರಾಧೀನ ಮಾಡಲಾದ ರಾತ್ರಿಯಲ್ಲಿ ತನ್ನ ನಿರ್ಮಲವಾದ ಕರಗಳಲ್ಲಿ ರೊಟ್ಟಿಯನ್ನೆತ್ತಿಕೊಂಡು ಸ್ವರ್ಗದೆಡೆಗೆ ಆರಾಧ್ಯನಾದ ಪಿತನೇ, ನಿಮ್ಮೊಳಗೆ ಕಣ್ಣುಗಳನ್ನೆತ್ತಿ ಆಶೀರ್ವದಿಸಿ ವಿಭಜಿಸಿ ಶಿಷ್ಯರಿಗೆ ನೀಡುತ್ತಾ ಹೀಗೆಂದರು, ಇದು ನಿಮ್ಮ ಪಾಪ ಪರಿಹಾರಕ್ಕಾಗಿ ವಿಭಜಿಸಲ್ಪಡುವ ನನ್ನ ಶರೀರವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಪೂಜಿಸಿರಿ. ಆರಾಧನೆ 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 ಅಂತೆಯೇ ಪಾನಪಾತ್ರೆಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಆಶೀರ್ವದಿಸಿ ಅವರಿಗೆ ನೀಡುತ್ತಾ ಹೀಗೆಂದರು, ಇದು ಅನೇಕರ ಪಾಪ ಪರಿಹಾರಕ್ಕಾಗಿ ಸುರಿಸಲ್ಪಡುವ ಹೊಸ ಒಡಂಬಡಿಕೆಯ ನನ್ನ ರಕ್ತವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಪಾನ ಮಾಡಿರಿ. ಆರಾಧನೆ 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 ಆರಾಧನೆ. ನಾನು ಈಗ ಮಾಡಿದನ್ನು ನೀವು ನನ್ನ ನಾಮದಲ್ಲಿ ಒಂದುಗೂಡುವಾಗ ನನ್ನ ಸ್ಮರಣಗಾಗಿ ಆಚರಿಸಿರಿ. ಯೇಸುವಿನ ಮರಣವ ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವ ಕೊಂಡಾಡುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ.
ಶಕ್ತರಾದ ದೇವರೇ, ಅಖಿಲ ಧರ್ಮಸಭೆಯ ಅಧಿಪರು, ಆಚಾರ್ಯ ಶ್ರೇಷ್ಠರು ಆದ ನಮ್ಮ ಜಗದ್ಗುರು ಪರಮ ಪೂಜ್ಯ ಪೋಪ್ ಫ್ರಾನ್ಸಿಸ್ ಅವರಿಗಾಗಿಯೂ, ನಮ್ಮ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಬಿಷಪ್ ಪೀಟರ್ ಪೋಲ್ ಸಲ್ದಾನ, ಬಿಷಪ್ ಲಾರೆನ್ಸ್ ಅವರಿಗಾಗಿಯೂ, ಪವಿತ್ರ ಧರ್ಮಸಭೆಗಾಗಿಯೂ, ಯಾಜಕರು, ಆಡಳಿತಗಾರರು, ಅಧಿಕಾರಿಗಳು ಮುಂದಾದವರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಎಲ್ಲ ಪ್ರವಾದಿಗಳ, ಪ್ರೇಷಿತರ, ಹುತಾತ್ಮರ, ವಂದನೀಯರ ಗೌರವಕ್ಕಾಗಿಯೂ, ನಿಮ್ಮ ಸನ್ನಿಧಿಯಲ್ಲಿ ಪ್ರೀತಿ ಪಾತ್ರರಾದ ನೀತಿವಂತರು, ಪುನೀತರು ಆದೆಲ್ಲ ಪಿತಾಮಹರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ದುಃಖಿತರು, ದರಿದ್ರರು, ಪೀಡಿತರು, ರೋಗಿಗಳು, ದೀನರು ಅದೆಲ್ಲ ಎಲ್ಲರಿಗಾಗಿಯೂ, ನಿಮ್ಮ ನಾಮದಲ್ಲಿ ನಮ್ಮಂದಗಲಿದ ಎಲ್ಲ ಮೃತರಿಗಾಗಿಯೂ, ನಿಮ್ಮ ಕಾರುಣ್ಯವನ್ನು ಭರವಸೆಯಿಂದ ಕಾದಿರುವ ಈ ಜನತೆಗಾಗಿಯೂ, ಅನರ್ಹನಾದ ನನಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಮೌನವಾಗಿ ಭಯಭಕ್ತಿಯಿಂದ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಡನಿರಲಿ. ಪ್ರಭುವೇ, ನಿಮ್ಮ ಪವಿತ್ರ ಆತ್ಮರ ಆಗಮನವಾಗಲಿ. ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮರೇ. ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮನೇ. ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮರೇ. ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮನೇ. ನನ್ನ ಮುರಿದೋದ ಮನಸ್ಸಿಗೆ ಬಾ, ನನ್ನ ಬರಿದಾದ ಬದುಕಿಗೆ ಬಾ. ನನ್ನ ಮುರಿದೋದ ಮನಸ್ಸಿಗೆ ಬಾ, ನನ್ನ ಬರಿದಾದ ಬದುಕಿಗೆ ಬಾ. ಈ ಜೀವಕ್ಕೆ ನನ್ನಾತ್ಮಕ್ಕೆ ಉಸಿರಾಗಿ ನೀ ಬೇಗ ಬಾ. ಈ ಜೀವಕ್ಕೆ ನನ್ನಾತ್ಮಕ್ಕೆ ಉಸಿರಾಗಿ ನೀ ಬೇಗ ಬಾ. ಹಾಲೆಲೂಯಾ, 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 ಹಾಲೆಲೂಯಾ. Hallelujah, 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 hallelujah. Hallelujah, 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 hallelujah. Hallelujah, 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 hallelujah. Hallelujah, 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 hallelujah. Yesue, 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 Yesue. Hallelujah, hallelujah, hallelujah. Hallelujah, 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 hallelujah. Hallelujah, 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 hallelujah. Hallelujah, hallelujah, hallelujah. ಪವಿತ್ರಾತ್ಮರೇ, ಈ ಬಲಿವಸ್ತುಗಳ ಮೇಲೆ, ಬಲಿ ಕಾಣಿಕೆ ಈ ವಸ್ತು ಬಲಿಪೀಠದ ಮೇಲೆ, ಬಲಿಪೀಠದ ಮೇಲೆ, ಈ ಆಲಯದ ಮೇಲೆ, ಈ ಆಲಯದ ಮೇಲೆ, ದೈವ ಮಕ್ಕಳ ಮೇಲೆ, ಈ ದೇವ ಮಕ್ಕಳ ಮೇಲೆ ಶಕ್ತಿಯಾಗಿ, ಅಗ್ನಿಯಾಗಿ ಇಳಿದು ಬಂದಿರಿ. ಇಳಿದು ಬನ್ನಿರಿ. Hallelujah, 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 hallelujah. ನನ್ನ ಮುರಿದೋದ ಮನಸ್ಸಿಗೆ ಬಾ, ನನ್ನ ಬರಿದಾದ ಬದುಕಿಗೆ ಬಾ. ನನ್ನ ಮುರಿದೋದ ಮನಸ್ಸಿಗೆ ಬಾ, ನನ್ನ ಬರಿದಾದ ಬದುಕಿಗೆ ಬಾ. ಈ ಜೀವಕ್ಕೆ ನನ್ನಾತ್ಮಕ್ಕೆ ಉಸಿರಾಗಿ ನೀ ಬೇಗ ಬಾ. ಈ ಜೀವಕ್ಕೆ ನನ್ನಾತ್ಮಕ್ಕೆ ಉಸಿರಾಗಿ ನೀ ಬೇಗ ಬಾ. ಹಾಲೆಲೂಯಾ, 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 ಹಾಲೆಲೂಯಾ. ಪವಿತ್ರಾತ್ಮರೇ, ಪವಿತ್ರಾತ್ಮರೇ,
കുടുംബങ്ങളുടെ മേലെ, ನಮ್ಮ കുടുംബಗಳ ಮೇಲೆ, കൃഷിയിടങ്ങളുടെ മേലെ, ಕೃಷಿ ಸ್ಥಳಗಳ ಮೇಲೆ, തൊഴിൽ സ്ഥാപനങ്ങളുടെ ನಮ್ಮ മേലെ, ವ್ಯವಹಾರ ವಹಿವಾಟುಗಳ ಮೇಲೆ, പഠിക്കുന്ന കുഞ്ഞുങ്ങളുടെ മേലെ, ವಿದ್ಯಾಭ್ಯಾಸ ಮಾಡುವ ಎಲ್ಲಾ ಮಕ್ಕಳ ಮೇಲೆ, ജോലിക്കായി പോകുന്ന എല്ലാ സഹോദര സഹോദരികളുടെ മേലെ, ಕೆಲಸ ಕಾರ್ಯಗಳಲ್ಲಿ ತೊಡಗಿರುವ ಎಲ್ಲಾ ಸಹೋದರ ಸಹೋದರಿಯಂದರ ಮೇಲೆ ಶಕ್ತಿಯಾಗಿ ಅಭಿಷೇಕವಾಗಿ ಈಗ ಇಳಿದು ಬಂದಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಮನಸ್ಸಿಗೆ ಬಾ, ನನ್ನ ಬರಿದಾದ ಬದುಕಿಗೆ ಬಾ, ನನ್ನ ಮುರಿದೋದ ಮನಸ್ಸಿಗೆ ಬಾ, ನನ್ನ ಬರಿದಾದ ಬದುಕಿಗೆ ಬಾ. ಈ ಜೀವಕ್ಕೆ ನನ್ನ ಆತ್ಮಕ್ಕೆ ಉಸಿರಾಗಿ ನೀ ಬೇಗ ಬಾ. ಈ ಜೀವಕ್ಕೆ ನನ್ನ ಆತ್ಮಕ್ಕೆ ಉಸಿರಾಗಿ ನೀ ಬೇಗ ಬಾ. ಹಾಲೆಲೂಯಾ, 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 ಹಾಲೆಲೂಯಾ. ಸಜೀವವೂ ಪವಿತ್ರವೂ ಜೀವದಾಯಕವೂ ಆಗಿರುವ ನಿಮ್ಮ ನಾಮಕ್ಕೆ ಸ್ತುತಿ ಕೃತಜ್ಞತೆಯಾದರ ಆರಾಧನೆಗಳನ್ನು ನಾವು ಸಲ್ಲಿಸುವವು ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಪ್ರಭುವೇ ಅನುಗ್ರಹಿಸಿರಿ. ನಮ್ಮ ಪ್ರಭುವಾದ ದೇವರೇ, ನಾವು ಅನರ್ಹರು, ಸಂಪೂರ್ಣವಾಗಿ ಅನರ್ಹರು. ಆದರೂ ಸುತರವೂ ಪವಿತ್ರವೂ ಜೀವದಾಯಕವೂ ದೈವಿಕವೂ ಆದ ಈ ಪವಿತ್ರ ರಹಸ್ಯಗಳ ಕಡೆಗೆ ನಿಮ್ಮ ಕಾರುಣ್ಯವು ನಮ್ಮನ್ನು ಬರುವಂತೆ ಮಾಡಿದೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪವಿತ್ರ ನಾಮಕ್ಕೆ ಮಹಿಮೆಯು, ಒಡೆಯರಾದ ನಿಮಗೆ ಆರಾಧನೆಯು ಸದಾಕಾಲವೂ ಸಲ್ಲಲಿ. ಸಜೀವವೂ ಜೀವದಾಯಕವೂ ಆದ ರೊಟ್ಟಿಯು ಸ್ವರ್ಗಲೋಕದಿಂದ ಇಳಿದು ಬಂದಿದೆ ಮತ್ತು ಅಖಿಲ ಲೋಕಕ್ಕೆ ಜೀವ ಬೀಯುತ್ತದೆ. ಇದನ್ನು ಪೂಜಿಸುವವರು ಮರಣ ಹೊಂದುವುದಿಲ್ಲ, ಬದಲಾಗಿ ಪಾಪ ವಿಮೋಚನೆಯನ್ನು, ಆತ್ಮೋದ್ಧಾರವನ್ನು, ನಿತ್ಯ ಜೀವವನ್ನು ಪಡೆಯುವರು. ಜೀವವಾಗಿರುವ ದೇವ, ಜೀವ ನೀಡುವ ದೇವ, ಪ್ರಭು ಯೇಸು ದೇವ, ನನ್ನಲ್ಲಿ ವಾಸಿಸು, ನನ್ನಲ್ಲಿ ಸ್ವಂತವಾಗಿಸು, ನನ್ನ ನೆರಳಾಗಿರಲು ಬಾದೊರೆ. ನನ್ನ ಮನವು ನಿನ್ನ ಕಾದಿದೆ, ನನ್ನ ಹೃದಯ ನಲಿದಾಡಿದೆ, ನಾನಿನ್ನಲ್ಲಿ ಒಂದಾಗುವೆ ದೇವಾ. ನನ್ನ ಮನವು ನಿನ್ನ ಕಾದಿದೆ, ನನ್ನ ಹೃದಯ ನಲಿದಾಡಿದೆ, ನಾನಿನ್ನಲ್ಲಿ ಒಂದಾಗುವೆ ದೇವಾ. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಕೃಪೆಯು, ಪಿತನಾದ ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೆಲ್ಲರೊಂದಿಗೆ ಇರಲಿ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ನಮ್ಮ ರಕ್ಷಕರ ಮೌಲ್ಯವಾದ ಶರೀರ ರಕ್ತಗಳನ್ನು ನಾವೆಲ್ಲರೂ ರೂಪಾಧ್ಯಕ್ಷಗಳಿಂದ ಸಮೀಪಿಸೋಣ. ಪಶ್ಚಾತ್ತಾಪದ ಭರವಸೆಯೊಂದಿಗೆ ಅಪರಾಧಗಳಿಂದ ದೂರವಿರೋಣ. ನಮ್ಮ ಪಾಪಗಳ ಕುರಿತು ಪಶ್ಚಾತ್ತಪಿಸಿ ಸಹೋದರರ ತಪ್ಪುಗಳನ್ನು ಕ್ಷಮಿಸೋಣ. ನಾವು ಸಕಲಕ್ಕೂ ಒಡೆಯನಾದ ದೇವರಲ್ಲಿ ಕೃಪೆಯನ್ನು, ವಿಮೋಚನೆಯನ್ನು ಬೇಡಿಕೊಳ್ಳೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ನಾವು ಭಿನ್ನತೆಗಳನ್ನು, ಕಲಹಗಳನ್ನು ತ್ಯಜಿಸಿ ಅಂತರಂಗವನ್ನು ಶುದ್ಧಗೊಳಿಸೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ವೈಮನಸ್ಸೆ ಹಾಗೂ ದ್ವೇಷಗಳನ್ನು ನೀಗಿಸಿ ನಮ್ಮ ಆತ್ಮಗಳನ್ನು ಪಾವನಗೊಳಿಸೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಪರಮ ಪ್ರಸಾದವನ್ನು ಸ್ವೀಕರಿಸಿ ಪವಿತ್ರಾತ್ಮರಿಂದ ಪಾವನರಾಗೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಐಕ್ಯ ಮತ್ತು ಅನ್ಯೋನ್ಯತೆಯಿಂದ ಪವಿತ್ರ ರಹಸ್ಯಗಳಲ್ಲಿ ಪಾಲ್ಗೊಳ್ಳೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಕರ್ತರೇ, ಇವು ನಮ್ಮ ಶರೀರಗಳ ಉತ್ಥಾನಕ್ಕೂ ಆತ್ಮಗಳ ಉದ್ಧಾರಕ್ಕೂ ಕಾರಣವಾಗಲಿ, ನಿತ್ಯ ಜೀವಕ್ಕೂ ಕಾರಣವಾಗಲಿ ಎಂದೆಂದಿಗೂ ಆಮೆನ್. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ.
ಪ್ರಭುವಾದ ದೇವರೇ, ಕರುಣೆಯಿಂದ ನೀವು ನಮಗಿದ್ದ ದೃಢ ನಂಬಿಕೆಯಿಂದ ನಿಮ್ಮ ಸನ್ನಿಧಿಯಲ್ಲಿ ಸದಾಕಾಲವು ನಿರ್ಮಲ ಹೃದಯರು, ಪ್ರಸನ್ನವದನರು, ನಿಷ್ಕಳಂಕರು ಆಗಿ ನಡೆಯುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿರಿ. ನಾವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಮರೆಯಿಟ್ಟು ಹೀಗೆ ಪ್ರಾರ್ಥಿಸುವೆವು. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ನಿಮ್ಮದೇ ಆಗಿದೆ. ಆಮೆನ್. ಪ್ರಭುವಿನ ಶಾಂತಿ ನಿಮ್ಮೊಂದಿಗೆ ಇರಲಿ. ನಿಮ್ಮೊಂದಿಗೂ ಇರಲಿ. ಪರಮ ಪ್ರಸಾದವನ್ನು ಪರಿಶುದ್ಧ ಜನರು ಸ್ವೀಕರಿಸಲಿ. ಏಕಮಾತ್ರ ಪಿತರು ಪರಿಶುದ್ಧರು, ಏಕಮಾತ್ರ ಪುತ್ರರು ಪರಿಶುದ್ಧರು, ಏಕಮಾತ್ರ ಪವಿತ್ರಾತ್ಮರು ಪರಿಶುದ್ಧರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಎಂದೆಂದಿಗೂ ಮಹಿಮೆಯಾಗಲಿ. ಆಮೆನ್. ನೀವು ಜೀವಂತ ದೇವರನ್ನು ಕೊಂಡಾಡಿರಿ. ಧರ್ಮಸಭೆಯಲ್ಲಿ ದೇವರಿಗೆ ಮಹಿಮೆಯಾಗಲಿ. ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ಅವರ ಕೃಪೆಯು ಕರುಣೆಯು ನಮ್ಮ ಮೇಲೆ ಇರಲಿ. ಪ್ರಭು ಯೇಸು ಕ್ರಿಸ್ತರ ಜೀವದಾಯಕ ಕೃಪಾವರವು ಅವರ ಕರುಣೆಯಿಂದ ನಮ್ಮೆಲ್ಲರಲ್ಲಿಯೂ ಸಂಪೂರ್ಣವಾಗಲಿ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ಸಹೋದರರೇ, ಸ್ವರ್ಗರಾಜ್ಯದ ಭರವಸೆಯೊಂದಿಗೆ ದೇವಪುತ್ರರ ಶರೀರವನ್ನು ಸ್ವೀಕರಿಸಲು ಮತ್ತು ಅವರ ರಕ್ತವನ್ನು ಪಾನ ಮಾಡಲು ಧರ್ಮಸಭೆಯು ನಿಮ್ಮನ್ನು ಆಹ್ವಾನಿಸುತ್ತಿದೆ. ಕ್ರಿಸ್ತರ ಶರೀರವು ರಕ್ತವು ಋಣಗಳ ಪರಿಹಾರಕ್ಕೂ ನಿತ್ಯ ಜೀವನಕ್ಕೂ ಕಾರಣವಾಗಲಿ. यीशु तेरे साथ है, डरने की बात नहीं। यीशु तेरे साथ है, डरने की बात नहीं। चलते जाना यीशु के साथ, वो तेरा साथ देगा। चलते जाना यीशु के साथ, वो तेरे साथ देगा। इसलिए हम स्तुति गाएंगे, इसलिए हम गाएंगे, इसलिए हम स्तुति गाएंगे, इसलिए हम गाएंगे।
यीशु ने मुझको चंगा किया है, यीशु ने मुझको आनंद दिया है, यीशु ने मुझको चंगा किया है, यीशु ने मुझको आनंद दिया है, यीशु ने मुझको चंगा किया है, यीशु ने मुझको आनंद दिया है, यीशु ने मुझको चंगा किया है, यीशु ने मुझको आनंद दिया है। इसलिए हम स्तुति गाएंगे, इसलिए हम गाएंगे, इसलिए हम स्तुति गाएंगे, इसलिए हम गाएंगे। यीशु तेरे साथ है, डरने की बात नहीं, यीशु तेरे साथ है, डरने की बात नहीं। जीवन के कठिन दुखी समय में तूने मुझको प्यार दिया है, जीवन के कठिन दुखी समय में तूने मुझको प्यार किया है, जीवन के कठिन दुखी समय में तूने मुझको प्यार दिया है, जीवन के कठिन दुखी समय में तूने मुझको प्यार दिया है। इसलिए हम स्तुति गाएंगे, इसलिए हम गाएंगे, इसलिए हम स्तुति गाएंगे, इसलिए हम गाएंगे, इसलिए हम स्तुति गाएंगे, इसलिए हम गाएंगे, इसलिए हम स्तुति गाएंगे, इसलिए हम गाएंगे। यीशु तेरे साथ है, डरने की बात नहीं, यीशु मेरे साथ है, डरने की बात नहीं, यीशु मेरे साथ है, डरने की बात नहीं, यीशु मेरे साथ है, डरने की बात नहीं, डरने की बात नहीं, डरने की बात नहीं, डरने की बात नहीं। യേശുവിന് നമുക്ക് നന്ദിയും സ്തുതിയും പറയാം.
ನಮ್ಮೊಳಗೆ ಬಂದ ಯೇಸುವಿಗೆ ಸ್ತುತಿ ಕೃತಜ್ಞತೆಯನ್ನು ಹೇಳುವ. നമുക്കൊരു യോഗ്യത പോലും ഇല്ലാതിരുന്നിട്ടും ನಮಗೆ ಯಾವ ಯೋಗ್ಯತೆ ಇಲ್ಲದಿದ್ದರೂ അവിടുന്ന് സ്വർഗം വിട്ടിറങ്ങി നമ്മുടെ ഇടയിലേക്ക് വന്നു. ಸ್ವರ್ಗವನ್ನು ಬಿಟ್ಟು ನಮ್ಮೆಡೆಗೆ ಬಂದಂತ അവിടുന്ന് മനുഷ്യന്റെ രൂപം സ്വീകരിച്ചു. ಮನುಷ್ಯನ ರೂಪವನ್ನು ತಾಳಿದ. ഇന്ന് നമ്മോടൊപ്പമായിരിക്കുവാൻ, ಇವತ್ತು ನಮ್ಮೊಂದಿಗೆ ಆಗಿರಲು, നമ്മോടൊപ്പം വസിക്കുവാൻ, ನಮ್ಮೊಂದಿಗೆ ಜೀವಿಸಲು അവിടുന്ന് വിശുദ്ധ കുർബാന സ്ഥാപിച്ചു. ಪರಿಶುದ್ಧ ಬಲಿಯ ಮುಖಾಂತರ ನಮಗಾಗಿ, ഇന്ന് വിശുദ്ധ കുർബാനയിലൂടെ ಪರಿಶುದ್ಧ ಬಲಿಯ ಮುಖಾಂತರ അവിടുന്ന് അപ്പത്തിന്റെ രൂപത്തിൽ നമ്മുടെ ഹൃദയത്തിലേക്ക് ರೊಟ್ಟಿಯ ರೂಪದಲ್ಲಿ ನಮ್ಮ ಹೃದಯದಲ್ಲಿ ಜೀವಿಸುತ್ತಿದ್ದಾರೆ. യേശുവേ നമുക്ക് നന്ദി സ്തുതിയും ಯೇಸುವಿಗೆ ಕೃತಜ್ಞತೆಯನ್ನು ಹೇಳುವ. യേശുവേ വന്ദനേ, ಯೇಸುವೇ ವಂದನೆ, യേശുവേ ആരാധನೆ, ಯೇಸುವೇ ಆರಾಧನೆ, യേശുവേ സ്തുതി, ಯೇಸುವೇ ಸ್ತುತಿ, യേശുവേ മഹിമ, ಯೇಸುವೇ ಮಹಿಮೆ, യേശുവേ സ്തോത്രം, ಯೇಸುವೇ ಸ್ತೋತ್ರ. ഹല്ലേലൂയ, 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 ഹല്ലേലൂയ. നമുക്ക് എഴുന്നേറ്റ് നിൽക്കാം. ಎದೆನೆಂದುಕೊಳ್ಳುವ. പരിപാവന ബലി പൂജയലി സുരനാദന നമേ ಸಿದ ನಮಗೆ ಪರಿಪೂಜಿದವಿ ರಹಸ್ಯಗಳು ಪಾವನ ಜೀವನ ನೀಡಿರಲಿ. ನಮನ ನಮನ ಶಿರಬಾಗಿ ನಮನ ದೈವಿಕ ರಾಜ್ಯ ಮಹತ್ತದಳು ದೈವಾನಂದವ ಪಡೆದಿರಲು ಸುರಗಣ ಜೊತೆಯಲಿ ನಿಂತಿರಲು ಸುರವರ ನೀಡಲಿ ನಮಗೊಂದು ನಮನ ನಮನ ಶಿರಬಾಗಿ ನಮನ ಪಾವನ ಸಭಯ ತನಯರಲಿ ಸರ್ವ ಸಮಸ್ತ ಜನಗಂದಲಿ ಈಶನ ವರಮಳೆ ಸುರಿದಿರಲಿ ಇಂದು ಎಂದಿಗೂ ಎಂದೆಂದಿಗೂ ನಮನ ನಮನ ಶಿರಬಾಗಿ ನಮನ 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 ಶಿರಬಾಗಿ ನಮನ. ಪೌತ್ರಿಕನಾದ ಬಲಿಪೀಠವೇ ವಂದನೆ, ನಮ್ಮ ಪ್ರಭುವಿನ ಸಮಾಧಿಯ ವಂದನೆ. ನಿನ್ನಿಂದ ನಾನು ಸ್ವೀಕರಿಸಿದ ಪರಮ ಪ್ರಸಾದವು ಕೃಣಗಳ ಪರಿಹಾರಕ್ಕೂ ಪಾಪಗಳ ವಿಮೋಚನಕ್ಕೂ ಕಾರಣವಾಗಲಿ. ಪುನಃ ಬಲಿಪೂಜೆಯನ್ನು ಅರ್ಪಿಸಲು ಬರುವನೋ ಇಲ್ಲವೋ ನನ್ನರಿಯನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಹೊಸದಾಗಿ ಯಾರಾದರೂ ಬಂದಿದ್ದಾರೆ ಆ ಕೈ ಮೇಲೆ ಹಾಕಿ. ಪೈಲೆ ಪೊಟಿ ಕೊನೆಯ ಇಲ್ಯಾಸದಲ್ಲೇ ಯಾರಿದ್ದೆ ರೇ ತಿರುಮಂದಿರಾಗ್. ಓಕೆ, ತುಂಬ 3-4 ಜನ ಇದ್ದಾರೆ. ಅವರಿಗೊಂದು ಗಟ್ಟಿ ಚಪ್ಪಾಳೆ ತಟ್ಟುತ್ತಾ ನಾವು ಸ್ವಾಗತಿಸೋಣ. ನಿಮಗೆಲ್ಲರಿಗೂ ಹೊಸದಾಗಿ ಬಂದವರಿಗೆ ಈ ಧ್ಯಾನಕೂಟಕ್ಕೆ, ಧ್ಯಾನ ಕೇಂದ್ರಕ್ಕೆ ನಿಮಗೆ ಸ್ವಾಗತವನ್ನು ನಾವು ಬಯಸ್ತೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ಪ್ರತಿ ಶುಕ್ರವಾರ ಧ್ಯಾನಕೂಟ ಇರುತ್ತದೆ ಬೆಳಿಗ್ಗೆ 10ರಿಂದ 2 ಗಂಟೆಯ ತನಕ. ಹಾಗೂ ನಿಮಗೆ ಯಾವುದಾದ್ರೂ ಬಲಿಪೂಜೆಗಳನ್ನು ಕೊಡಲಿಕ್ಕಿದ್ದರೆ, ಕಾಣಿಕೆಗಳನ್ನು ಕೊಡಲಿಕ್ಕಿದ್ದರೆ, ಇಲ್ಲಿ ಬೇಕಾದ ಪ್ರತ್ಯೇಕವಾಗಿ ಸ್ಪಾನ್ಸರ್ಶಿಪ್ ನಿಮಗೆ ಯಾವುದಾದ್ರೂ ಕೊಡಲಿಕ್ಕಿದ್ರೆ ಹಿಂದುಗಡೆ ಕೊಟ್ಟು ರಸೀದಿಯನ್ನು ಪಡ್ಕೊಳ್ಳಿ. ಹಾಗೂ ನಿಮಗೆ ಬೇರೆ ಯಾವುದಾದ್ರೂ ವಸ್ತುಗಳು ಬೇಕಿದ್ದರೆ ಅಲ್ಲಿ ಸಿಗುತ್ತವೆ, ಆ ಸ್ಟಾಲಲ್ಲಿ ಲಭ್ಯವಿದೆ, ಅದನ್ನು ನೀವು ಪಡ್ಕೊಳ್ಬಹುದು. ಹಾಗೂ
ಜುಲೈ ತಿಂಗಳಲ್ಲಿ 21-22 ತಾರೀಕಿನ 2 ದಿವಸದ ಇಡೀ ದಿವಸದ ಧ್ಯಾನಕೂಟ ಇದೆ. ಅದಕ್ಕಾಗಿ ದಿನಾಲೂ ನೀವು ಪ್ರಾರ್ಥಿಸಿರಿ. ಸಾಜಿ ಜೋಸೆಫ್ ಮತ್ತು ಅವರ ಪಂಗಡ ಇಲ್ಲಿ ಬರುತ್ತದೆ. 2 ದಿವಸ ಧ್ಯಾನಕೂಟ ಬರುವ ತಿಂಗಳಲ್ಲಿ ಜುಲೈಯಲ್ಲಿ 21 ಮತ್ತು 22 ಶುಕ್ರವಾರ ಮತ್ತು ಶನಿವಾರದಂದು ಈ ಧ್ಯಾನಕೂಟ ಇರುತ್ತದೆ. ಅದು ಇದರಿಗೆ ತಿಳಿಸಿರಿ. ಹಾಗೂ ಇದಕ್ಕಾಗಿ ದಯಮಾಡಿ ನೀವೆಲ್ಲರೂ ದಿನಾಲೂ ನಿಮ್ಮ ಪ್ರಾರ್ಥನೆಯಲ್ಲಿ ಒಂದು ಜಪಮಾಲೆ ಹೇಳುವಾಗ ಒಂದು ಜಪಮಾಲೆಯನ್ನು ಈ ಧ್ಯಾನಕೂಟಕ್ಕಾಗಿ ನೀವು ಪಠಿಸಿರಿ, ಪ್ರಾರ್ಥಿಸಿರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅವರಿಗೆ ಸಾಕ್ಷಿ ನೀಡಲಿದೆಯಾ? ಸಾಕ್ಷಿನ ಒನಾಗಿ ಸಾಕ್ಷಿ ದೇವಗಾಸಾಗಿ ಇಲ್ಲಿ ಆದಂಥ ಘಟನೆಗಳು, ಹೋದ ಧ್ಯಾನಕೂಟಗಳಲ್ಲಿ ನಿಮ್ಮ ಜೀವನದಲ್ಲಿ ಆದಂಥ ಅದ್ಭುತಗಳು, ನಿಮಗೆ ಸಿಕ್ಕಿದಂಥ ಮನಸ್ಸಿಗೆ ಶಾಂತಿ, ನೆಮ್ಮದಿ ಎಲ್ಲವನ್ನು ನೀವು ಒಂದು ಸಾಕ್ಷಿ ರೂಪದಲ್ಲಿ ಹೇಳಿದರೆ ತುಂಬ ಜನರಿಗೆ ಒಳಿತಾಗದೆ, ತುಂಬ ಜನರಿಗೆ ವಿಶ್ವಾಸವೂ ಸಿಗುತ್ತದೆ. ಅದಕ್ಕಾಗಿ ನಾವೆಲ್ಲರೂ ಪ್ರತ್ಯೇಕವಾಗಿ ನಿಮ್ಮ ಯಾವುದಾದರೂ ಸಾಕ್ಷಿಗಳಿದ್ದರೆ ದಯಮಾಡಿ ಮುಂದಕ್ಕೆ ಬಂದು ನೀವು ಸಾಕ್ಷಿಗಳನ್ನು ನೀಡಬಹುದು. യേശുവേ നന്ദി, യേശുവേ സ്തുതി, യേശുവേ ആരാധന. കഴിഞ്ഞ 9 മാസമായിട്ട് എനിക്ക് ಒಂದು ദുരാത്മാവ് എൻ്റെ മേമ്പേല ಬಂದಿದ್ದು. ಮತ್ತು എനിക്ക് പിന്നെ ഭയങ്കര ഇതായിരുന്നു. എനിക്ക് എൻ്റെ മകൾ എനിക്ക് അവിടെ പ്രാർത്ഥനയാക്കി. ഇവിടെ എല്ലാവരുടെയും പ്രാർത്ഥനയിൽ എനിക്ക് എൻ്റെ ചർച്ചിൻ്റെ അവരും കൂടി എനിക്ക് വന്ന് പ്രാർത്ഥനയാക്കി. എൻ്റെ ശരീരത്തിൽ നിന്നതെല്ലാം എടുത്തു വിട്ടു. ഇപ്പം യേശു എൻ്റെ വീട്ടിൽ രക്ഷയായിട്ട് വന്നിരിക്കുകയാണ്. ഈശോ എൻ്റെ രാജാവായി എൻ്റെ വീട്ടിൽ വാണിരിക്കുകയാണ്. യേശുവേ നന്ദി, ഈശോയെ സ്തോത്രം, ഈശോയെ ಆರಾಧನಾ. ಇವರು ಹೇಳಿದ ಅರ್ಥವಾಯಿತೇನಾದರೂ? ಅವರು ಹೇಳಿರೋದು ಅವರ ಮನೆಯಲ್ಲಿ ಒಂದು ದುರಾತ್ಮ ಶಕ್ತಿ ಏನೋ ಅವರಿಗೆ ತುಂಬ ಹಿಂಸೆ ಕೊಡ್ತಾ ಇತ್ತು. ಅದು ಅವರನ್ನು, ಅವರ ಕುಟುಂಬಸ್ಥರನ್ನು ಬಿಟ್ಟು ಹೋಗಿದೆ. ಈಗ ಅವರು ಸಂತೋಷದಲ್ಲಿ ಇದ್ದಾರೆಂದು ಅವರು ವ್ಯಕ್ತಪಡಿಸುತ್ತಿದ್ದಾರೆ. ಸಿಡ್ಲು ಹೊಡೆದಾಗ ನಾನು 8 ಗಂಟೆಯಿಂದ ಹೊರಗಡೆ ಬಂದಿದ್ದೆ. ಆವಾಗ ಬೈಬಲ್ ಓದಿ, ಕನ್ನಡ ಬೈಬಲ್ 31 ವಾಕ್ಯ ಅದನ್ನು ಓದಿ ನೋಡಿ, ಅದನ್ನು ಓದ್ಬಿಟ್ಟು ಹೊರಗಡೆ ಬಂದೆ. ಸಿಡ್ಲು ಬಡಾರ್ ನೋಡಿತ್ತು. ನಾನು ಒಳಗಡೆ ಹೆಂಗೆ ಹೋಗಿ ಬಿದ್ದೆ ಅನ್ನೋದು ಗೊತ್ತಿಲ್ಲ. ಆವಾಗ ಮನೆ ಈ ಕಡೆ ಪಾಸ್ ಏನೂ ಇಲ್ಲ. ನೋವು ಅಂದರೆ ನಾವು ಬೆಳಗು ಮಲ್ಗೋಕ್ಕಾಗಲ್ಲ. ಅಂದರೆ ಅದು ದೇವರು ನನಗೆ ಒಳ್ಳೇದು ಮಾಡವ್ರೆ. ಇಲ್ಲದೆ ಹೋದರೆ ನನ್ನ ಹೆಣ ತಗೊಂಡು ಹೋಗ್ಬೇಕಾಯ್ತು ಹಾಸನಕ್ಕೆ. ಅಷ್ಟು ನಾನು ನೋವು ಅನುಭವಿಸ್ತಾ ಇದ್ದೀನಿ. ದೇವರು ನನಗೆ ಬೆಳಗ್ಗೆ ಬರೋಕ್ಕೆ ಸಾಧ್ಯವೇ ಇಲ್ಲ ಅಂತಾದರೂ ಬಂದಿದ್ದೀನಿ. ಇಲ್ಲಿ ಯಾರಾದರೂ ಬಸ್ಸಲ್ಲಿ ಹೋಗುವಾಗ ಬಿದ್ದು ಎದ್ದಿದ್ರೆ ಕೈ ಎತ್ತಿ ಮ್ಯಾಕೆ. ನಾನು ನನ್ನ ಮಗಳು ಸಹ ಬಸ್ಸಲ್ಲಿ ಬಿದ್ದು ಎದ್ದಿದ್ದೀವಿ ಮ್ಯಾಕೆ. ಅವರ ಆ ವಾಕ್ಯವನ್ನು ದೇವರು ನಮಗೆ ಶಕ್ತಿಯನ್ನು ಕೊಟ್ಟರು. ಕೈ ಕಾಲಲ್ಲೆಲ್ಲ ರಕ್ತ ಸೋರೋಯ್ತಿರೋದು. ಆಗ ಯೇಸು ಸ್ವಾಮಿ ಜ್ಞಾನ ಮಾಡಿದೆ, ನಿಮ್ಮ ಪವಿತ್ರವಾದ ರಕ್ತ ನಮ್ಮ ಮೇಲೆ. ಅಲ್ಲಿದ್ದು ಮೈಸೂರು ಶಿಷ್ಯರುಗಳೆಲ್ಲ ಆಸ್ಪತ್ರೆ ಸೇರಿಸ್ತೀವಿ ಅಂದರು. ನಾವು ದೇವರ ಜ್ಞಾನ ಮಾಡ್ಕೊಂಡು ಅಲ್ಲಿಂದ ಪವಿತ್ರವಾದ ಎಣ್ಣೆ ತಂದಿದ್ದು, ಅದನ್ನು ಹಚ್ಕೊಂಡು ನಾನು ಇನ್ನೊಂದು ಸಲ ಹೋಗಿ ಸಾಕ್ಷಿ ಹೇಳ್ತೀನಿ ಅಂದೆ. ದೇವರು ಒಳ್ಳೇದು ಮಾಡಿದ್ರು ನಮಗೆ, ನನ್ನ ಮಗಳಿಗೂ ನನಗೂ. ಇಲ್ಲಿ हालेलुया हालेलुया हालेलुया. म्हणजे आवयचे घरचे काम जावंक पुत्ता इतकानातले 3 वर्सांत हांव पोर हांगा येवन मागल्या उपरांत हांवें पोर घरांत वकाल पुरो जाल्या. देवाक चड आनी चड अर्घ. ಇವರ ತಾಯಿ ಮನೆಯಲ್ಲಿ ಒಂದು ಮನೆ ಆಗುತ್ತಾ ಇರಲಿಲ್ಲ ಅಂತ ತುಂಬ ಸಮಯದಿಂದ ಪ್ರಾರ್ಥಿಸಿದರು. ಈಗ ಸಂಪೂರ್ಣ ಮನೆ ಆಗಿ, ಮನೆ ಒಕ್ಕಲಾಗಿ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಅವರು ದೇವರಿಗೆ ಒಂದು ಸಾಕ್ಷಿಯನ್ನು ನೀಡುತ್ತಾ ಕೃತಜ್ಞತೆಯನ್ನು ಬೆಳೀತಾರೆ. ಒಂದು ಚಪ್ಪಾಳೆ ಖಂಡಿತವಾಗಿ ನಾವು ತಟ್ಟೋಣ. ಪ್ರೈಸ್ ದಿ ಲಾರ್ಡ್.
ಯಾರಿಗಾದರೂ ಸಾಕ್ಷಿ ನೀಡಲಿದ್ದರೆ ದಯಮಾಡಿ ಮೊದಲು ನಮಗೆ ಹೇಳಿದರೆ ಏನು ವಿಷಯ ಅಂತ ನಿಮಗೆ ಸರಿಯಾಗಿ ಹೇಳಲಿಕ್ಕೆ ನಾವು ಸ್ವಲ್ಪ ಗೈಡ್ ಮಾಡ್ತೇವೆ, ಹೇಗೆ ಹೇಳುವುದಂತ. ಮೊದಲು ನಮಗೆ ಭೇಟಿ ಮಾಡಿದರೆ ತುಂಬ ಒಳ್ಳೆಯದು. ಒಂದೇ ಫಾದರಿಗೆ ಭೇಟಿ ಮಾಡಿ, ಇಲ್ಲದ್ರೆ ಬ್ರದರ್ ಇದ್ದಾರೆ, ಇಲ್ಲದ್ರೆ ನಾವಿದ್ದೇವೆ, ಯಾರ ಹತ್ರ ನೀವು ಬಂದು ಹೇಳಿದರೆ ನಿಮ್ಮ ಸಾಕ್ಷಿಯನ್ನು ಚೆನ್ನಾಗಿ ಹೇಳಲಿಕ್ಕೆ ನಾವೊಂದು ಸಹಕಾರ ಕೊಡ್ತೇವೆ ನಿಮಗೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಇಲ್ಲದ್ರೆ ಏನು ಹೇಳಿದರೆ ಅಂದರೆ ಎಲ್ಲರಿಗೆ ಅರ್ಥ ಆಗೋದಿಲ್ಲ, ನಿಮ್ಮ ವಾಕ್ಯಗಳು ಒಮ್ಮೊಮ್ಮೆ ಅರ್ಥ ಆಗೋದಿಲ್ಲ. ಅದಕ್ಕಾಗಿ ಸರಿಯಾಗಿ ಹೇಳಲಿಕ್ಕೆ ಸ್ವಲ್ಪ ಗಮನ ಕೊಟ್ಟು ಸ್ವಲ್ಪ ಮೊದಲು ಬಂದು ನಮ್ಮ ಹತ್ರ ಹೇಳಿ ಸಾಕ್ಷಿ ನೀಡಲಿಕ್ಕೆ ಅಂತ. ನಿಮ್ಮ ಸಾಕ್ಷಿಯನ್ನು ನಾವು ಕೇಳ್ತೇವೆ. ಅದು ಸರಿ ಇದ್ದರೆ ಸ್ವಲ್ಪ ಆಚೆ ಈಚೆ ಆದರೆ ಸರಿಯಾಗಿ ಹೇಳ್ತೇವೆ, ಸರಿ ಮಾಡಿ ಕೊಡ್ತೀವಿ ನಿಮಗೆ. ಒಳ್ಳೆಯ ರೀತಿಯಲ್ಲಿ ನೀವು ಹೇಳ್ಬೋದು. ಪ್ರೈಸ್ ಲಾರ್ಡ್. ಎಲ್ಲರೂ ಮೊಣಕಾಲೂರುತ್ತಾ ಈ ವೇದಿಕೆಯಲ್ಲಿ ಯೇಸುವನ್ನು ನಾವು ಬರಮಾಡಿಕೊಳ್ಳೋಣ, ಈ ಆರಾಧನೆಯಲ್ಲಿ ಪಾಲ್ಗೊಳ್ಳೋಣ. ನಮ್ಮೆಲ್ಲ ಕರ್ನಾಟಕ ರಾಜ್ಯಕ್ಕಾಗಿ ಪ್ರಾರ್ಥಿಸೋಣ. ಹಾಗೂ ಪ್ರತ್ಯೇಕವಾಗಿ ಮಣಿಪುರದಲ್ಲಿ ಕಷ್ಟದಲ್ಲಿರುವ ಸಭೆಗಾಗಿ ಪ್ರಾರ್ಥಿಸೋಣ. ಅಲ್ಲಿ ಕ್ರೈಸ್ತ ಸಭೆಗಾಗಿ, ಅಲ್ಲಿಯ ಎಲ್ಲ ಯಾಜಕರಿಗಾಗಿ, ಅಲ್ಲಿಯ ಬಿಷಪರಿಗೆ ಪ್ರಾರ್ಥಿಸೋಣ. ಹಾಗೂ ನಮ್ಮ ಇಡೀ ಭಾರತ ದೇಶ ಶಾಂತಿ ಸಮಾಧಾನದ ನೆಲೆಸಲಿ ಎಂದು ಪ್ರಾರ್ಥಿಸೋಣ. ನಮ್ಮೆಲ್ಲ ಕುಟುಂಬಗಳು ಈ ದೇವರ ಹತ್ರ ಸಮರ್ಪಣೆ ಮಾಡುತ್ತಾ ಪ್ರಾರ್ಥಿಸೋಣ. ನಿಮ್ಮೆಲ್ಲ ಕೋರಿಕೆಗಳು, ನಿಮ್ಮೆಲ್ಲ ಬೇಡಿಕೆಗಳು, ಎಲ್ಲ ರೋಗಗಳು, ಕಷ್ಟಗಳು, ಕಾರ್ಪಣ್ಯಗಳು, ದುಃಖಗಳು, ಸಾಲದ ಬಾಧೆಗಳು ಎಲ್ಲವೂ ಈ ವೇದಿಕೆ ಮೇಲೆ ಸಮರ್ಪಣೆ ಮಾಡುತ್ತಾ ಪ್ರಾರ್ಥಿಸೋಣ. ಯಾರೆಲ್ಲ ಲೈವ್ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾರೋ ನಿಮ್ಮೆಲ್ಲ ಕೋರಿಕೆಗಳನ್ನು ಸಮರ್ಪಣೆ ಮಾಡಿ, ನಿಮಗಾಗಿ ನಾವು ಈ ಪ್ರತ್ಯೇಕವಾಗಿ ಆರಾಧನೆಯಲ್ಲಿ ನಿಮಗಾಗಿ ಪ್ರಾರ್ಥಿಸ್ತೇವೆ. ನಿಮ್ಮೆಲ್ಲ ಕೋರಿಕೆಗಳನ್ನು ಸಮರ್ಪಣೆ ಮಾಡುತ್ತಾ ಈ ಆರಾಧನೆಯಲ್ಲಿ ನಾವು ಭಾಗವಹಿಸೋಣ ಪ್ರಿಯರೇ. ಎಷ್ಟು ಸ್ತುತಿಸಿದರು ಸಾಲದು యేసయ్య, ನಿನ್ನ ಕರುಣೆಯ ವಿವರಿಸಲಾಗದು. ಸಾವಿರಾರು ಸ್ತೋತ್ರ ಬಲಿಯ ನೀಡಿದರು యేసయ్య, ನಿನ್ನ ಪ್ರೀತಿಯ ವರ್ಣಿಸಲಾಗದು. ನಿನ್ನ ಎಷ್ಟು ಸ್ತುತಿಸಿದರು ಸಾಲದು యేసయ్య, ನಿನ್ನ ಕರುಣೆಯ ವಿವರಿಸಲಾಗದು. ಸಾವಿರಾರು ಸ್ತೋತ್ರ ಬಲಿಯ ನೀಡಿದರು యేసయ్య, ನಿನ್ನ ಪ್ರಿಯ ವರ್ಣಿಸಲಾಗದು. ಆರಾಧನೆ ಕರಗಳನ್ನು ಮೇಲಕ್ಕೆತ್ತೋಣ. ನನ್ನ ಉಸಿರಿರುವ ಕಾಲವೆಲ್ಲ ನಿನಗೆ ಮಾಡುವೆ ಆರಾಧನೆ. ಬದುಕಿರುವ ಕಾಲವೆಲ್ಲ ನಿನಗೆ ಮಾಡುವೆ ಆರಾಧನೆ. ನನ್ನ ಉಸಿರಿರುವ ಕಾಲವೆಲ್ಲ ನಿನಗೆ ಮಾಡುವೆ ಆರಾಧನೆ. ನನ್ನ ಬದುಕಿರುವ ಕಾಲವೆಲ್ಲ ನಿನಗೆ ಮಾಡುವೆ. ಎಷ್ಟೋ ಸ್ತುತಿಸಿದರು ಸಾಲದು యేసయ్య, ನಿನ್ನ ಕರುಣೆಯ ವಿವರಿಸಲಾಗದು. ನಿನ್ನರು ಸ್ತೋತ್ರ ಬಲಿಯ ನೀಡಿದರು యేసయ్య, ನಿನ್ನ ಪ್ರೀತಿಯ ವರ್ಣಿಸಲಾಗದು. ಎಷ್ಟೋ ಉಪಕಾರಗಳನ್ನು ದೇವರು ನಮಗೆ ಮಾಡಿದ್ದಾರೆ. ಇವತ್ತಿನ ದಿನದಂದು ಈ ವೇದಿಕೆ ಹತ್ರ ಬಂದು ಆರಾಧನೆಯಲ್ಲಿ ಭಾಗವಹಿಸಲು ನಮಗೆ ಜೀವಂತವಾಗಿ ಇಟ್ಟಿದ್ದಂಥ ದೇವರು ಈಗ ಈ ಪರಮ ಪ್ರಸಾದದಲ್ಲಿ ನಮ್ಮ ಮಧ್ಯದಲ್ಲಿದ್ದಾರೆ. ನಮ್ಮ ಕುಟುಂಬಗಳನ್ನು ಸಮರ್ಪಣೆ ಮಾಡುತ್ತಾ, ನಮ್ಮ ವೈಯಕ್ತಿಕ ಜೀವನವನ್ನು ಸಮರ್ಪಣೆ ಮಾಡುತ್ತಾ ದೇವರ ಹತ್ರ ಪ್ರಾರ್ಥಿಸೋಣ, ದೇವರಿಗೆ ಆರಾಧನೆ ಸಲ್ಲಿಸೋಣ. ಸಾವಿರಾರು ಉಪಕಾರ ನನ್ನ ಬದುಕಲ್ಲಿ ಅದ್ಭುತ
ಅತಿಶಯ ಮಾಡಿರುವೆ. ನಾ ಸೋಲುವಾಗಲೆಲ್ಲ ನನ್ನ ಮೇಲೆತ್ತಿ ಬಲಪಡಿಸಿ ಇಲ್ಲಿವರೆಗೂ ನಡೆಸಿರುವೆ. ನನ್ನ ಶಾಪ ಜೀವಿತವ ಕನಿಕರಿಸಿ ಮಾರ್ಪಡಿಸಿ ಆಶೀರ್ವಾದ ನಿಧಿಯಾಗಿ ಮಾಡಿರುವೆ. ನನ್ನ ಶಾಪ ಜೀವಿತವ ಕನಿಕರಿಸಿ ಮಾರ್ಪಡಿಸಿ ಆಶೀರ್ವಾದ ನಿಧಿಯಾಗಿ ಮಾಡಿರುವೆ. ಆರಾಧನೆ ನನ್ನ ಉಸಿರಿರುವ ಕಾಲವೆಲ್ಲ ನಿನಗೆ ಮಾಡುವೆ. ಆರಾಧನೆ ನನ್ನ ಬದುಕಿರುವ ಕಾಲವೆಲ್ಲ ನಿನಗೆ ಮಾಡುವೆ. ಆರಾಧನೆ ನನ್ನ ಉಸಿರಿರುವ ಕಾಲವೆಲ್ಲ ನಿನಗೆ ಮಾಡುವೆ. ಆರಾಧನೆ ನನ್ನ ಬದುಕಿರುವ ಕಾಲವೆಲ್ಲ ನಿನಗೆ ಮಾಡುವೆ. ಈ ಲೋಕದಲ್ಲಿ ನನ್ನನ್ನು ತಳ್ಳಿಬಿಟ್ಟಾಗ, ಯಾರು ನನ್ನನ್ನು ಪ್ರೀತಿಸದೆ ಇರುವಾಗ ನೀನು ನನ್ನನ್ನು ಪ್ರೀತಿಸಿದೆ. ನೀ ನನ್ನನ್ನು ತಪ್ಪಿ ಹಿಡಿದು ನಿನ್ನ ಮಗನಾಗಿ ನಿನ್ನ ಮಗಳಾಗಿ ನನ್ನನ್ನು ಸ್ವೀಕರಿಸಿದೆ ಯೇಸುವೆ. ನಿನ್ನ ಪ್ರೀತಿಯನ್ನು ನಾನು ಎಂದೆಂದಿಗೂ ಮರೆಯುವುದಿಲ್ಲ. ನಿಮ್ಮನ್ನೊಂದಿಗೆ ಇದ್ದುಕೊಂಡು ನಿಮ್ಮನ್ನು ಸ್ತುತಿಸಿ ನಿಮ್ಮನ್ನು ಆರಾಧಿಸಿ ಈ ಲೋಕದಲ್ಲಿ ನಿನ್ನೊಂದಿಗೆ ಜೀವಿಸಲು ಸದಾ ಬದ್ಧರಾಗಿದ್ದೇವೆಂದು ನಾನು ವಾಗ್ದಾನ ಮಾಡ್ತಾ ಇದ್ದೇನೆ ಯೇಸುವೆ. ನಿಮ್ಮಲ್ಲಿ ಜೀವಿಸುವ ನಿಮ್ಮ ಮಗನಾಗಿ ಮಗಳಾಗಿ ಜೀವಿಸಲು ನಮಗೆ ಕೃಪೆಯನ್ನು ನೀಡಿರೆಂದು ಪ್ರಾರ್ಥಿಸ್ತಾ ಇದ್ದೇನೆ ಅಪ್ಪ ತಂದೆಯೇ. ಯಾವುದಕ್ಕೂ ಬಾರದಂತ ನನ್ನ ಪ್ರೀತಿಸಿ ಉನ್ನತ ಸ್ಥಾನವನ್ನು ನೀಡಿರುವೆ. ಶೋಧನೆ ವೇದನೆಯಿಂದ ನನ್ನ ತಪ್ಪಿಸಿ ಜಯದ ಬಾಳನ್ನು ನೀಡಿರುವೆ. ಯಾವುದಕ್ಕೂ ಬಾರದಂತ ನನ್ನ ಪ್ರೀತಿಸಿ ಉನ್ನತ ಸ್ಥಾನವನ್ನು ನೀಡಿರುವೆ. ಶೋಧನೆ ವೇದನೆಯಿಂದ ನನ್ನ ತಪ್ಪಿಸಿ ಜಯದ ಬಾಳನ್ನು ನೀಡಿರುವೆ. ತಳ್ಳಿದವರ ಮುಂದೆ ನನ್ನನ್ನು ಮೇಲೆತ್ತಿ ಘನವಾದ ಬದುಕನ್ನು ನೀಡಿರುವೆ. ತಳ್ಳಿದವರ ಮುಂದೆ ನನ್ನನ್ನು ಮೇಲೆತ್ತಿ ಘನವಾದ ಬದುಕನ್ನು ನೀಡಿರುವೆ. ಆರಾಧನೆ ನನ್ನ ಉಸಿರಿರುವ ಕಾಲವೆಲ್ಲ ನಿನಗೆ ಮಾಡುವೆ. ಆರಾಧನೆ ನನ್ನ ಬದುಕಿರುವ ಕಾಲವೆಲ್ಲ ನಿನಗೆ ಮಾಡುವೆ. ಆರಾಧನೆ ನನ್ನ ಉಸಿರಿರುವ ಕಾಲವೆಲ್ಲ ನಿನಗೆ ಮಾಡುವೆ. ಆರಾಧನೆ ನನ್ನ ಬದುಕಿರುವ ಕಾಲವೆಲ್ಲ ನಿನಗೆ ಮಾಡುವೆ. ಆರಾಧನೆ ನನ್ನ ಉಸಿರಿರುವ ಕಾಲವೆಲ್ಲ ನಿನಗೆ ಮಾಡುವೆ. ಆರಾಧನೆ ನನ್ನ ಬದುಕಿರುವ ಕಾಲವೆಲ್ಲ ನಿನಗೆ ಮಾಡುವೆ. ಉಸಿರಿರುವ ಕಾಲವೆಲ್ಲ ನಿನಗೆ ಮಾಡುವೆ. ನನ್ನ ಬದುಕಿರುವ ಕಾಲವೆಲ್ಲ ನಿನಗೆ ಮಾಡುವೆ. ನನ್ನ ಉಸಿರಿರುವ ಕಾಲವೆಲ್ಲ ನಿನಗೆ ಮಾಡುವೆ. ನನ್ನ ಬದುಕಿರುವ ಕಾಲವೆಲ್ಲ ನಿನಗೆ ಮಾಡುವೆ. എസെക്കിയേലിന്റെ പുസ്തകം 36 അധ്യായം 25 വാക്യം. ಎಸೆಕಿಯೇಲನ ಗ್ರಂಥ 36ನೇ ಅಧ್ಯಾಯ 25ನೇ ವಾಕ್ಯ.
നിങ്ങളുടെ മേൽ ഞാൻ ശുദ്ധജലം തളിക്കും. ನಿಮ್ಮ ಮೇಲೆ ಶುದ್ಧ ಜಲವನ್ನು ಸುರಿಸುವೆ. സകല മാലിന്യങ്ങളിൽ നിന്ന് ഞാൻ നിങ്ങളെ മോചിപ്പിക്കും. ಸಕಲ ಮಾಲಿನ್ಯದಿಂದ ನಿಮ್ಮನ್ನು ರಕ್ಷಿಸುತ್ತೇನೆ. സകല വിഗ്രഹങ്ങളിൽ നിന്ന് ഞാൻ നിങ്ങളെ നിർമ്മലരാക്കും. ಸಕಲ ವಿಗ್ರಹಗಳನ್ನು ತೆಗೆದು ನಿಮ್ಮನ್ನು ನಿರ್ಮಲರಾಗಿಸುವೆ. ഒരു പുത്തൻ ഹൃദയം ഞാൻ നിങ്ങൾക്ക് തരും. ಒಂದು ಹೊಸ ಹೃದಯವನ್ನು ನಿಮಗೆ ಕೊಡುವೆ. ഒരു പുത്തൻ ചൈതന്യം ഞാൻ നിങ്ങളെ നിക്ഷേപിക്കും. ಒಂದು ಹೊಸ ಚೈತನ್ಯವನ್ನು ನಿಮ್ಮಲ್ಲಿ ನಿಕ್ಷೇಪಿಸುವೆ. നിങ്ങളുടെ ശിലാഹൃദയം മാറ്റി ഒരു മാംസള ഹൃദയം നിങ്ങൾക്ക് ഞാൻ തരും. ನಿಮ್ಮ ಶಿಲಾಹೃದಯವನ್ನು ತೆಗೆದು ಮಾಂಸಳ ಹೃದಯವನ್ನು ಕೊಡುವೆ. എൻ്റെ ആത്മാവിനെ നിങ്ങളിൽ ഞാൻ നിവേശിപ്പിക്കും. ನನ್ನ ಆತ್ಮವನ್ನು ನಿಮ್ಮ ಮೇಲೆ ನಿವೇಶಿಸುವೆ. നമുക്ക് എഴുന്നേറ്റ് നിൽക്കാം. ಎದ್ದು ನಿಂತುಕೊಳ್ಳುವ ಪ್ರಿಯರೇ. നമ്മുടെ മേൽ അവിടുന്ന് ശുദ്ധജലം തളിക്കുകയാണ്. ನಮ್ಮ ಮೇಲೆ ಶುದ್ಧ ಜಲವನ್ನು ಸುರಿಸುತ್ತಾರೆ. എല്ലാ മാലിന്യങ്ങളിൽ നിന്നും അവിടെ നമ്മെ വിടുവിക്കുകയാണ്. ಎಲ್ಲ ಮಲಿನತೆಯಿಂದ ಬಿಡುಗಡೆ ಕೊಡುತ್ತಾರೆ. നമ്മുടെ മനസ്സിൽ കിടക്കുന്ന ನಮ್ಮ ಮನಸ್ಸಿನೊಳಗೆ ಇರುವಂತಹ അനേകം കെട്ടതരം ചിന്തകളുണ്ട്. ಕೆಟ್ಟದಾದ ಚಿಂತೆಗಳು ಅನೇಕ ಇವೆ. വെറുപ്പിന്റെയും വിദ്വേഷത്തിന്റെയും വൈരാഗ്യത്തിന്റെയും ವೈರಾಗ್ಯ, ಕೋಪ, ಕಲಹದ ಚಿಂತೆಗಳು, അസൂയ, ಹೊಟ್ಟೆ ಕಿಚ್ಚು, തെറ്റായ ബന്ധങ്ങളുടെ ചിന്തകള്, ಕೆಟ್ಟದಾದ ಪ್ರೀತಿ ಸಂಬಂಧಗಳ ಚಿಂತೆಗಳು, നിരാശ, ನಿರಾಸೆ, ഭയം, ಭಯ, ഉത്കണ്ഠകള്, ಚಿಂತೆ, ആകുലതകള്, ಒತ್ತಡಗಳು, മരിക്കണമെന്ന ചിന്ത, ಸಾಯಬೇಕು ಎಂಬ ಚಿಂತೆ, ഈ ചിന്തകളിൽ നിന്നെല്ലാം നമുക്ക് വിടുതൽ ലഭിക്കട്ടെ. ಈ ಚಿಂತೆಗಳಿಂದ ಎಲ್ಲ ನಮಗೆ ವಿಮೋಚನೆ ಬೇಕು. അവിടുത്തെ പരിശുദ്ധാത്മാവിന്റെ അഭിഷേകം നമുക്ക് ലഭിക്കട്ടെ. ಪವಿತ್ರಾತ್ಮರ ಅಭಿಷೇಕದಿಂದ ತುಂಬಲ್ಪಡಲಿ. അവിടെ നമ്മുടെ മേൽ ശുദ്ധജലം തളിക്കും. ನಮ್ಮ ಮೇಲೆ ಶುದ್ಧ ಜಲವನ್ನು ಸುರಿಸುವರು. ഇരുകരങ്ങൾ നെഞ്ചോട് ചേർത്ത് ಎರಡು ಕರಗಳನ್ನು ಹೃದಯದ ಮೇಲಿಟ್ಟುಕೊಂಡು അവിടുത്തെ സന്നിധിയിൽ തല കുമ്പിട്ട് ಆತನ ಸನ್ನಿಧಿಯಲ್ಲಿ ತಮ್ಮನ್ನು ತಗ್ಗಿಸಿಕೊಂಡು ഈ അഭിഷേകത്തിന് വേണ്ടി നമുക്ക് ഒരുങ്ങാം. ಈ ಅಭಿಷೇಕ ಸ್ವೀಕರಿಸಲು ಸಿದ್ಧರಾಗುವ. നിരാശയുടെയും ഭയത്തിന്റെയും എല്ലാ അരുവി നമ്മെ വിട്ടു മാറും. ನಿರಾಸೆ, ಭಯ ಇಂತಹ ಶಕ್ತಿಗಳು ನಮ್ಮನ್ನು ಬಿಟ್ಟು ಹೋಗಲಿ. മരിക്കണമെന്ന ചിന്ത നമ്മെ വിട്ടു മാറും. ಸಾಯ್ಬೇಕೆಂಬ ಚಿಂತೆ ನಮ್ಮಿಂದ ದೂರವಾಗಲಿ. എനിക്ക് ആരുമില്ല എന്ന ചിന്ത വിട്ടു മാറും. ನನಗೆ ಯಾರು ಇಲ್ಲ ಎಂಬ ಚಿಂತೆ ನಮ್ಮನ್ನು ಬಿಟ್ಟು ಹೋಗಲಿ. എനിക്കൊന്നുമില്ല എന്ന ചിന്ത വിട്ടു മാറും. ನನಗೆ ಏನೂ ಇಲ್ಲ ಎಂಬ ಚಿಂತೆ ಬಿಟ್ಟು ಹೋಗಲಿ. സകല വിഗ്രഹങ്ങളും ഉടയട്ടെ. ಎಲ್ಲ ವಿಗ್ರಹಗಳು ನಮ್ಮಿಂದ ಒಡೆದು ಹೋಗಲಿ. നാം മനസ്സിൽ കൊണ്ടു നടക്കുന്ന ನಮ್ಮ ಮನಸ್ಸಲ್ಲಿ ಇಟ್ಟಿರುವಂತಹ സമ്പത്തിന്റെ, സമ്പತ್ತಿನ, സൗന്ദರ್ಯ, ಆರೋಗ್ಯದ, വലിയ വീട് വേണം, ದೊಡ್ಡದಾದ ಮನೆ ಬೇಕು, വലിയ വണ്ടി വേണം, ದೊಡ್ಡ ವಾಹನ ಬೇಕು, വലിയ ജോലി വേണം, ದೊಡ್ಡದಾದ ಕೆಲಸ ಬೇಕು, ആഡംബരത്തിൽ ജീവിക്കണം, ಆಡಂಬರ ಜೀವನ ಬೇಕು. അനേകം വിഗ്രഹങ്ങൾ തലയിൽ കിടപ്പുണ്ട്. ಇಂತಹ ಅನೇಕ ವಿಗ್ರಹಗಳು ನಮ್ಮ ತಲೆಯಲ್ಲಿ ಇವೆ. ദൈവം ആ വിഗ്രഹങ്ങൾ നമ്മളെ അകറ്റുകയാണ്. ದೇವರು ಆ ವಿಗ್ರಹಗಳನ್ನು ನಮ್ಮಿಂದ ಒಡೆದು ಹಾಕುತ್ತಿದೆ. ദൈവം തരുന്ന സമാധാന സന്തോഷത്തിൽ നിറയട്ടെ. ದೇವರ ಸಮಾಧಾನ ಸಂತೋಷದಿಂದ ನಿನ್ನ ಹೃದಯವು ತುಂಬಬೇಕು. എല്ലാ വിഗ്രഹങ്ങളും മാറിപ്പോകും. ಆ ವಿಗ್ರಹಗಳು ನಿನ್ನಿಂದ ದೂರ ಹೋಗಲಿ. ഒരു പുത്തൻ ഹൃദയമോടെ നമുക്ക് തരികയാണ്. ಹೊಸ ಒಂದು ಹೃದಯವನ್ನು ಇದ ನಮಗೆ ನೀಡುತ್ತಿದ್ದಾರೆ. വെറുപ്പിന്റെ വിദ്വേഷത്തിന്റെ ഹൃദയം മാറി. ನೋಡಿ, ಕಲಹದ, ಕೋಪದ ಆ ವಿಗ್ರಹ ನಮ್ಮಿಂದ ದೂರ ಹೋಗಲಿ. വെറുപ്പും വൈരാഗ്യവും നമ്മിൽ നിന്ന് മാറിപ്പോകട്ടെ. ವೈರಾಗ್ಯ, ವಿದ್ವೇಷ, ಕೋಪ ಇದು ನಮ್ಮಿಂದ ಬಿಟ್ಟು ಹೋಗಲಿ. ക്ഷമിക്കാൻ പറ്റാത്ത അവസ്ഥ നമ്മിൽ നിന്ന് മാറിപ്പോകട്ടെ. ಕ್ಷಮಿಸಲು ಸಾಧ್ಯವಾಗದಂತ ಅವಸ್ಥೆಗಳು ನಮ್ಮಿಂದ ಬಿಟ್ಟು ಹೋಗಲಿ. ഒരു പുതിയ ചൈതന്യം അവിടെ നമുക്ക് തരികയാണ്. ಒಂದು ಹೊಸ ಚೈತನ್ಯವನ್ನು ಇದ ನಮಗೆ ಕೊಡುತ್ತಿದ್ದಾರೆ. ഒരു പുതിയ ശക്തി നമുക്ക് തരികയാണ്. ಹೊಸ ಶಕ್ತಿಯನ್ನೇ ಕೊಡುತ್ತಿದ್ದಾರೆ. പരിശുദ്ധാത്മാവിന്റെ നിറവിന്റെ ശക്തി നമുക്ക് തരികയാണ്. ಪವಿತ್ರಾತ್ಮರು ತುಂಬಿಕೊಳ್ಳುವಂತಹ ಶಕ್ತಿ, ഒരു പുതിയ ചൈതന്യം നിക്ഷേപിക്കുക. ಹೊಸ ಚೈತನ್ಯವನ್ನು ಇದ ನಿಕ್ಷೇಪ ಮಾಡುತ್ತಿದ್ದಾರೆ. നമ്മുടെ അലസതയും മടിയും എല്ലാം മാറട്ടെ. ನಮ್ಮ ಉದಾಸೀನಗಳೆಲ್ಲ, ಸೋಮಾರಿತನ ಎಲ್ಲ ಬಿಟ್ಟು ಹೋಗಲಿ. ഒരു കല്ലാണ് ഹൃദയം മാറ്റി മാംസല ഹൃദയം നിനക്ക് തരികയാണ്. ಕಲ್ಲಾಗಿರುವಂತಹ ಹೃದಯವನ್ನು ತೆಗೆದು ಮಾಂಸಳವಾದ ಹೃದಯವನ್ನು ಕೊಡುತ್ತಿದ್ದಾರೆ. ഒരു സ്നേഹത്തിന്റെ ഹൃദയം നിനക്ക് ಒಂದು തരികയാണ്. ಪ್ರೀತಿಯ ಹೃದಯವನ್ನು ಇದ ಕೊಡುತ್ತಿದ್ದಾರೆ. ക്ഷമിക്കുവാനുള്ള കൃപ തരികയാണ്. ಕ್ಷಮಿಸಲು ಬೇಕಾದ ಕೃಪೆಯನ್ನು ನೀಡುತ್ತಿದ್ದಾರೆ. ഒരു പുതിയ ചൈതന്യം നിനക്ക് ಹೊಸ തരികയാണ്. ಚೈತನ್ಯದಿಂದ ತುಂಬಿಸಿಕೊಳ್ಳುತ್ತಿದ್ದಾರೆ. ആത്മാവിനെ നമ്മൾ ಹೊಸ നിവേശിപ്പിക്കുക. ಆತ್ಮವನ್ನು ನಿನ್ನಲ್ಲಿ ನಿಕ್ಷೇಪಿಸುತ್ತಿದ್ದಾರೆ. ഹല്ലേലൂയ, 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 ഹല്ലേലൂയ. ഉയർത്തി ഹല്ലേലൂയ. യേശുവേ, 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 യേശുവേ. ഹല്ലേലൂയ, 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 ഹല്ലേലൂയ. യേശുവേ, 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 ഹല്ലേലൂയ, 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 ഹല്ലേലൂയ.
ಕರಗಳನ್ನು ತಟ್ಟಿಕೊಂಡು ದೇವರನ್ನು ಹಾಡಿ ಮಹಿಮೆ ಪಡಿಸುವ. ಪಾವನಾತ್ಮರೇ ಇಳಿದು ಬಾ ದೇವರೇ, ಪಾವನಾತ್ಮರೇ ಇಳಿದು ಬಾ ದೇವರೇ, ಪಾವನಾತ್ಮರೇ ಇಳಿದು ಬಾ ದೇವರೇ, ಪಾವನಾತ್ಮರೇ ಇಳಿದು ಬಾ ದೇವರೇ. ಸ್ತುತಿಸಲು ಹಾಡಲು ಬೇಡಲು ಹೊಗಳಲು, ಸ್ತುತಿಸಲು ಹಾಡಲು ಬೇಡಲು ಹೊಗಳಲು, ಪಾವನಾತ್ಮರೇ ಇಳಿದು ಬಾ ದೇವರೇ, ಪಾವನಾತ್ಮರೇ ಇಳಿದು ಬಾ ದೇವರೇ, ಪಾವನಾತ್ಮರೇ ಇಳಿದು ಬಾ ದೇವರೇ, ಪಾವನಾತ್ಮರೇ ಇಳಿದು ಬಾ ದೇವರೇ. ಹಾಲೆಲು 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 ಹಾಲೆಲುಯಾ, ಹಾಲೆಲು 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 ಹಾಲೆಲುಯಾ, ಹಾಲೆಲು 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 ಹಾಲೆ ಹಾಲೆಲು ಹಾಲೆಲುಯಾ, ಹಾಲೆಲು 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 ಹಾಲೆ ಹಾಲೆಲು ಹಾಲೆಲುಯಾ. ದೇವ ಪಿತನಿಗೆ ಆರಾಧನೆ, 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 ದೇವ ಪಿತನಿಗೆ ಆರಾಧನೆ. ಯೇಸು ಸ್ವಾಮಿಗೆ ಆರಾಧನೆ, 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 ಯೇಸು ಸ್ವಾಮಿಗೆ ಆರಾಧನೆ. ಪಾವನಾತ್ಮನೇ ಆರಾಧನೆ, 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 ಪಾವನಾತ್ಮನೇ ಆರಾಧನೆ. ಹಾಲೆಲು 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 ಹಾಲೆಲುಯಾ, 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 ಹಾಲೆಲು 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 ಹಾಲೆಲುಯಾ. രോഗങ്ങൾ രോഗപീഠകൾ നമ്മെ വിട്ടു മാറട്ടെ. രോഗಗಳು ರೋಗದ ಪೀಡೆಗಳು ನಮ್ಮಿಂದ ಬಿಟ್ಟು ಹೋಗಲಿ. കാലങ്ങളായുള്ള ക്യാൻസർ രോഗം, ಅನೇಕ ಕಾಲಗಳಿಂದ ಕ್ಯಾನ್ಸರ್ ರೋಗ, ಟಿಬಿ രോഗങ്ങൾ, ಟಿವಿ ಅಂತಹ ರೋಗಗಳು, കാൽമുട്ട് വേദനകള്, ಮೊಣಕಾಲುಗಳ ನೋವು ವೇದನೆಗಳು, നടക്കാൻ പറ്റാത്ത അവസ്ഥ, ನಡೆದಾಡಲು ಸಾಧ್ಯವಾಗದಂತ ಅವಸ್ಥೆ, നട്ടെല്ലിന്റെ വേദന, ಬೆನ್ನೆಲುಬಿನ ನೋವು, മുതുകിന്റെ വേദനകള്, ಬೆನ್ನಿನ ನೋವು,
നാളുകളായുള്ള തലവേദനകൾ, ಅನೇಕ ಕಾಲಗಳಿಂದಿರುವಂತಹ ತಲೆನೋವು ಬಿಟ್ಟು ಹೋಗದ നസറാന യേശു ക്രിസ്തുവിന്റെ നാമത്തിൽ, ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ പൗരോഹിത്യ അധികാരം ഉപയോഗിച്ച് ಪೌರೋಹಿತ್ಯದ ಅಧಿಕಾರವನ್ನು ಉಪಯೋಗಿಸುತ್ತಾ ബന്ധിച്ച് ಬಂಧಿಸುತ್ತೇನೆ, ಬಹಿಷ್ಕರಿಸುತ್ತೇನೆ. ഈ നിമിഷം അത് വിട്ടു ಈ മാറട്ടെ. ನಿಮಿಷ ಅದು ನಿಮ್ಮನ್ನು ಬಿಟ್ಟು ತೊಲಗಲಿ. ഹല്ലേലൂയ, ಹಲ್ಲೆಲೂಯಾ, യേശുവേ ആരാധന, യേശുവേ മഹിമ, യേശുവേ ಶಕ್ತಿ ಎಲ್ಲರನ್ನು ಒಟ್ಟಿಗೆ ತಂದೆ ಎಲ್ಲರನ್ನು ಬಿಡುಗಡೆಗೊಳಿಸಲಿ. ನಿನ್ನಿಂದ ಪ್ರತಿಯೊಬ್ಬರನ್ನು ಅಭಿಷೇಕ ಮಾಡಿರಿ ಯೇಸುವೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಬಂಧನಗಳು ಮುರಿಯಲು ಪಡಲಿ ಅಪ್ಪ. ഭക്ഷണം കഴിക്കുമ്പോൾ ഛർദിയുടെ സ്വഭാവമുള്ള ഒരു മകളെ കർത്താവ് സുഖപ്പെടുത്തുന്നു. ಆಹಾರ ಸೇವಿಸುವಾಗ ವಾಂತಿ ಭೇದಿ ಬರುವಂತ ಒಬ್ಬ ಮಗಳನ್ನು ಗುಣಪಡಿಸುತ್ತಿದ್ದಾಳೆ ಪ್ರಭು. ഹല്ലേലൂയ, 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 ഹല്ലേലൂയ. ഹേർണിയ അസുഖമുള്ള രണ്ടുപേരെ കർത്താവ് സ്പർശിക്കുന്നു. ಹೆರ್ನಿಯ ಎಂಬ ರೋಗದಿಂದ ಬಳಲುತ್ತಿರುವ ಇಬ್ಬರನ್ನು ದೇವರು ಮುಟ್ಟಿ ಗುಣಪಡಿಸುತ್ತಿದ್ದಾರೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. ബാങ്ക് ലോൺ നൽകി ഭവനം പണിയുന്നതിന് വേണ്ടി ഒരു കുടുംബത്തെ കർത്താവ് അനുഗ്രഹിക്കുന്നു. ಬ್ಯಾಂಕ್ ಲೋನ್ ಅನುಕೂಲವಾಗುವಂತೆ ಒಬ್ಬರ ಮನೆಗಾಗಿ ಬ್ಯಾಂಕ್ ಲೋನ್ ಅದರ ಅನುಗ್ರಹ ಕೊಟ್ಟು ದೇವರು ಆಶೀರ್ವದಿಸುತ್ತಿದ್ದಾರೆ. ಹಲ್ಲೇಲೂಯಾ, ഹല്ലേലൂയ, 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 ഹല്ലേലൂയ. ഹല്ലേലൂയ. മകളുടെ വിവാഹം നടക്കാത്തതില് ಮಗಳ ವಿವಾಹ ನಡೆಯದೆ ദുഃഖിച്ചിരിക്കുന്ന ഒരു അമ്മയെ ದುಃಖಿಸುತ್ತಿರುವ ಒಬ್ಬ ತಾಯಿಯನ್ನು കർത്താവ് സമയം സൗഖ്യം നൽകി അനുഗ്രഹിക്കുന്നുണ്ട്. ಆ ಕುಟುಂಬವನ್ನು ಅನುಗ್ರಹಿಸುತ್ತಿದ್ದಾರೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. നടക്കുമ്പോൾ തലകറക്കമുള്ള ഒരു മകളെ കർത്താവ് സുഖപ്പെടുത്തുന്നുണ്ട്. ಪ್ರಯಾಣ ಮಾಡುವಾಗ ನಡೆದಾಡುವಾಗ ತಲೆ ತಿರುಗುವಂತಹ ಈ ರೋಗ ಅದರಿಂದ ದೇವರು ಆ ಮಗಳನ್ನು ಗುಣಪಡಿಸುತ್ತಿದ್ದಾಳೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. പരീക്ഷയ്ക്ക് മാർക്ക് കുറഞ്ഞു പോയതിൽ ಪರೀಕ್ಷೆಯಲ್ಲಿ ಫಲಿತಾಂಶ ಒಳ್ಳೆ ರೀತಿ ಬರಲಿಲ್ಲ. ദുഃഖിച്ചിരിക്കുന്ന ഒരു മകളുടെ അമ്മ ഇവിടെയുണ്ട്. ದುಃಖಿಸುತ್ತಿರುವ ಒಬ್ಬ ಮಗಳ ತಾಯಿ ಇಲ್ಲಿದ್ದಾರೆ. കർത്താവ് ആ തായിക്ക് സൗഖ്യം നൽകി വിടുതൽ നൽകി അനുഗ്രഹിക്കുന്നു. ನೋಡಿ, ಆ ಮಗಳನ್ನು ಆ ತಾಯಿಯನ್ನು ಕುಟುಂಬವನ್ನು ದೇವರು ಅನುಗ್ರಹಿಸುತ್ತಿದ್ದಾರೆ. ഹല്ലേലൂയ, ಹಲ್ಲೇಲೂಯ, ഹല്ലേലൂയ, ಹಲ್ಲೇಲೂಯ, ഹല്ലേലൂയ, ಹಲ್ಲೇಲೂಯ, ഹല്ലേലൂയ, ಹಲ್ಲೇಲೂಯ, ഹല്ലേലൂയ, ಹಲ್ಲೇಲೂಯ, ഹല്ലേലൂയ. ಹಲ್ಲೇಲೂಯ. കർത്താവിനെ സ്തുതിച്ചുകൊണ്ടിരിക്കുക. ನೋಡಿ, ಪ್ರಭುವನ್ನು ಸ್ತುತಿಸುತ್ತಾ ಇರಿ. ഹല്ലേലൂയ. ಹಲ್ಲೇಲೂಯ. വിട്ടുമാറട്ടെ. ನಿಮ್ಮ ರೋಗಗಳು ನಿಮ್ಮನ್ನು ಬಿಟ್ಟು ಹೋಗಲಿ. ಸ್ವತಂತ್ರವಾಗಿ ಸ್ತುತಿಸಿರಿ. ಯೇಸುವೇ, 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 ಹಲ್ಲೆಲೂಯ, 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 ಹಲ್ಲೇಲೂಯ. ಯೇಸುವೇ, ನನ್ನನ್ನು ಮುಟ್ಟಿರಿ, ನನ್ನನ್ನು ಗುಣಪಡಿಸಿರಿ. വിസ തടസ്സം മാറ്റിയ ഒരു മകനെ കർത്താവ് അനുഗ്രഹിക്കുന്നുണ്ട്. ವಿಸಾದ ಅಡಚಣೆ ಮೂಲಕ ಪ್ರಾರ್ಥಿಸುತ್ತಿರುವಂತಹ ಒಬ್ಬ ಮಗನಿಗೆ ವಿಸಾದ ಅಡಚಣೆ ನೀಗಿಸಿ ದೇವರು ಆಶೀರ್ವದಿಸುತ್ತಿದ್ದಾರೆ. ಹಲ್ಲೇಲೂಯ, ഹല്ലേലൂയ. ಹಲ್ಲೇಲೂಯ, ಹಲ್ಲೇಲೂಯ, ഹല്ലേലൂയ. ജപ്തി നോട്ടീസ് വന്നിരിക്കുന്ന ഒരു കുടുംബത്തിന് കർത്താവ് ആ പീഡയിൽ നിന്ന് വിടുതൽ നൽകി അനുഗ്രഹിക്കുന്നു. ನೋಡಿ, ಜಪ್ತಿ ನೋಟಿಸ್ ಬಂದಂತ ಒಂದು ಕುಟುಂಬ ವೇದನಿಸಿ ಪ್ರಾರ್ಥಿಸುತ್ತಿದ್ದಾರೆ. ಅದರಿಂದ ದೇವರು ವಿಮೋಚನೆ ಕೊಟ್ಟು ಆ ಕುಟುಂಬವನ್ನು ಅನುಗ್ರಹಿಸುತ್ತಿದ್ದಾರೆ. ಹಲ್ಲೇಲೂಯ, ഹല്ലേലൂയ, 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 ഹല്ലേലൂയ. യോഹന്നാന്റെ സുവിശേഷം 17-ാം അധ്യായം 22-ാം വാക്യം. ಯೋಹನನ ಸುವಾರ್ತೆ 17ನೇ ಅಧ್ಯಾಯ 22ನೇ ವಾಕ್ಯ. നാം ഒന്നായിരിക്കുന്നത് പോലെ അവരും ഒന്നായിരിക്കുന്നു. ನಾವು ಒಂದಾಗಿರುವ ಹಾಗೆ ಅವರು ಒಂದಾಗಿರಲು അവിടെ എനിക്ക് നൽകിയ മഹത്വം ഞാൻ അവർക്ക് നൽകിയിരിക്കുന്നു. ನನಗೆ ಕೊಟ್ಟಂತಹ ಮಹಿಮೆಯನ್ನು ಅವರಿಗೂ ನೀಡುತ್ತಿದ್ದೇನೆ. ദൈവത്തിന്റെ മഹത്വത്തിൽ പങ്കുപറ്റുന്നവരാണ് നമ്മൾ ഓരോരുത്തരും. ನೋಡಿ, ದೇವರ ಮಹಿಮೆಯಲ್ಲಿ ಪಾಲುಗಾರರಾಗುವರು ನಾವು ಪ್ರತಿಯೊಬ್ಬರು. ഈ ഭൂമിಯಲ್ಲಿ ദൈവം നമുക്കൊരുക്കിയ ದೇವರು ನಮಗೆ ಸಿದ್ಧಪಡಿಸಿದ ഏറ്റവും വലിയ ദൈവിക സമ്പത്താണ്. ಅತೀಕ ಶ್ರೇಷ್ಠವಾದ ಸಂಪತ್ತೆಂದರೆ ദൈവം തന്റെ മഹത്വത്തിലേക്ക് നമ്മെ ക്ഷണിച്ചിരിക്കുന്നു. ದೇವರ ಮಹಿಮೆಗೆ ನಮ್ಮನ್ನು ಕರೆದಿದ್ದಾರೆ ಎಂಬುದು.
അവിടുത്തെ മഹത്വത്തിന്റെ ഉദാഹരണങ്ങളാണ് നമ്മൾ ഓരോരുത്തരും. ಆ ಮಹಿಮೆಯ ಉದಾಹರಣೆಗಳು ನಾವು ಪ್ರತಿಯೊಬ್ಬರು. യേശു നമുക്ക് വേണ്ടിയാണ് പ്രാർത്ഥിച്ചത്, ನಮಗೋಸ್ಕರ ಪ್ರಾರ್ಥಿಸಿದ್ದು. യേശു നമുക്ക് വേണ്ടിയാണ് മനുഷ്യന്റെ ജന്മമെടുത്തത്, ನಮಗೋಸ್ಕರ ಆತನು ಮನುಷ್ಯ ರೂಪ ತಾಳಿದ. നമുക്ക് വേണ്ടിയാണ് കുരിശിൽ മരിച്ചത്, ನಮಗೋಸ್ಕರ ಆತನು ಶಿಲುಬೆಯಲ್ಲಿ ಮರಣಗೊಂಡ. നമുക്ക് വേണ്ടിയാണ് ഉത്ഥാനം ചെയ്തത്, ನಮಗೋಸ್ಕರ ಆತನು ಪುನರುತ್ಥಾನಗೊಂಡನು. നമുക്ക് മഹത്വം തരുന്നതിന് വേണ്ടി, ನಮ್ಮನ್ನು ಮಹಿಮೆ ಪಡಿಸಲು, അവിടുത്തെ വലതുഭാഗത്തിരിക്കുവാൻ, ಆತನ ಬಲಪಾರ್ಶ್ವದಲ್ಲಿ ಕೂರಲು യോഗ്യത തരുന്നതിന് വേണ്ടി അവിടെ നമുക്ക് വേണ്ടി ജീവിച്ചു. ಯೋಗ್ಯತೆ ಕೊಡಲಿಕ್ಕಾಗಿ ಆತನು ಈ ಭೂಮಿಯಲ್ಲಿ ಜೀವಿಸಿದ. ആ യോഗ്യതയിലേക്ക് ദൈവം നമ്മെ ക്ഷണിക്കുന്നു. ಆ ಯೋಗ್ಯತೆಯೆಡೆಗೆ ನಮ್ಮನ್ನು ಆಹ್ವಾನಿಸುತ್ತಿದ್ದಾರೆ. ಎರಡು ಕರಗಳು ಎತ್ತಲ್ಪಡಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಯೇಸುವೇ, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ವರ ಎತ್ತಿ ಯೇಸುವೇ, ಯೇಸುವೇ, ಯೇಸುವೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ, ಯೇಸುವೇ, ಯೇಸುವೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಶೋ, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ദൈവത്തിന് അനേക വാഗ്ദാനങ്ങൾ നമ്മുടെ ശിരസിന് മുകളിൽ ദൈവം നൽകി. ದೇವರ ಅನೇಕ ಅನುಗ್ರಹಗಳು ನಮ್ಮ ಶಿರದ ಮೇಲೆ ಇವೆ. സൗഖ്യത, വിടുതലിന്റെ, ಬಿಡುಗಡೆಯ, രക്ഷയുടെ, ರಕ್ಷಣೆ, അഭിഷേകದ അനേക വാഗ്ദാനങ്ങൾ കിടപ്പുണ്ട്. ಅನೇಕ ವಾಗ್ದಾನಗಳಿವೆ. ആ വാഗ്ദാനങ്ങൾ ഈ സമയം നിന്നിലേക്ക് ഒഴുകി വരട്ടെ. ಆ ವಾಗ್ದಾನಗಳು ನಿನ್ನೊಳಗೆ ಸೇರಿಕೊಳ್ಳಲಿ. ദൈവം നമുക്ക് വേണ്ടി ഒരു ഉറവ തുറക്കുന്ന ദൈവമാണ്. ഇതാ ದೇವರು ನಿನಗಾಗಿ ಬಾಗಿಲು ತೆರೆಯುವಂತಹ ದೇವರು. പാറയിൽ വെള്ളമൊരുക്കിയവനാണ്. ನೋಡಿ, ಬಂಡೆಯ ಮೇಲೆ ನೀರನ್ನು ಸಿದ್ಧಪಡಿಸಿದಂತಹ, ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದಾತನು. ಆ ದೈವ ನನಗೆ ವೇണ്ടി ಅಭಿಷೇಕ, ಆ ದೇವರು ಇದ ನಿನಗಾಗಿ ಅಭಿಷೇಕ ಸುರಿಸಲು ಸಿದ್ಧನಿದ್ದಾನೆ. നമുക്ക് അവിടുത്തെ ആശീർവാദം സ്വീകരിക്കാം. ಆ ಪ್ರಭುವಿನ ಆಶೀರ್ವಾದವನ್ನು ಮೊಣಕಾಲೂರಿ ಸ್ವೀಕರಿಸುವ. Sacrament most holy, O sacrament divine, praise and all thanksgiving thee every moment now. O sacrament most holy, O sacrament divine, praise and all thanksgiving thee every moment now. ಗಟ್ಟಿಯಾದ ಒಂದು ಚಪ್ಪಳೆ ಪ್ರಭುದೇವನಿಗೆ ಕೊಡುವ. ಇನ್ನೂ ಗಟ್ಟಿಯಾಗಿ